ನೋಡ್ತಿದ್ದೀರಾ ನಮ್ಮ ಕುಟ್ಟ ನ್ಯೂಸ್ 24x7. ಇದು ವಿಶ್ವಾಸದ ಪ್ರತಿಬಿಂಬ. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಜೊತೆಗೆ ನಮ್ಮ ಕರಾವಳಿ ಭಾಗವು ಕೂಡ ಸದ್ಯ ಚರ್ಚೆ ಮಾಡ್ತಾ ಇದೆ. ಕಾರಣ ಕರಾವಳಿ ಭಾಗದಲ್ಲಿ ಇದೀಗ ರಾಜಕೀಯ ಲೆಕ್ಕಾಚಾರಗಳು ನಡೀತಾ ಇದೆ. ಯಾಕಂದ್ರೆ ಬಹಳಷ್ಟು ದಿನಗಳ ಬಳಿಕ ಅಂದ್ರೆ MP ಚುನಾವಣೆಯ ನಡೆದ ಬಳಿಕ ಬಹಳಷ್ಟು ರಾಜಕೀಯ ಲೆಕ್ಕಾಚಾರಗಳು ನಡೆದಿರುವಂಥದ್ದು ಕರಾವಳಿ ಭಾಗದಲ್ಲಿ, ಜೊತೆಗೆ ರಾಜ್ಯದಲ್ಲಿ ಬಹಳಷ್ಟು ಕಡಿಮೆ. ಸೊ ಹಾಗಿದ್ದಾಗ ಮತ್ತೆ ಕರಾವಳಿ ಭಾಗದಲ್ಲಿ ರಾಜಕೀಯ ಲೆಕ್ಕಾಚಾರಗಳು ಯಾಕೆ ನಡೀತಾ ಇದೆ ಅಂತ ಬಂದಾಗ MLC ಎಲೆಕ್ಷನ್ ಬರ್ತಾ ಇದೆ, ಅಂದರೆ ವಿಧಾನ ಪರಿಷತ್ ಮರುಚುನಾವಣೆ ಬರ್ತಾ ಇದೆ. ಹಾಗಿದ್ದಾಗ ಈಗಾಗಲೇ ಡೇಟನ್ನು ಕೂಡ ಅನೌನ್ಸ್ ಮಾಡಲಾಗಿದೆ. ಅಕ್ಟೋಬರ್ 21ರಂದು ದಿನ ನಿಗದಿಯಾಗಿದೆ ಈ ಚುನಾವಣೆಗೆ. MLC ಎಲೆಕ್ಷನ್ ಅಂತ ಬಂದಾಗ ಇದು ಕೂಡ ಒಂದು ಪ್ರತಿಷ್ಠಿತವಾಗಿರುವಂತಹ ಒಂದು ಚುನಾವಣೆ. ಯಾಕೆ ಅಂತ ಬಂದಾಗ ಈ ಹಿಂದೆ MLC ಚುನಾವಣೆ ಅನ್ನುವಂಥದ್ದು ತಾವುಗಳು ಕೂಡ ಕೇಳ್ಬೋದು. ಯಾಕಂದರೆ ಇನ್ನೂ ಕೂಡ ಚುನಾವಣೆ ಮುಗ್ದಿಲ್ವಾ, ಇದು ಎಲ್ಲಿಂದ ಬಂತು MLC ಚುನಾವಣೆ ಅನ್ನುವಂಥದ್ದು, ವಿಧಾನ ಪರಿಷತ್ ಚುನಾವಣೆ. ಅಂದರೆ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯ ಸಂಸದರಾಗಿರುವಂತಹ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಈಗ ಸಂಸದರಾಗಿದ್ದಾರೆ. ಹಾಗಿದ್ದಾಗ ಅವರ ಸ್ಥಾನ ತೆರವಾಗಿದೆ. ಅವರ ತೆರವಾಗಿರುವಂತಹ ಸ್ಥಾನಕ್ಕೆ ಇದೀಗ ಚುನಾವಣೆ ನಡೀತಾ ಇದೆ. ಹಾಗಿದ್ದಾಗ ಈ ಮರು ಚುನಾವಣೆ ಕೋಟ ಶ್ರೀನಿವಾಸ್ ಪೂಜಾರಿ ಸಂಸದರಾಗಿದ್ದಾರೆ ಅಂತ ಬಂದಾಗ ಅವರ ಸ್ಥಾನ MLC ಚುನಾವಣೆಯಲ್ಲಿ, ಅಂದರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ MLC ಸ್ಥಳೀಯ ಚುನಾವಣೆಗಳಿಗೆ, ಈ MLC ಚುನಾವಣೆಗೆ ಯಾರ ಅಭ್ಯರ್ಥಿ ಆಯ್ಕೆಯಾಗ್ತಾರೆ, ಇದು ಬಿಜೆಪಿಯಿಂದ ಇರುವಂತಹ ಲೆಕ್ಕಾಚಾರ. ಅಟ್ ದ ಸೇಮ್ ಟೈಮ್ ಇದು ಬಿಜೆಪಿಗೆ ಮಾತನಾಡುವಂತಹ ವಿಚಾರಗಳಲ್ಲ, ಕಾಂಗ್ರೆಸ್ನ ಲೆಕ್ಕಾಚಾರಗಳು ಕೂಡ ಇಲ್ಲಿ ಇದೆ. ಆದರೆ ಬಿಜೆಪಿಯಲ್ಲಿ ಈ ಫೈಟ್ ಜೋರಾಗಿದೆ. ಅಂದರೆ ಪರಿಷತ್ನ ಟಿಕೆಟ್ಗಾಗಿ ಫೈಟ್ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಕಾರಣ ಇಲ್ಲಿ ಘಟಾನುಘಟಿ ನಾಯಕರಿದ್ದಾರೆ. ಒಂದು ಕಡೆ ಹನುಮಂತನ ಬಾಲದ ರೀತಿಯಲ್ಲಿ ಹೋಗ್ತಾ ಇರುವಂತಹ ಬಿಜೆಪಿಯ ಪರಿಷತ್ನ ಟಿಕೆಟ್ನ ಆಕಾಂಕ್ಷಿಗಳಾದರೆ, ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲೂ ಕೂಡ ರಾಜಕೀಯ ಲೆಕ್ಕಾಚಾರಗಳು ನಡೀತಾ ಇದೆ. ಅಲ್ಲಿ ಲೆಕ್ಕಾಚಾರಗಳು, ಇಲ್ಲಿ ಪೈಪೋಟಿಗಳು, ಅಂದರೆ ಟಿಕೆಟ್ಗಾಗಿ ಪೈಪೋಟಿಗಳು. ಕಾರಣ ಏನು ಅಂತ ಕೇಳಿದ್ರೆ ತಮಗೆ ಗೊತ್ತಿದೆ. ಯಾಕಂದರೆ ಈ ಪರಿಷತ್ ಚುನಾವಣೆ ಯಾವ ಆಧಾರದ ಮೇಲೆ, ಜೊತೆಗೆ ಎಷ್ಟು ಸಾವಿರ ಮತಗಳು ಇದೆ, ಜೊತೆಗೆ ಯಾರಿಗೆ ಹೆಚ್ಚು ಪ್ರಾಬಲ್ಯ ಇದೆ ಅಂತ ಬಂದಾಗ ಸದ್ಯದ ಮಟ್ಟಿಗೆ ಭಾರತೀಯ ಜನತಾ ಪಾರ್ಟಿ ಅಂದರೆ ಬಿಜೆಪಿ ಜೊತೆಗೆ JDS ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅವರಿಗೆ ಗೆಲ್ಲುವಲ್ಲಿ ಬಹಳಷ್ಟು ಅವಕಾಶಗಳಿವೆ. ಸೊ ಪ್ರಥಮ ಪ್ರಾಶಸ್ತ್ಯದ ಮತಗಳನ್ನು ಈ ಹಿಂದೆ ಕೋಟ ಶ್ರೀನಿವಾಸ್ ಪೂಜಾರಿ ಅವರು MLC ಆಗಿದ್ದಂತಹ ಸಂದರ್ಭಗಳಲ್ಲಿ ಮಂಜುನಾಥ ಭಂಡಾರಿ ಅವರು ಕಾಂಗ್ರೆಸ್ನವರು ಪ್ರಥಮ ಪ್ರಾಶಸ್ತ್ಯದ ಮತಗಳನ್ನು 1,500 ಮತಗಳನ್ನು ಮೊದಲೇ ಪಡೆದುಕೊಂಡಿದ್ರು. ಸೊ ಹಾಗಾಗಿ ಗೆಲುವು ಅವರಿಗೆ ನಿಶ್ಚಿತವಾಗಿತ್ತು. ಅಂಥದ್ದೇ ಸುಲಭವಾಗಿರುವಂತಹ ನಿರಾಯಾಸವಾಗಿರುವಂತಹ ಗೆಲುವು ಬಿಜೆಪಿ ಅಭ್ಯರ್ಥಿಗಳಿಗೆ ಸಿಗುತ್ತೆ ಅನ್ನುವಂತಹ ಲೆಕ್ಕಾಚಾರ. ಹಾಗಿದ್ದಾಗ ಘಟಾನುಘಟಿ ನಾಯಕರುಗಳು ಫೈಟ್ನಲ್ಲಿದ್ದಾರೆ. ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸೊ ಯಾರು ಅಭ್ಯರ್ಥಿಗಳಾಗ್ತಾರೆ ಬಿಜೆಪಿಯಲ್ಲಿ, ಅಭ್ಯರ್ಥಿಗಳಾದ್ರೆ ಅವ್ರು ಗೆಲ್ತಾರೆ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಿದ್ರೆ ಘಟಾನುಘಟಿ ನಾಯಕರ ಹೆಸರುಗಳು ಕೂಡ ಮುನ್ಸೂಚನೆಯಲ್ಲಿದೆ, ಮುನ್ನೆಲೆಗೆ ಬಂದಿದೆ. ಹಾಗಿದ್ರೆ ಏನಾಗ್ತದೆ, ಏನ್ ಕತೆ, ಎಲ್ಲ ವಿಚಾರದ ಬಗ್ಗೆ ಮಾತನಾಡಬೇಕು. ಪರಿಷತ್ ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾರ್. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಂದ ತೆರವಾಗಿರುವಂತಹ ಉಡುಪಿ ಜೊತೆಗೆ ದಕ್ಷಿಣ ಕನ್ನಡ ಈ ಭಾಗಗಳಿಗೆ ಪರಿಷತ್ ಚುನಾವಣೆ ನಡೀತಾ ಇದೆ. ಸೊ ಹಾಗಿದ್ದಾಗ ಅಕ್ಟೋಬರ್ 21ರಂದು ದಿನ ನಿಗದಿಯಾಗಿದೆ. ಈಗಾಗಲೇ ರೇಸ್ನಲ್ಲಿ ಘಟಾನುಘಟಿ ನಾಯಕರಿದ್ದಾರೆ. ಒಂದು ಕಡೆ ಭಾರತೀಯ ಜನತಾ ಪಾರ್ಟಿನ ಆ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಜಾಸ್ತಿ ಆಗ್ತಾ ಇದೆ. ಅಂದರೆ ಪ್ರಬಲವಾಗಿರುವಂಥ ನಾಯಕರಿದ್ದಾರೆ. ಈಗಾಗಲೇ ಚರ್ಚೆ ಆಗ್ತಾ ಇರುವಂಥದ್ದೇ ವಿಚಾರ. ಯಾಕೆಂದರೆ ಈ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾಗಿ ಅಂದರೆ ಹ್ಯಾಟ್ರಿಕ್ ಗೆಲುವನ್ನು ದಾಖಲಿಸಿದಂತಹ, ಸತತ 3 ಬಾರಿ ಗೆಲುವನ್ನು ದಾಖಲಿಸಿದಂತಹ ನಳಿನ್ ಕುಮಾರ್ ಕಟೀಲ್ ಅವರು ಸದ್ಯ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದೇ ಸ್ಥಾನದಲ್ಲಿಲ್ಲ, ಯಾವುದೇ ಹುದ್ದೆಯಲ್ಲಿಲ್ಲ, ಯಾವುದೇ ಜವಾಬ್ದಾರಿ ಇಲ್ಲ. RSSನಲ್ಲೂ ಕೂಡ ಯಾವುದೇ ಜವಾಬ್ದಾರಿಯಲ್ಲಿಲ್ಲ. ಹಾಗಿದ್ದಾಗ ಈ ಬಾರಿಯ MLC ಚುನಾವಣೆಯ ಅವಕಾಶ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಅಭ್ಯರ್ಥಿಯಾಗಿ ಆಯ್ಕೆಯಾಗಬಹುದು ಅನ್ನುವಂತಹ ರಾಜಕೀಯ ಲೆಕ್ಕಾಚಾರಗಳು ದೊಡ್ಡ ಮಟ್ಟದಲ್ಲಿದೆ. ಅಟ್ ದ ಸೇಮ್ ಟೈಮ್ ಪ್ರಮೋದ್ ಮಧ್ವರಾಜ್ ಅವರು ಉಡುಪಿಯಿಂದ ಪ್ರಬಲವಾಗಿ ಕೇಳಿ ಬರ್ತಾ ಇರುವಂತಹ ಹೆಸರು. ಯಾಕಂದರೆ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಉಡುಪಿಯವರು. ಹಾಗಿದ್ದಾಗ ಉಡುಪಿಯಲ್ಲಿ ಮತ್ತೊಬ್ಬ ಅಭ್ಯರ್ಥಿಗೆ ಮಣೆಯನ್ನು ಹಾಕಬೇಕು. ಜೊತೆಗೆ ಮೊಗವೀರ ಸಮುದಾಯದವರು, ಜೊತೆಗೆ ಪ್ರಬಲವಾಗಿರುವಂಥ ನಾಯಕರು, ಭಾರತೀಯ ಜನತಾ ಪಾರ್ಟಿಯನ್ನೇ ನಂಬಿ ಬಂದಂತಹ ನಾಯಕರು, ಕಾಂಗ್ರೆಸ್ ಅನ್ನು ಬಿಟ್ಟು
ಹಾಗಿದ್ದಾಗ ಅಂತಹ ಪ್ರಬಲ ನಾಯಕನಿಗೆ MP ಚುನಾವಣೆ ಅವಕಾಶ ಸಿಗಲಿಲ್ಲ, MLA ಚುನಾವಣೆ ಅವಕಾಶ ಸಿಗಲಿಲ್ಲ, MLC ಆದರೂ ಅವಕಾಶ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ, ಜೊತೆಗೆ ದೊಡ್ಡ ಮಟ್ಟದ ಕೂಗು ಕೂಡ ಪ್ರಮೋದ್ ಮಧ್ವರಾಜ್ ಅವರ ಪರವಾಗಿ ಬಿಜೆಪಿಯಲ್ಲಿ ಕೇಳಿ ಬರ್ತಾ ಇದೆ, ಜೊತೆಗೆ ಮೊಗವೀರ ಸಮುದಾಯದಲ್ಲೂ ಕೂಡ ಕೇಳಿ ಬರ್ತಾ ಇದೆ. ಇದು ಮತ್ತೊಬ್ಬರು ಆಕಾಂಕ್ಷಿ. ಆದರೆ ಮೂರನೇ ಪ್ರಬಲವಾಗಿರುವಂತಹ ಮತ್ತೊಬ್ಬ ಆಕಾಂಕ್ಷಿ ಅಂದರೆ ಕಳೆದ ಬಾರಿ ಪುತ್ತೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿ 3ನೇ ಸ್ಥಾನಕ್ಕೆ ತಳ್ಳಲ್ಪಡುತ್ತೆ ಅಂತ ಬಂದಾಗ ಅಲ್ಲಿ ಪ್ರಥಮ ಸ್ಥಾನದಲ್ಲಿ ಅಂದರೆ ಕಾಂಗ್ರೆಸ್ ಗೆದ್ದು ಬೀಗುತ್ತೆ ಅಂತ ಬಂದಾಗ ಒಬ್ಬ ನಾಯಕ ಪಕ್ಷೇತರನಾಗಿ ನಿಂತು ಬಹಳಷ್ಟು ಸೌಂಡ್ ಮಾಡಿದಂತಹ ವ್ಯಕ್ತಿ ಅರುಣ್ ಕುಮಾರ್ ಪುತ್ತಿಲ, ಪುತ್ತೂರು ಅಂತ ಬಂದಾಗ. ಹಾಗಿದ್ದಾಗ ಅರುಣ್ ಕುಮಾರ್ ಪುತ್ತಿಲ ಅವರು ಬಹಳಷ್ಟು ಅವಕಾಶಗಳನ್ನು ಕೇಳಿದ್ರು, ಭಾರತೀಯ ಜನತಾ ಪಾರ್ಟಿಯನ್ನ ಹೊರತಾಗಿ ಅವರು ನಿಂತಿದ್ರು, ತಮಗೆ ಗೊತ್ತಿತ್ತು. ಅಂದರೆ ಪುತ್ತಿಲ ಪರಿವಾರವೂ ಕೂಡ ಆಗಿತ್ತು, ತದನಂತರ ಅದನ್ನು ವಿಸರ್ಜನೆ ಮಾಡಿದೀಗ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವರಿದ್ದಾರೆ. ಆದರೂ ಕೂಡ ಅವರಿಗೆ ಯಾವುದೇ ರೀತಿಯ ಅವಕಾಶಗಳು, ಜವಾಬ್ದಾರಿಗಳು ಅಥವಾ ಭಾರತೀಯ ಜನತಾ ಪಾರ್ಟಿಯ ಹುದ್ದೆಗಳು ಸಿಗಲಿಲ್ಲ. ಅವರು ಕೇಳಿದಂತಹ ಜಿಲ್ಲಾ ಉಪಾಧ್ಯಕ್ಷ ಸ್ಥಾನವೂ ಕೂಡ ಇಲ್ಲ, ಜೊತೆಗೆ ಮಂಡಲ, ನಗರ ಯಾವುದು ಕೂಡ ಅವರಿಗೆ ಕೊಡಲಿಲ್ಲ. ಸೊ ಹಾಗಿದ್ದಾಗ ಈಗ ಕಾರ್ಯಕರ್ತನಾಗಿ, ಸಾಮಾನ್ಯ ಕಾರ್ಯಕರ್ತನಾಗಿ ಅರುಣ್ ಕುಮಾರ್ ಪುತ್ತಿಲ ಅವರು ಇದ್ದಾರೆ. ಸೊ ಇವೆಲ್ಲದರ ನಡುವೆ ಪುತ್ತಿಲ ಅವರು ಕೂಡ ಈ ಬಾರಿಯ MLC ಚುನಾವಣೆಯ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಸೊ ಹಾಗಿದ್ದಾಗ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ? ಸೊ ಇವೆಲ್ಲದರ ನಡುವೆ ಬಹಳಷ್ಟು ಅಭ್ಯರ್ಥಿಗಳು ಇನ್ನೂ ಕೂಡ ಈ ಲಿಸ್ಟ್ನಲ್ಲಿದ್ದಾರೆ. ಅಭ್ಯರ್ಥಿಗಳ ಪಟ್ಟಿ ಜೋರಾಗಿದೆ. ಏನಾಗಿದೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಸಂಸದ ಕೋಟಾರಿಂದ ತೆರವಾದ ಸ್ಥಾನಕ್ಕೆ ಅಭ್ಯರ್ಥಿ ಯಾರಾಗ್ತಾರೆ? ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿ ಲೆಕ್ಕಾಚಾರ, ಬಿಜೆಪಿ ಟಿಕೆಟ್ಗಾಗಿ ಆಕಾಂಕ್ಷಿಗಳ ಪೈಪೋಟಿ. ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ರಾಜೀನಾಮೆಯಿಂದ ತೆರವಾದ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳನ್ನ ಪ್ರತಿನಿಧಿಸುವ ವಿಧಾನ ಪರಿಷತ್ ಸ್ಥಾನದ ಮರುಚುನಾವಣೆ ಅಕ್ಟೋಬರ್ 21ರಂದು ನಿಗದಿಯಾಗಿದ್ದು, ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಯಾರೆನ್ನುವ ಕುತೂಹಲ ಗರಿಗೆ ತರಿದೆ. ಬಿಜೆಪಿಯಲ್ಲಿ ಟಿಕೆಟ್ಗಾಗಿ ಆಕಾಂಕ್ಷಿಗಳ ಬಿರುಸಿನ ಚಟುವಟಿಕೆ ಆರಂಭವಾಗಿದ್ರೆ, ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿ ಕುರಿತು ಲೆಕ್ಕಾಚಾರ ನಡೆಯುತ್ತಿದೆ. ವಿಧಾನ ಪರಿಷತ್ ಸ್ಥಾನದ ಮರುಚುನಾವಣೆ ಅಕ್ಟೋಬರ್ 21ರಂದು ನಿಗದಿ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯತ್ಗಳಲ್ಲಿ 6037 ಮಂದಿ ಅರ್ಹ ಮತದಾರರಿದ್ದಾರೆ. 2021 ಡಿಸೆಂಬರ್ನಲ್ಲಿ ನಡೆದ ವಿಧಾನ ಪರಿಷತ್ ಚುನಾವಣೆ ಸಂದರ್ಭದಲ್ಲಿ ಈ ಬಾರಿಯೂ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಅಸ್ತಿತ್ವದಲ್ಲಿಲ್ಲ. ಹಾಗಾಗಿ ಅಷ್ಟು ಸದಸ್ಯರ ಮತ ನಷ್ಟವಾಗಲಿದೆ. ನೈಋತ್ಯ ಶಿಕ್ಷಕರ ಹಾಗೂ ಪದವೀಧರ ಕ್ಷೇತ್ರಕ್ಕೆ 2024ರ ಜೂನ್ನಲ್ಲಿ ನಡೆದ ಚುನಾವಣೆಯಲ್ಲಿ ಪದವೀಧರ ಕ್ಷೇತ್ರದಿಂದ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸೋತಿದ್ದ ಮಾಜಿ ಶಾಸಕ ಕೆ ರಘುಪತಿ ಭಟ್ ಮತ್ತೆ ಸ್ಪರ್ಧಿಸುವ ಇರಾದೆ ಹೊಂದಿಲ್ಲ. 2021ರಲ್ಲಿ ನಡೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆದ್ದು ವಿಧಾನ ಪರಿಷತ್ ಸಭಾಧ್ಯಕ್ಷರೂ ಆಗಿದ್ದ ಕೆ ಪ್ರತಾಪ್ ಚಂದ್ರ ಶೆಟ್ರು ಚುನಾವಣಾ ರಾಜಕೀಯದಿಂದ ನಿವೃತ್ತರಾಗಿ ಕೇವಲ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಉಳಿದಿದ್ದಾರೆ. ಈ ಬಾರಿಯೂ ಬಿಜೆಪಿಗೆ ಗೆಲುವಿನ ಹಾದಿ ಸುಲಭ. ಬಿಜೆಪಿ ಪಾಳೆಯದಲ್ಲಿ ಟಿಕೆಟ್ಗಾಗಿ ಪೈಪೋಟಿ. ಹೀಗಾಗಿ ಸದ್ಯ ಯಾರು ಅಭ್ಯರ್ಥಿಗಳಾಗಲಿದ್ದಾರೆ ಎಂಬ ಕುತೂಹಲ ಮನೆ ಮಾಡಿದೆ. ಕಳೆದ ಬಾರಿಯ ಚುನಾವಣೆಯಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಕಾಂಗ್ರೆಸ್ ಅಭ್ಯರ್ಥಿ ಮಂಜುನಾಥ ಭಂಡಾರಿ ಅವರಿಗಿಂತ ಸುಮಾರು 1,500ಕ್ಕೂ ಹೆಚ್ಚು ಮತಗಳನ್ನು ಪಡೆದು ಮೊದಲ ಪ್ರಾಶಸ್ತ್ಯದ ಮತಗಳ ಮೂಲಕವೇ ಗೆಲುವು ದಾಖಲಿಸಿದ ಹಿನ್ನೆಲೆಯಲ್ಲಿ ಈ ಬಾರಿಯೂ ಬಿಜೆಪಿಗೆ ಗೆಲುವಿನ ಹಾದಿ ಸುಲಭ. ಹಾಗಾಗಿ ಸಹಜವಾಗಿಯೇ ಬಿಜೆಪಿ ಪಾಳೆಯದಲ್ಲಿ ಟಿಕೆಟ್ಗಾಗಿ ಹೆಚ್ಚು ಪೈಪೋಟಿ ಕಂಡುಬರಲಿದೆ. ಬಿಜೆಪಿ ಆಕಾಂಕ್ಷಿಗಳು ಯಾರು? ಬಿಜೆಪಿ ರಾಜ್ಯ ಘಟಕದ ಮಾಜಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲು, ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್, ಬಿಜೆಪಿ ಉಡುಪಿ ಜಿಲ್ಲಾ ಮಾಜಿ ಅಧ್ಯಕ್ಷ ಮಟ್ಟಾರು ರತ್ನಾಕರ ಹೆಗ್ಡೆ, ಕೆ ಉದಯಕುಮಾರ್ ಶೆಟ್ಟಿ, ಕುಯಿಲಾಡಿ ಸುರೇಶ್ ನಾಯಕ್, ದಕ್ಷಿಣ ಕನ್ನಡ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ, ಕಿಶೋರ್ ಬೊಟ್ಯಾಡಿ, ಹರಿಕೃಷ್ಣ ಬಂಟ್ವಾಳ್. ಕಾಂಗ್ರೆಸ್ ಆಕಾಂಕ್ಷಿಗಳು ಯಾರು? ಕಾಂಗ್ರೆಸ್ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಅಭಯ್ ಚಂದ್ರ ಜೈನ್, ವಿನಯ್ ಕುಮಾರ್ ಸೊರಕೆ, ಜಯಪ್ರಕಾಶ್ ಹೆಗ್ಡೆ ಹೆಸರುಗಳು ಕೇಳಿಬರುತ್ತಿದೆಯಾದರೂ ಕಾಂಗ್ರೆಸ್ ಬೆಂಬಲಿತ ಮತಗಳ ಸಂಖ್ಯೆ ಕಡಿಮೆ ಇರುವ ಕಾರಣ ಯಾರೂ ವಿಶೇಷ ಆಸಕ್ತಿ ತೋರಿದಂತಿಲ್ಲ. ಅಚ್ಚರಿ ಅಭ್ಯರ್ಥಿಯಿಂದ ಪೈಪೋಟಿ. ವಿಧಾನ ಪರಿಷತ್ ಚುನಾವಣೆಗೆ ಆಯೋಜಿಸಿದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 6,037 ಮತಗಳಿದ್ದು, ಈಗ ಬಹುತೇಕ ಸ್ಥಳೀಯ ಸಂಸ್ಥೆಗಳು ಬಿಜೆಪಿ ಬೆಂಬಲಿತರ ವಶದಲ್ಲಿದೆ. ಈ ಕಾರಣದಿಂದ ಮತದಾರರ ಸಂಖ್ಯೆಯಲ್ಲೂ ಬಿಜೆಪಿ 60%ಕ್ಕೂ ಅಧಿಕವಿದೆ. ಇದರಿಂದ ಬಿಜೆಪಿ ಆಕಾಂಕ್ಷಿಗಳು ಸ್ಪರ್ಧೆಯಲ್ಲಿ
ಮುಂಚೂಣಿಯಲ್ಲಿದ್ದರೆ ಕಾಂಗ್ರೆಸ್ ಆಕಾಂಕ್ಷಿಗಳು ಲೆಕ್ಕಾಚಾರದಲ್ಲಿ ಕಾಲ ಕಳೆಯುತ್ತಿದ್ದಾರೆ. ಒಂದು ವೇಳೆ ಪ್ರಾಬಲ್ಯವಿರುವ ಅಚ್ಚರಿ ಅಭ್ಯರ್ಥಿ ಕಾಂಗ್ರೆಸ್ನಿಂದ ಕಣಕ್ಕಿಳಿದರೆ ಪೈಪೋಟಿ ಬರುವ ಸಾಧ್ಯತೆ ಇದೆ ಎನ್ನುತ್ತಾರೆ ಎರಡೂ ಪಕ್ಷಗಳ ಮುಖಂಡರು. ಬೆಂಗಳೂರಿನಲ್ಲಿ ಬೀಡು ಬಿಟ್ಟ ನಾಯಕರು. ವಿಧಾನ ಪರಿಷತ್ ಚುನಾವಣೆ ಘೋಷಣೆಯಾಗುತ್ತಿದ್ದಂತೆ ಬಿಜೆಪಿ ಕಾಂಗ್ರೆಸ್ನ ಕೆಲವು ಆಕಾಂಕ್ಷಿಗಳು ಬೆಂಗಳೂರಿಗೆ ತೆರಳಿ ರಾಜ್ಯ ಮಟ್ಟದ ನಾಯಕರನ್ನ ಭೇಟಿಯಾಗಿ ಒತ್ತಡ ಹಾಕುತ್ತಿದ್ದಾರೆ. ಫ್ಲಾಶ್ ಬ್ಯಾಕ್ 2008 ಕಾಂಗ್ರೆಸ್ನ ಬ್ಲೇಸಿಯಸ್ ಡಿಸೋಜಾ ನಿಧನದಿಂದ ತೆರವಾದ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ ಕೋಟಾ ಶ್ರೀನಿವಾಸ ಪೂಜಾರಿ ಕಾಂಗ್ರೆಸ್ ಅಭ್ಯರ್ಥಿ ನಿತ್ಯಾನಂದ ಮುಂಡೋಡಿ ಅವರನ್ನ ಕೇವಲ 293 ಮತಗಳ ಅಂತರದಿಂದ ಸೋಲಿಸಿದ್ದರು. 2010 ಬಿಜೆಪಿಯ ಕೋಟಾ ಶ್ರೀನಿವಾಸ ಪೂಜಾರಿ ಹಾಗೂ ಕಾಂಗ್ರೆಸ್ಸಿನ ಪ್ರತಾಪ್ ಚಂದ್ರ ಶೆಟ್ಟಿ ಅವಿರೋಧ ಆಯ್ಕೆ. 2015 ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ನಗರ, ಗ್ರಾಮೀಣ, ಸ್ಥಳೀಯ ಸಂಸ್ಥೆಗಳ ಮತಗಳ ಪೈಕಿ ಚಲಾಯಿತ 6534 ಮತಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ ಪೂಜಾರಿ ಪ್ರಥಮ ಪ್ರಾಶಸ್ತ್ಯದ 2977 ಮತಗಳನ್ನು ಪಡೆದು ಗೆದ್ದರೆ, ಕಾಂಗ್ರೆಸ್ಸಿನ ಪ್ರತಾಪ್ ಚಂದ್ರ ಶೆಟ್ಟಿ 2237 ಮತಗಳನ್ನು ಪಡೆದು ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿದ್ದರು. 2021 6040 ಮತದಾರರಲ್ಲಿ ಚಲಾಯಿತ 6011 ಮತಗಳ ಪೈಕಿ ಬಿಜೆಪಿಯ ಕೋಟಾ ಶ್ರೀನಿವಾಸ ಪೂಜಾರಿ 3672 ಪ್ರಥಮ ಪ್ರಾಶಸ್ತ್ಯದ ಮತಗಳನ್ನು ಪಡೆದರೆ, ಕಾಂಗ್ರೆಸ್ಸಿನ ಮಂಜುನಾಥ ಭಂಡಾರಿ 2079 ಮತಗಳನ್ನು ಪಡೆದು ಗೆದ್ದಿದ್ದರು. ಪರಿಷತ್ ಸ್ಥಾನ ಹಂಚಿಕೆ ಹೇಗೆ? ವಿಧಾನಸಭೆಯಿಂದ ವಿಧಾನ ಪರಿಷತ್ನ ಚುನಾವಣೆ 25 ಸದಸ್ಯರು, ಕಾಂಗ್ರೆಸ್ 13, ಬಿಜೆಪಿ 9, ಜೆಡಿಎಸ್ 3. ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ಗೆ ಚುನಾವಣೆ 25 ಸದಸ್ಯರು, ಕಾಂಗ್ರೆಸ್ 11, ಬಿಜೆಪಿ 10, ಜೆಡಿಎಸ್ 2, ಪಕ್ಷೇತರ 1, ಖಾಲಿ 1 ಸ್ಥಾನ. ಪದವೀಧರ ಕ್ಷೇತ್ರದಿಂದ ವಿಧಾನ ಪರಿಷತ್ಗೆ ಚುನಾವಣೆ 7 ಸದಸ್ಯರು, ಬಿಜೆಪಿ 4, ಕಾಂಗ್ರೆಸ್ 3. ಶಿಕ್ಷಕರ ಕ್ಷೇತ್ರದಿಂದ ವಿಧಾನ ಪರಿಷತ್ಗೆ ಚುನಾವಣೆ 7 ಸದಸ್ಯರು, ಕಾಂಗ್ರೆಸ್ 3, ಬಿಜೆಪಿ 2, ಜೆಡಿಎಸ್ 2. ರಾಜ್ಯಪಾಲರಿಂದ ವಿಧಾನ ಪರಿಷತ್ಗೆ ನಾಮನಿರ್ದೇಶನ 11 ಸದಸ್ಯರು, ಬಿಜೆಪಿ 5, ಕಾಂಗ್ರೆಸ್ 5, ಜೆಡಿಎಸ್ 1. ಬಹುಮತಕ್ಕಾಗಿ 2026 ತನಕ ಕಾಂಗ್ರೆಸ್ ಕಾಯಬೇಕು. 2026ರಲ್ಲಿ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆಯಾದ ಕಾಂಗ್ರೆಸ್ಸಿನ 3, ಬಿಜೆಪಿಯ 3, ಜೆಡಿಎಸ್ನ 1 ನಾಮಕರಾಗಲಿದ್ದಾರೆ. ಪದವೀಧರ ಕ್ಷೇತ್ರದಿಂದ ಬಿಜೆಪಿಯ 2, ಶಿಕ್ಷಕರ ಕ್ಷೇತ್ರದಿಂದ ಬಿಜೆಪಿಯ 1, ರಾಜ್ಯಪಾಲರಿಂದ ನಾಮನಿರ್ದೇಶಿತ ಬಿಜೆಪಿಯ 5 ಸದಸ್ಯರು ನಿವೃತ್ತಿ ಹೊಂದಲಿದ್ದಾರೆ. ಕಾಂಗ್ರೆಸ್ 35, ಬಿಜೆಪಿ 30, ಜೆಡಿಎಸ್ 8, ಪಕ್ಷೇತರ 1, ಖಾಲಿ 1, ಒಟ್ಟು ಸ್ಥಾನ 75. ಸದ್ಯ ಇದು ಪರಿಷತ್ ಫೈಟ್ ಯಾವ ರೀತಿ ನಡೀತಾ ಇದೆ, ಜೊತೆಗೆ ಯಾವ ಆಧಾರದಲ್ಲಿ ನಡೀತಾ ಇದೆ, ಜೊತೆಗೆ ಹೇಗೆ ಲೆಕ್ಕಾಚಾರಗಳು ನಡೀತಾ ಇದೆ, ಕಂಪ್ಲೀಟ್ ಆಗಿರೋ ಡೀಟೇಲ್ಸ್ಗಳನ್ನು ನೋಡ್ಕೊಂಡು ಬಂದಿದೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಪ್ರಬಲವಾಗಿರುವಂತಹ ಒಂದು ಟಿಕೆಟ್ ಆಕಾಂಕ್ಷಿಗಳು ಇರುವಂಥದ್ದು ಭಾರತೀಯ ಜನತಾ ಪಾರ್ಟಿಗೆ. ಯಾಕೆ ಅನ್ನುವಂಥದ್ದು ಒಳಮರ್ಮ ತಮ್ಗಳಿಗೆ ಅರ್ಥ ಆಯಿತು. ಜೊತೆಗೆ ಯಾಕೆ ಲೆಕ್ಕಾಚಾರಗಳಲ್ಲಿ ಇನ್ನೂ ಕೂಡ ಕಾಂಗ್ರೆಸ್ ನಿರತವಾಗಿದೆ ಅಂತ ಬಂದಾಗ ಅಲ್ಲಿರುವಂತಹ ಒಂದು ಟಿಕೆಟ್ನ ಆಕಾಂಕ್ಷಿಗಳು ಅಷ್ಟಕ್ಕಾಗಿಲ್ಲ, ಯಾಕಂದರೆ ಗೆಲ್ಲುವಂತಹ ಒಂದು ಲಕ್ಷಣಗಳು ಕೂಡ ಬಹಳಷ್ಟು ಕಡಿಮೆ ಅಂತ ಬಂದಾಗ. ಸೊ ಹಾಗಿದ್ದಾಗ ನನ್ನ ಜೊತೆ ನೇರವಾಗಿ ನಾನು ವಿಚಾರಕ್ಕೆ ಬರ್ತೀನಿ. ಈ ಫಸ್ಟ್ ರಿಯಾಕ್ಷನ್ಗಳನ್ನು ತೆಗೆದುಕೊಳ್ಬೇಕು. ಈ ಬಾರಿಯ ಪರಿಷತ್ ಫೈಟ್ ಯಾವ ರೀತಿ ನಡಲಿಕ್ಕಿದೆ, ಜೊತೆಗೆ ಬಿಜೆಪಿಯಿಂದ ಈಗಾಗಲೇ ಬಹಳಷ್ಟು ಪಟ್ಟಿಗಳ ಲೀಸ್ಟ್ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಬಂದಾಗ ನಮ್ಮ ಜೊತೆ ರಾಜಕೀಯ ವಿಶ್ಲೇಷಕರು, ಹಿರಿಯ ಪತ್ರಕರ್ತರಾಗಿರುವಂತಹ ಜಿತೇಂದ್ರ ಕುಂದೇಶ್ವರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕುಂದೇಶ್ವರ ನಮಸ್ತೆ ಸರ್. ನಮಸ್ಕಾರ. ನಮಸ್ತೆ ಕುಂದೇಶ್ವರ ಅವರೇ. ಸದ್ಯ ನಮ್ಮ ಕರಾವಳಿ ಭಾಗದಲ್ಲಿ ರಾಜಕೀಯ ಲೆಕ್ಕಾಚಾರಗಳು ಮತ್ತೆ ಗರಿಗೆದರಿದೆ. ಯಾಕಂದ್ರೆ MP ಚುನಾವಣೆ ಮುಗಿತು, ತದನಂತರ ಬಂದಿರುವಂತದ್ದು ಈಗ MLC ಚುನಾವಣೆ. ಕಾರಣ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಸ್ಥಾನ ತೆರವಾಗಿದೆ. ಸೊ ಹಾಗಿದ್ದಾಗ ಪರಿಷತ್ ಫೈಟ್ ನ ಬಗ್ಗೆ ಏನ್ ಹೇಳ್ತೀರಾ ಸರ್? ಈ ಬಾರಿಯ ಪರಿಷತ್ ಫೈಟ್ ಬಹಳಷ್ಟು ಲೆಕ್ಕಾಚಾರಗಳನ್ನು ಒಳಗೊಂಡಿದೆ, ಅದರಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ. ಫಸ್ಟ್ ರಿಯಾಕ್ಷನ್. ಇದು ಬಿಜೆಪಿಯಲ್ಲಿ ಏನು ಅವರ ಆಕಾಂಕ್ಷಿಗಳ ಪಾಲು, ಅಂದ್ರೆ ಅವರ ಆಕಾಂಕ್ಷಿ ಟಿಕೆಟ್ ಕೇಳುವರ ಪಟ್ಟಿ ಅನ್ನುವಂಥದ್ದು ಅದು ಹನುಮಂತನ ಬಾಲದಾಗೆ ಬೆಳೀತಾ ಇದೆ. ಹೌದು, ಯಾಕಂದ್ರೆ ಶ್ರೀರಾಮನ ಭಕ್ತಿಯ ಇದಲ್ವಾ. ಆದ್ರೆ ಕಾಂಗ್ರೆಸ್ ಎನ್ನುವಂಥದ್ದು ಹೆಬ್ಬಾವಿನಾಗೆ ಮಲಗಿದೆ. ಅಂದ್ರೆ ಅಲ್ಲಿ ಅವರಿಗೆ ಟಿಕೆಟ್ ಕೊಟ್ಟರು ಕೂಡ
ಗೆಲ್ಲುವ ಯಾವುದೇ ಸಾಧ್ಯತೆಗಳಿಲ್ಲ ವೋಟ್ ಅನ್ನ ಲೆಕ್ಕಾಚಾರ ಮಾಡುವಾಗ. ಯಾಕಂದ್ರೆ ಈಗ ಆಲ್ರೆಡಿ ಸ್ಥಳೀಯ ಆಡಳಿತ ಸಂಸ್ಥೆ ಚುನಾವಣೆ ಹೇಳುವಾಗ ಬಿಜೆಪಿ ಬೆಂಬಲಿತರು ಬಿಜೆಪಿ ಪಕ್ಷದವರೇ ವೋಟ್ ಚಲಾಯಿಸುವುದು. ಕಾಂಗ್ರೆಸ್ ಆಡಳಿತದಲ್ಲಿ ಯಾರೆಲ್ಲ ಜನಪ್ರತಿನಿಧಿಗಳಾಗಿದ್ದಾರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಅವರೇ ವೋಟ್ ಹಾಕುವುದರಿಂದ ಖಚಿತತೆ ಇರ್ತದೆ ಒಂದು ಇವರಿಗೆ ವೋಟ್ ಹಾಕ್ತಾರೆ ಅಂತ. ಹಾಗಾಗಿ ಈ ಬಿಜೆಪಿಯಲ್ಲಿ ಗೆಲುವು ಬಹುತೇಕ ಅಲ್ಲ, ಗೆಲುವೇ. ಅದು ಟಿಕೆಟ್ ಕೊಟ್ರೆ ಅದು ಖಂಡಿತ ಗೆಲುವೇ ಆಗಿರೋದ್ರಿಂದ ಈಗಾಗಲೇ ಇಲ್ಲಿಂದ ಮಂಗಳೂರಿಂದ ಯಾರ್ಯಾರು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದನ್ನ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಿಂದ ಆಕಾಂಕ್ಷಿಗಳ ಪಟ್ಟಿ ಕೋರ್ ಕಮಿಟಿಗೆ ಹೋಗಿದೆ. ಅದು 26ರಂದು ಡಿಲ್ಲಿಯಲ್ಲಿ ದೊಡ್ಡ ಕೋರ್ ಕಮಿಟಿ ಇದೆ. ನಮ್ಮ ಯಡಿಯೂರಪ್ಪ, BL ಸಂತೋಷಿ ಅವರೆಲ್ಲ ಇದಾರಲ್ಲ, ಅವರೆಲ್ಲ ಇರುವಂತ ರಾಷ್ಟ್ರೀಯ ಮಟ್ಟದ ಒಂದು ಕೋರ್ ಕಮಿಟಿಗೆ ಅಲ್ಲಿ ಹೋಗ್ತದೆ. ಅಲ್ಲಿ ಹೆಸರು ಫೈನಲ್ ಮಾಡ್ತದೆ. ಬಟ್ ಇಲ್ಲಿ ಕೋರ್ ಕಮಿಟಿಗೆ ಕಳಿಸುವಾಗ ಹೆಸರುಗಳು ಬಿಜೆಪಿಯಿಂದ ನಳಿನ್ ಕುಮಾರ್ ಕಟೀಲ್, ಆಮೇಲೆ ಪ್ರಮೋದ್ ಮಧ್ವರಾಜ್, ಆಮೇಲೆ ಸತೀಶ್ ಕುಂಪಲ, ಉದಯ್ ಕುಮಾರ್ ಶೆಟ್ಟಿ, ಮತ್ತೆ ವಿಕಾಸ್ ಪುತ್ತೂರು, ಹೀಗೆ ಬಿಜೆಪಿ ಅವರ ಪಟ್ಟಿ ಇದೆ, ಬೆಳೀತಾ ಇದೆ. ಬಟ್ ಅದರಲ್ಲಿ ಬ್ಯಾಕಪ್ ಹೇಳಿದ್ರೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಈ ಸರಿ ಬಿಜೆಪಿಯ ಒಂದು ಪಕ್ಷದ ವತಿಯಿಂದ ಇರೋದ್ರಿಂದ ಅವರಿಗೊಂದು ಬ್ಯಾಕಪ್ ಇದೆ. ಮತ್ತೆ BL ಸಂತೋಷ್ ಜಿ ಇದ್ದಾರೆ ಇವರ ಬ್ಯಾಕಪ್ಗೆ. ಅದಾದ್ಮೇಲೆ ಪ್ರಮೋದ್ ಮಧ್ವರಾಜ್ಗೆ ಬ್ಯಾಕಪ್ಗೆ ಅವರು ನಮ್ಮ ಕಲ್ಲಡ್ಕ ಪ್ರಭಾಕರ್ ಭಟ್ ಇದ್ದಾರೆ. ಮತ್ತೆ ಅವರು ಎಲ್ಲ ಬಂಟವ ಮತ್ತು ಬಿಲ್ಲವರಿಗೇನ ಎನ್ನುವಂತ ಆರೋಪಗಳು ಇರುವುದರಿಂದ ಅದನ್ನು ಹೋಗಲಾಡಿಸ್ಲಿಕ್ಕೆ ಒಂದು ಮಗುವರಿಗೆ ಕೊಡಬಹುದು. ಮತ್ತೆ ಉಳಿದ ಸಣ್ಣ ಸಮುದಾಯದವರು ಇದ್ದಾರೆ ಎನ್ನುವ ಒಂದು ಕೋಟಾದಡಿ ಪ್ರಮೋದ್ ಮಧ್ವರಾಜ್ ಅವರು ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಉದಯ್ ಕುಮಾರ್ ಶೆಟ್ಟರು ಯಥಾಸ್ಥಿತಿಯಲ್ಲಿ ಎಂದಿನಂತೆ ಅವರು ನಾನು ನೋಡಿದಾಗ 25 ವರ್ಷಗಳ ನನ್ನ ಪತ್ರಿಕೋದ್ಯಮದಲ್ಲಿ ಅವರು ಆವತ್ತಿನಿಂದಲೂ ಅವರು ಅಭ್ಯರ್ಥಿ ಆಗ್ತಾನೆ ಬರ್ತಾ ಇದೆ. 25 ವರ್ಷದಿಂದ ನಾನು ನೋಡ್ತಾ ಇದ್ದೇನೆ. ಪಾಪ ಒಳ್ಳೆ ಸಭ್ಯ ಸಜ್ಜನ ರಾಜಕಾರಣಿ ಉಡುಪಿ ಬಿಜೆಪಿಯದ್ದು. ನಮ್ಮ ಇವರ ಡಾಕ್ಟರ್ VS ಆಚಾರ್ಯ ಅವರ ಶಿಷ್ಯ ಕೂಡ. ಸೊ ಅವರ ಹೆಸರು ಎಂದಿನಂತೆ ಅವರ ಹೆಸರು ಅಲ್ಲಿ ಬಂದಿದೆ. ಹಾಗೆ ಬಿಜೆಪಿಯಿಂದ ಕೋರ್ ಕಮಿಟಿಯಲ್ಲಿ ಯಾರು ಫೈನಲ್ ಮಾಡ್ತಾರೆ, ಒಂದು 6 ಹೆಸರು ಹೋಗಿದೆ ಇಲ್ಲಿಂದ. ಸೊ ಅಲ್ಲಿ ಯಾರನ್ನ ಫೈನಲ್ ಮಾಡ್ತಾರೆ ಅನ್ನುವಂಥದ್ದು ಮುಖ್ಯ ಆಗ್ತದೆ. ಮತ್ತೆ ನಳಿನ್ ಕುಮಾರ್ ಕಟೀಲ್ ಅಥವಾ ಪುತ್ತೂರು ಆ ರೀತಿಯ ಕಾಂಬಿನೇಷನ್ಗಳಿದೆ. ಒಂದು ಕಡೆಯಿಂದ ಆ ಕಡೆ ಪ್ರಮೋದ್ ಮಧ್ವರಾಜ್ ಮತ್ತೆ ಉದಯ್ ಕುಮಾರ್ ಶೆಟ್ಟರು ಅಂತ ಆ ರೀತಿಯ ಕಾಂಬಿನೇಷನ್ಗಳು ಕೂಡ ಇದೆ. ಈ ಮಧ್ಯದಲ್ಲಿ ಇವರಿಗೆ ಕೋಟ ಶ್ರೀನಿವಾಸ ಪೂಜಾರಿ ಅವರು ಇವರ ತೆರವಾದ ಸ್ಥಾನ ಆಗಿರೋದ್ರಿಂದ ಅಲ್ಲಿ ನಮ್ಮ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರು ಕೂಡ ಬರ್ತಾರೆ. ಅವರ ಹೆಸರು ಕೂಡ ಅವ್ರಿಗೆ ತುಂಬಾ ಬ್ಯಾಕಪ್ ಸಪೋರ್ಟ್ ಮಾಡಿದ್ರಿಂದ ಇವರ ಹೆಸರು ಕೂಡ ಬರ್ತದೆ. ದಕ್ಷಿಣ ಕನ್ನಡ ಬಿಜೆಪಿ ಜಿಲ್ಲಾಧ್ಯಕ್ಷರ ಹೆಸರು ಕೂಡ ಮುಂಚೂಣಿಯಲ್ಲಿ ಬರ್ತದೆ. ಆದ್ರೆ ಕಾಂಗ್ರೆಸ್ ನಲ್ಲಿ ಯಾರು ಕೂಡ ಉಮೇದು ವಹಿಸ್ತಾ ಇಲ್ಲ. ಕಾಂಗ್ರೆಸ್ ನಲ್ಲಿ ಏನ್ ಹೇಳಿದ್ರೆ ಅಭಯ್ ಚಂದ್ರ ಹೆಸರು ಜೈನ್ ಬರ್ತದೆ, ಆಮೇಲೆ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟರ್ ಬರ್ತದೆ, ಎಂದಿನಂತೆ ಶಶಿಧರ್ ಹೆಸರು ಇದೆ. ಮತ್ತೆ ಯಾರು ಕೂಡ ಉಮೇದರಿಲ್ಲ. ಯಾಕೆ ಹೇಳಿದ್ರೆ ಅವರು ಹೆಚ್ಚಂದ್ರೆ 2,000 ಓಟ್ ಇರುವಂತದ್ದು ಕಾಂಗ್ರೆಸ್ಗೆ. ಬಿಜೆಪಿಗೆ 3,500 ಪ್ಲಸ್ JDS 300 ಆತರ 400 ಆತರ ಓಟ್ ಇದೆ. SDPI ಒಂದು 200 ಚಿಲ್ಲರೆ ಓಟ್ ಇದೆ. ಹಾಗಾಗಿ ಕಳೆದ ಬಾರಿಯ ಕೋಟ ಶ್ರೀನಿವಾಸ ಪೂಜಾರಿ ಅವರು 3,600 ಚಿಲ್ಲರೆ ಓಟ್ಗಳನ್ನು ಗೆದ್ದಿದ್ರೆ, ವಾಸಸ್ಥಿತ ಮತಗಳಿಂದ ಗೆದ್ದು ಹೋಗಿದ್ರೆ, ಇವರು ಕಾಂಗ್ರೆಸ್ನವರು ಎಷ್ಟು 2077 ಮಂಜುನಾಥ ಭಂಡಾರಿ ಅವರು ಗೆದ್ದಿದ್ದಾರೆ. ಹಾಗೆ ದ್ವಿಸದಸ್ಯ ಕ್ಷೇತ್ರ ಈ ಸರಿ ಒಂದೇ ಕ್ಷೇತ್ರ. ಹಾಗಾಗಿ ಕಾಂಗ್ರೆಸ್ಗೆ ಯಾವುದೇ ಆಸೆಗಳಿಲ್ಲ. ಅದು ಸಣ್ಣ ಪುಟ್ಟ ಇದು ಅಂತರಲ್ಲ, ಜನಪ್ರತಿನಿಧಿಗಳೇ ಆಗಿರೋದ್ರಿಂದ ಸರಿಸುಮಾರು 1,500 ಓಟುಗಳ ಅಂತರವನ್ನ ಗೆಲ್ಲುವಂತ ಯಾವುದೇ ಲಕ್ಷಣಗಳಿರುವುದರಿಂದ ಕಾಂಗ್ರೆಸ್ಸಿನ ಪಾಳೆಯದಲ್ಲಿ ಟಿಕೆಟ್ಗಾಗಿ ಮುಗಿಬೀಳುವವರು ಯಾರಿಲ್ಲ. ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟರು ಒಮ್ಮೆ ಹೇಳ್ತಾರೆ ಒಂದು ಹಾಕ್ಬೋದ ಏನು ಅಂತ ಒಮ್ಮೆ ಉಮೇದುವಾರಿಕೆಯನ್ನ ತೋರಿಸಿದ್ರು. ಆಮೇಲೆ ಇದು ಸೋಲುವ ಕ್ಷೇತ್ರ, ಮತ್ತೆ ಟೈಮ್ ಕೂಡ ಕಾರ್ಕಳ ಸೋಲೋ ಕ್ಷೇತ್ರವೇ ಆಗಿತ್ತು. ಆದ್ರೆ ಗೆಲ್ಲುವಿನ ಹತ್ರ ಬಂದಿದ್ರು. ಬಟ್ ಇದನ್ನು ಆ ರೀತಿ ಪರಿವರ್ತನೆ ಮಾಡ್ಲಿಕ್ಕೆ ಅವರಿಗೆ ಬಾರಿ ಕಷ್ಟ ಇದೆ.
ಅಲ್ವಾ? ಈ ರೀತಿಯಾಗಿ ನಡೀತಾ ಇದೆ ನಿತಿನ್. ಜೊತೆಗೆ ಕುಂದೇಶ್ವರ, ಈಗ ಸದ್ಯ ಪರಿಷತ್ ಚುನಾವಣೆ ಅಂತ ಬಂದಾಗ ಕರಾವಳಿ ಭಾಗದಲ್ಲಿ ಅಥವಾ ಎಲ್ಲೂ ಕೂಡ ನಿರಾಯಾಸವಾಗಿ ನಡೀತಾ ಇರುವಂತ ಚುನಾವಣೆ ಇದು. ಅಷ್ಟೇನು ತಲೆ ಕೆಡಿಸ್ಕೊಳ್ಳಲ್ಲ ಯಾರು ಕೂಡ. ಆದ್ರೆ ಈ ಬಾರಿ ಕರಾವಳಿ ಭಾಗದ ಜನರು ಬಹಳಷ್ಟು ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ನಮ್ಗಳಿಗೆ ಗೊತ್ತಿದೆ, ತಾವು ಕೂಡ ಹೇಳಿದ್ರಿ ಸರ್. ಅಂದ್ರೆ ಬಿಜೆಪಿಗೆ ಗೆಲ್ಲುವಂತಹ ಅವಕಾಶಗಳು ಬಹಳಷ್ಟು ಹೆಚ್ಚು. ಗೆಲ್ತದೆ, ನೋ ಡೌಟ್, ಗೆದ್ದೆ ಗೆಲ್ತದೆ. ಸೊ ಹಾಗಿದ್ದಾಗ ಇಲ್ಲಿ ಅಭ್ಯರ್ಥಿಗಳ ವಿಚಾರವಾಗಿ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ ಅಂದ್ರೆ ಕರಾವಳಿ ಭಾಗದ ಜನರು. ಇದು ಬಹಳಷ್ಟು ಎಸ್, ಇದು ಬಿಸಿ ಬಿಸಿ ಚರ್ಚೆ ಆಗ್ತಾ ಇರುವಂತದ್ದು, ಬಿಸಿ ಬಿಸಿ ದೋಸೆಯ ತರ. ಅಂದ್ರೆ ಅಭ್ಯರ್ಥಿ ಏರಾಪೇರಿ, ಟಿಕೆಟ್ ಏರಿಗೆ ತಿಕ್ಕೊಂಡು ಬಂದ ವಿಚಾರ. ಅಂದ್ರೆ ಪರಿಷತ್ ಚುನಾವಣೆ ಮತ್ತಷ್ಟು ಗರಿ ಗೆದ್ದಿದ್ದು ಕರಾವಳಿ ಭಾಗದಲ್ಲಿ ಈ ಒಂದು ಕಾರಣಕ್ಕೆ ಈ ಬಾರಿ ಬಹುಶಃ. ಯಾಕಂದ್ರೆ ಇಲ್ಲಿ ನಾಯಕರು ಏನಿದ್ದಾರೆ ನೋಡಿ, ಸಾಧಾರಣವಾಗಿರೋ ನಾಯಕರಲ್ಲ, ಬಹಳಷ್ಟು. ಹಲೋ ಸರ್, ಕೇಳ್ತಾ ಇದೆಯಾ? ಹಲೋ, ಕೇಳ್ತಾ ಇದೆಯಾ? ಹಲೋ ಕುಂದೇಶ್ವರ ಅವರೇ, ಕೇಳ್ತಾ ಇದೆಯಾ ಸರ್? ಹಲೋ, ಕೇಳ್ತಾ ಇದೆಯಾ ಸರ್? ಓಕೆ, ನೆಟ್ವರ್ಕ್ ಇಶ್ಯೂಸ್ ಇದೆ. ಎಸ್, ನಮ್ಮ ಟೆಕ್ನಿಕಲ್ ಟೀಮ್ ನೋಡುತ್ತೆ, ಒಂದು ದಯಮಾಡಿ ಎಸ್ ಕನೆಕ್ಟ್ ಮಾಡಿ. ನನಗೆ ಅಭ್ಯರ್ಥಿಗಳ ವಿಚಾರವಾಗಿ ಮಾತಾಡಬೇಕು. ಬಿಫೋರ್ ದಟ್ ನನಗೆ ಬಹಳಷ್ಟು ಕರೆಗಳು ಬರ್ತಾ ಇದೆ. ನಾನು ಕುಂದೇಶ್ವರ ಜೊತೆ ಮಾತಾಡಬೇಕು, ಬಹಳಷ್ಟು ಕರೆಗಳು ಬರ್ತಾ ಇದೆ. ನಾನೊಂದು ಇನ್ನು ಮುಂದಕ್ಕೆ ಜನರ ಅಭಿಪ್ರಾಯ, ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಜನರು ಏನು ಹೇಳ್ತಾರೆ, ಯಾರು ಆಯ್ಕೆ ಆಗಬೇಕು ಅಥವಾ ಯಾರು ಅಭ್ಯರ್ಥಿ ಆಗಬೇಕು, ಯಾರು ಗೆಲ್ಲಬೇಕು, ತಮ್ಗಳ ಅಭಿಪ್ರಾಯ. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಶೇಖರ್ ಪೂಜಾರಿ, ನಮಸ್ಕಾರ ಸರ್. ನಮಸ್ಕಾರ. ಪಲ್ಲೆ ಸರ್, ಪಾತೆಲ್ಲ ಸರ್, ದಾದ ಪನ್ಪರಿ ಯಾನ್ ರಾಜಕೀಯ ಸೈಡ್ ಪಾತಿರ್ತಿ ಯಾನೊಂಜಿ ನಮ್ಮ ತಿರುಪತಿದ ಒಂಜಿ ಸೈಡ್ ಪಾತಿರ್ನಿ ಅವು ಒಂದು ಪ್ರೋಗ್ರಾಮ್ ಮಲ್ತಿದ್ದಾನೆ. ಓ ಸರ್, ತಿರುಪತಿ ಬಾರಿ ಅವಮಾನ ಒಂದು ದೇವರಿಗೆ. ಓಕೆ, ಅಂತ ಒಂಜಿ ಪ್ರೋಗ್ರಾಮ್ ದಾನೆ ಮಲ್ತಿದ್ದಾರನಿಗೆ ಏನು ಯಾರು ತಿರುಪತಿಗೆ ಸರ್ ಶೇಖರ್ ಸರ್ ಇರ ಶನಿವಾರ ಇಂಕಲ ಕಾರ್ಯಕ್ರಮ ತುತ್ತು ಜರ ಶನಿವಾರದ ಕಾರ್ಯಕ್ರಮ ಮಲ್ದಿನ ಇಂಕಲ ಪ್ರೈಮ್ ಡಿಬೇಟ್ ಆ ಪ್ರೈಮ್ ಡಿಬೇಟ್ ಮಲ್ದಿನ ತಿರುಪತಿ ಲಾಡ್ಡದ ವಿಷಯ ಆ ವಿಚಾರಡ್ ವಜ್ರದೇಹಿ ಸ್ವಾಮೀಜಿಲು ಬೈದಿತ್ತಿರು ಹಿಂದೂ ಜನಜಾಗೃತಿ ವೇದಿಕೆ ಈ ಒಂದು ವಿಚಾರಡ್ ಪ್ರತಿಭಟನೆ ಮಲ್ತಿನಂಚಿನ ತಂಡ ಬೈದಿತ್ತನು ಐದು ಬೊಕ್ಕ ಲಕ್ಷ್ಮೀ ಪೈವನ್ಪನಾರ್ ತಿರುಪತಿ ವೆಂಕಟರಮಣನ ಭಕ್ತಿಯೆಲ್ಲ ಬೈದಿತ್ತೇರಿ ಎಂಕುಲು 3 ಜನ ಸೇರ್ಪಾದ ಡಿಸ್ಕಷನ್ ಮಲ್ದಿತ್ತ ತಿರುಪತಿ ಕ್ಷೇತ್ರದ ಬಟ್ ಇರ್ತೂತು ಜರ ಸರ್ ಇರ್ತೂತು ಜರ ಅದು ಕೊಡು ಬಹುಶಃ ದೇವರ ಸನ್ನಿಧಾನ ಕೊಟ್ಟು ಎಂಕುಲು ಒಂದು ಲಾಡ್ ಮಾತ ಬೆದ್ದೋಣ ಜವನ್ ನಂಚ ಬರೋಂದು ಐಕ್ ಒಂದು ಪ್ರೋಗ್ರಾಮ್ ಮಾಡ್ತಿದ್ದಾರೆ ಅದಕ್ಕೆ ಕೋಡೆ ಕೋಡೆ ಮುರಣಿ ಮಲ್ದ ಶನಿವಾರ ಮಲ್ದ ಶನಿವಾರ ಮಲ್ದ ಸರ್ ಓಕೆ ಇರ್ತೂತು ಜರ ಅದು ಕೊಡು ಎಂಕುಲು ಶನಿವಾರ ಮಲ್ದ ಆ ವಿಚಾರ ಎಸ್ ಸರ್ ಥ್ಯಾಂಕ್ ಯು ಧನ್ಯವಾದ ಎಸ್ ಕುಂದೇಶ್ವರ ಸರ್ ನಮಸ್ಕಾರ ಸರ್ ನಮಸ್ಕಾರ ನಾನು ಜಿತೇಂದ್ರ ಹೌದು ಸರ್ ಸರ್ ಈಗ ಸದ್ಯ ಬಹಳಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಕಾರಣ ಈ ಅಭ್ಯರ್ಥಿಗಳ ವಿಚಾರವಾಗಿ ಸರ್ ಬಿಜೆಪಿಯಲ್ಲಿರುವಂತಹ ಅಭ್ಯರ್ಥಿ ಏನ್ ಹೇಳ್ತೀರಿ ಈ ಒಂದು ವಿಚಾರದ ಬಗ್ಗೆ ಎಸ್ ಸರ್ ಅದೇ ಅಭ್ಯರ್ಥಿಗಳು ಅಂದ್ರೆ ಇದು ನಿರಾಯಾಸವಾಗಿ ಸಿಗುವಂತ ಇದು ಕ್ಷೇತ್ರಗಳು ಲಾಸ್ಟ್ ಟೈಮ್ ಕೋಟ ಶ್ರೀನಿವಾಸ ಪೂಜಾರಿ ಅವರು ಗೆದ್ದಿದ್ರು 4 ಸಾರಿ ಗೆದ್ದಿದ್ರು 5ನೇ ಸಾರಿಗೆ ಅವರಿಗೆ ಪಾರ್ಲಿಮೆಂಟ್ ಚುನಾವಣೆಗೆ ಕಳಿಸಿದ್ರು ಹಾಗಾಗಿ ಈ ಸ್ಥಿರವಾದ ಸ್ಥಾನದಲ್ಲಿ ಬಿಜೆಪಿಯ ಹಿರಿಯ ನಾಯಕರುಗಳು ಮತ್ತೆ ಆಕಾಂಕ್ಷಿಗಳು ಎಲ್ಲರೂ ಬಂದಿದ್ದಾರೆ ಇವನ್ ಈಗ ಅರುಣ್ ಕುಮಾರ್ ಪುತ್ತೇಲ್ ಅವರ ಹೆಸರು ಕೂಡ ಸೇರ್ತಾ ಇದೆ ಯಾವ ಕಡೆಯಿಂದ ಅಂದ್ರೆ ಈಗ ಅರುಣ್ ಕುಮಾರ್ ಪುತ್ತೇಲ್ ಅವರಿಗೆ ಬ್ಯಾಕಪ್ ಮಾಡ್ಲಿಕ್ಕೆ ಸಪೋರ್ಟ್ ಮಾಡ್ಲಿಕ್ಕೆ ಯಾರಿದ್ದಾರೆ ಅಂತ ಹೇಳಿದ್ರೆ ಈ ಹಿಂದೆ ಇದ್ದ RSS ನ ಅವರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಇದ್ದಂತಹ ರಾಜೇಶ್ ಜಿ ಅವರು RSS ನಲ್ಲಿ ಸದ್ಭಾವನಾ ಇದಕ್ಕೆ ಹೋಗಿದ್ದಾರೆ ಹಾಗೆ ಕಲ್ಲಡ್ಕ ಪ್ರಭಾಕರ್ ಭಟ್ರು ಪ್ರಮೋದ್ ಮಧ್ವರಾಜ್ ಅವರ ಪರವಾಗಿ ಅಂದ್ರೆ ಅವರ ಆಶೀರ್ವಾದ ಇದೆ ಹೀಗೆ ಪ್ರತಿಯೊಬ್ಬರಿಗೂ ನಳಿನವರಿಗೆ ಅಂದ್ರೆ ಪ್ರತಿಯೊಬ್ಬರಿಗೂ ವಿಕಾಸ್ ಪುತ್ತೂರಿಗೂ ಅವ್ರು ಕೂಡ BL ಸಂತೋಷ್ ಅವರು ಒಂದು ಆಶೀರ್ವಾದ ಇದೆ ಅಂದ್ರೆ ಕೋರ್ ಕಮಿಟಿಯಿಂದ ಹೆಸರುಗಳು ಹೋಗಿದೆ ಒಂದು 6 ಜನರದ್ದು ಹಾಗಾಗಿ ಅದು ಇನ್ನು ಇಲ್ಲಿ ಯಡಿಯೂರಪ್ಪನವರು ಇದು ಸೆಂಟ್ರಲ್ಗೆ ಯಡಿಯೂರಪ್ಪ ಮತ್ತು BL ಸಂತೋಷ್ ಅವರು ಮೇನ್ ಆಗ್ತಾರೆ 2 ಜನ ಈಗ ಬೆಂಗಳೂರಲ್ಲಿ ಅದನ್ನ ಇನ್ನೂ ಕೂಡ ಟ್ರಿಮ್ ಮಾಡ್ತಾರೆ ಹೆಸರುಗಳನ್ನ ಹಾಗಾಗಿ ಯಡಿಯೂರಪ್ಪ ಇವರು ನಮ್ಮ ಯಡಿಯೂರಪ್ಪರ ಮಗ ಇದ್ದಾರಲ್ಲ ವಿಜಯೇಂದ್ರ ಅವರು ಕೂಡ ಸ್ವಲ್ಪ ಕೈ ಆಡಿಸುವ ಸಾಧ್ಯತೆ ಇದೆ ಆಗ ನಳಿನ್ ಕುಮಾರ್ ಕಟೀಲ್ ಅವರು ಗೆ ಸಪೋರ್ಟ್ ಮಾಡೋ ಸಾಧ್ಯತೆ ಯಾಕೆ ಹೇಳಿದ್ರೆ ಒಂದು RSS ನ ಮತ್ತೆ ಬಿಜೆಪಿ ಇವರು ಎಲ್ಲ ಒಟ್ಟಾಗಿ ಬಿಜೆಪಿ ಎಲ್ಲ ಒಂದು ಸಭೆಯಲ್ಲಿ ಮೊನ್ನೆ ಇತ್ತೀಚೆಗೆ ನಡೆದ ಸಭೆಯಲ್ಲಿ BL ಸಂತೋಷ್ ಜಿ ಕೂಡ ಇದ್ರು ಸಂಘಟನಾ ಕಾರ್ಯದರ್ಶಿಯಾಗಿ ಆ ಸಭೆಯಲ್ಲಿ ವಿಜಯೇಂದ್ರ ಪರವಾಗಿ ಮಾತಾಡೋರು ಯಾರು ಇರ್ಲಿಲ್ಲ ಒಬ್ಬರೇ ಇದ್ದದ್ದು
ಈ ಬಾರಿ ಒಂದು ಹೊಂದಾಣಿಕೆ ಅಥವಾ ಒಂದು ಶಾಂತ ಮಾಡುವಾಗ ಉದ್ದೇಶದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರ ಒಂದು ಹೆಸರನ್ನು ಹೇಳಬಹುದು, ಮತ್ತೆ ಗೊತ್ತಿಲ್ಲ. ಅಂದ್ರೆ ಆ ರೀತಿಯಾದಂತ ಒಳಗಿನ ಇದಿರ್ತದೆ. ಬಟ್ ಈಗ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಕೊಡಬಹುದು ಅಂತ ಇದ್ರೆ ಸಿಗಬಹುದು ಅಲ್ವಾ. ಈಗ ಒಂದೊಂದು ಕೆಲವು ಅವರಿಗೆ ಉದ್ದೇಶಿತವಾಗಿ ಕಡ್ಡಾಯ ರಜೆ ಏನೋ ಘೋಷಣೆ ಆ ರೀತಿಯಾಗಿ ಹೈಕಮಾಂಡ್ ನವರ ಅಭಿಪ್ರಾಯ ಟಿಕೆಟ್ ಸಿಗದೇ ಇರಬಹುದು ವಿನಃ. ಬಟ್ ಇದೊಂದು ಪ್ರಶಸ್ತ್ಯವಾದ ಅವರಿಗೆ ಈ ರಾಜಕೀಯ ಪುನರ್ಜನ್ಮ ಅಥವಾ ಈಗ ಒಂದು MP ಸಂದರ್ಭದಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಒಂದು ಅವರ ಒಂದು ಹೆಸರನ್ನ ಕೆಡಿಸುವಂತ ಪ್ರಯತ್ನ ಆಗಿತ್ತು. ಈಗ ಮತ್ತೆ ಮರುಗಳಿಕೆ ಮತ್ತೆ ಇದು ಸ್ಥಳೀಯ ಜನಪ್ರತಿನಿಧಿಗಳ ಚುನಾವಣೆ ಆಗಿರೋದ್ರಿಂದ ಇಲ್ಲಿ ಗೆಲ್ಲುವ ಸಾಧ್ಯತೆಗಳು ನಿಚ್ಚಳವಾಗಿರೋದ್ರಿಂದ ಇದು ಅವರಿಗೆ ಸೇಫರ್ ಝೋನ್ ಅಂತ ಕಾಣ್ತಾ ಇದೆ. ಓಕೆ. ಜೊತೆಗೆ ಬಹಳಷ್ಟು ಇಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಪೈಪೋಟಿ ಅಲ್ಲ, ಬಹಳಷ್ಟು ಇಲ್ಲಿ ಚರ್ಚೆ ಈಗ ಬಿಜೆಪಿಯ ಒಳಗಡೆ ಟಿಕೆಟ್ಗಾಗಿ ಪೈಪೋಟಿ. ಏನ್ ಹೇಳ್ತೀವಿ? ಹೌದೌದು, ಖಂಡಿತ ಗೆಲ್ಲುವ ಕ್ಷೇತ್ರವೇ ಆಗಿರೋದ್ರಿಂದ ಆ ರೀತಿ ಪೈಪೋಟಿ ಬರ್ತಾ ಇದೆ. ಓಕೆ. ಎಸ್ ಸರ್ ಥ್ಯಾಂಕ್ ಯು, ಧನ್ಯವಾದಗಳು ಜಿತೇಂದ್ರ ಕುಂದೇಶ್ ಅವರೇ, ನಮ್ಮ ಜೊತೆ ಜಾಯ್ನ್ ಆಗಿದ್ರಿ. ಥ್ಯಾಂಕ್ ಯು, ಧನ್ಯವಾದಗಳು. ಎಸ್, ಇದು ಸದ್ಯ ಕರಾವಳಿ ಭಾಗದಲ್ಲಿ MLC ಚುನಾವಣೆ ಅಂತ ಬಂದಾಗ ಅತ್ಯಂತ ನೀರಸವಾಗಿ ನಡೆಯುತ್ತೆ. ಆದರೆ ಈ ಬಾರಿ ಬಹಳಷ್ಟು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳು ಇದೆ. ಕಾರಣ ಅಭ್ಯರ್ಥಿಗಳ ವಿಚಾರವಾಗಿ, ಅದರಲ್ಲೂ ಕೂಡ ಕರಾವಳಿ ಭಾಗ ಅಂತ ಬಂದಾಗ ಹೇಳ್ತಾರೆ ಭಾರತೀಯ ಜನತಾ ಪಾರ್ಟಿ ಅಂದರೆ BJPಯ ಭದ್ರಕೋಟೆ ಅನ್ನುವಂಥದ್ದು. ಹಾಗಿದ್ದಾಗ BJPಯಲ್ಲಿ ಇಲ್ಲಿ ಅಭ್ಯರ್ಥಿಗಳು ಯಾರಾಗ್ತಾರೆ, ಯಾರ ಅಭ್ಯರ್ಥಿಗಳಾದರೂ ಕೂಡ ಅವರು ಗೆಲ್ತಾರೆ ಅನ್ನುವಂತಹ ಒಂದು ವಿಚಾರ. ಸೊ ಹಾಗಿದ್ದಾಗ ಯಾರು ಅಭ್ಯರ್ಥಿಗಳಾಗ್ತಾರೆ ಇದೇ ಬಹಳಷ್ಟು ಚರ್ಚೆ. ಯಾಕಂದರೆ ಗೆಲ್ಲುವಂಥದ್ದು ಪಕ್ಕ, ಗೆಲ್ಲುವ ಕುದುರೆ ಪಕ್ಕ ಅಂತ ಬಂದಾಗ ನಮ್ಮ ನಾಯಕರಿಗೆ ಟಿಕೆಟ್ ಕೊಡಿ ಅನ್ನುವಂಥದ್ದು ಅವರವರ ಅಭಿಮಾನಿಗಳು ಹೇಳ್ತಾ ಇರುವಂತಹ ವಿಚಾರ. ಸೊ ಹಾಗಿದ್ದಾಗ ಅದು ಬಹಳಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಒಂದು ಕಡೆ ನಳಿನ್ ಕುಮಾರ್ ಕಟೀಲ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಸಂಸದರು, ಜೊತೆಗೆ ಸತತ 3 ಬಾರಿ ಸಂಸದರಾಗಿ MP ಆಗಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆಯ್ಕೆಯಾಗಿದ್ದಂತಹ ವ್ಯಕ್ತಿ ನಳಿನ್ ಕುಮಾರ್ ಕಟೀಲ್ ಅವರು. ಸದ್ಯ ಟಿಕೆಟ್ ರೇಸ್ನಲ್ಲಿ ಮುಂಚೂಣಿಯಲ್ಲಿರುವಂತಹ ವ್ಯಕ್ತಿಗಳು 3 ಹೆಸರು ಮುಂಚೂಣಿಯಲ್ಲಿದೆ. ನಾನು ಆಗಲೇ ಹೇಳಿದಾಗೆ ಒಂದು ಕಡೆ ನಳಿನ್ ಕುಮಾರ್ ಕಟೀಲ್ ಅವರು, ಇನ್ನೊಂದು ಕಡೆ ಉಡುಪಿಯಿಂದ ಪ್ರಮೋದ್ ಮಧ್ವರಾಜ್ ಅವರು, ಮತ್ತೊಂದು ಕಡೆ ಅರುಣ್ ಕುಮಾರ್ ಪುತ್ತಿಲ್ ಅವರು. ಹಾಗಿದ್ದಾಗ ನಳಿನ್ ಕುಮಾರ್ ಕಟೀಲ್ ಅವರು ಮತ್ತೆ ರಾಜಕೀಯ ರಂಗಕ್ಕೆ ಮತ್ತೆ ಬರ್ತಾರಾ ಅನ್ನುವಂತಹ ಪ್ರಶ್ನೆ, ಮತ್ತೆ ಕಮ್ಬ್ಯಾಕ್ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ. ಕಾರಣ ನಳಿನ್ ಕುಮಾರ್ ಕಟೀಲ್ ಅವರ ಹೆಸರು ಮುಂಚೂಣಿಯಲ್ಲಿದೆ, ಜೊತೆಗೆ ಅರುಣ್ ಕುಮಾರ್ ಪುತ್ತಿಲ್ ಅವರ ಹೆಸರು ಮುಂಚೂಣಿಯಲ್ಲಿದೆ, ಅದೇ ರೀತಿ ಪ್ರಮೋದ್ ಮಧ್ವರಾಜ್ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಹಾಗಿದ್ದಾಗ ಬಹಳಷ್ಟು ಕರೆಗಳು ಬರ್ತಾ ಇದೆ. ತಮ್ಮ ಅಭಿಪ್ರಾಯ, ಯಾರು ಅಭ್ಯರ್ಥಿಯಾಗಿ ಆಯ್ಕೆ ಆಗಬೇಕು, ಜೊತೆಗೆ ಯಾರು MLC ಆಗಬೇಕು ಅನ್ನುವಂಥ ವಿಚಾರದ ಬಗ್ಗೆ ತಾವೇನು ಹೇಳ್ತೀರಾ? ತಮ್ಮ ನಾಯಕರ ಬಗ್ಗೆ ತಾವೇನು ಹೇಳ್ತೀರಿ? ದ್ವಿತೀಯ ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಜನಾರ್ದನ್ ಅಂತ ಮಾತಾಡುದು ಸುರತ್ಕಲ್ಲಿಂದ. ನಮಸ್ತೆ ಜನಾರ್ದನ್ ಅವರೇ, ನಮಸ್ತೆ ಸರ್. ಏನ್ ಹೇಳ್ತೀರಿ, ಯಾರಾಗಬೇಕು? ನಮಸ್ತೆ ನಿತೀಶ್ ಅವರೇ, ನಾನು ಈ ಮುಂಚೆ ಒಬ್ರು ನೀವು ಹಿರಿಯ ಪತ್ರಕರ್ತರಿಗೆ ಕಾಲ್ ಮಾಡಿದ್ರಲ್ಲ, ಜಿತೇಂದ್ರ ಕುಂದೇಶ್ವರ್ ಅವರಂತ. ಎಸ್ ಸರ್. ಅವರು ಮಾತಾಡುವಾಗ ಒಂದು ಮಾತನ್ನ ಹೇಳಿದ್ರು, ನಳಿನ್ ಕುಮಾರ್ ಕಟೀಲ್ ಅವರಿಗೆ ಇವರು ಬ್ಯಾಕಪ್ ಇದ್ದಾರೆ, ಮಧ್ವರಾಜ್ ಅವರಿಗೆ ಈ ಬ್ಯಾಕಪ್ ಇದ್ದಾರೆ, ಇವರಿಗೆ ಆ ಬ್ಯಾಕಪ್ ಇದ್ದಾರೆ ಅಂತ ಅಂದ್ಬಿಟ್ಟು. ಈ ಬ್ಯಾಕಪ್ ರಾಜಕಾರಣದಿಂದಲೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 105 ಏನೋ ಇದ್ದಂತ ಸ್ಥಾನ ಬಂದು 65ಕ್ಕೆ ಬಂದು ಮುಟ್ಟಿದ್ದು. ಇವರು ವಿಷಯ ಏನು ಅಂತಂದ್ರೆ, ಈ ಪಾರ್ಟಿಯಲ್ಲಿ ಕಾರ್ಯಕರ್ತರ ಮನೋಭಾವನೆ ಏನಿದೆ ಇದನ್ನ ಅರ್ಥ ಮಾಡಿಕೊಂಡು ಸೀಟ್ ಹಂಚುವ ವಿಚಾರ ಇವರಲ್ಲಿಲ್ಲ. ಅವರಿಗೆ ಬ್ಯಾಕಪ್ ಇವನಿದೆ, ಇವನಿಗೆ ಬ್ಯಾಕಪ್ ಅವರಿದೆ, ಅವರಿಗೆ ಹತ್ರ ಹಣ ಉಂಟು, ಈ ತರ ಒಂದು ಹೊಂದಾಣಿಕೆ ರಾಜಕಾರಣ ಎಲ್ಲ ಆಗ್ತಾ ಉಂಟು. ಇಲ್ಲಿ ಪಾರ್ಟಿಯಲ್ಲಿ ನಿಷ್ಠಾವಂತರಾಗಿ ಯಾರು ದುಡ್ದಿದ್ದಾರೆ, ಹಿಂದುತ್ವಕ್ಕಾಗಿ ಯಾರು ಸುಮಾರು 30-40 ವರ್ಷದಿಂದ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ, ಯಾರು ಪಾರ್ಟಿಗೋಸ್ಕರ ಕೆಲಸ ಮಾಡಿದ್ದಾರೆ, ಇವರಿಗೆ ಸೀಟ್ ಕೊಡ್ಬೇಕಂತ ಏನಿಲ್ಲ. ಈಗ ನೋಡಿ, ಅಲ್ಲಿ 3 ಜನ ನೀವು ಫೋಟೋ ಹಾಕಿದ್ದೀರಿ, ಒಂದು ಅರುಣ್ ಕುಮಾರ್ ಪುತ್ತಿಲ, ಮತ್ತೆ ನಳಿನ್ ಕುಮಾರ್ ಕಟೀಲ್, ಮತ್ತೆ ಇನ್ನೊಂದು ಪ್ರಮೋದ್ ಮಧ್ವರಾಜ್ ಅಂತ. ಈ 3ರಲ್ಲಿ ನಾನ್ ಕೇಳುದು, ನನ್ನ ಒಂದು ಸೂಕ್ತ ಏನು ವೈಯಕ್ತಿಕ ಅಭಿಪ್ರಾಯ ಏನಂತಂದ್ರೆ, ಅರುಣ್ ಕುಮಾರ್ ಪುತ್ತಿಲರಿಗೆ ಕೊಡುದ್ರಲ್ಲಿ ತಪ್ಪೇನಿಲ್ಲ ಅಂತಂದು. ಯಾಕೆ ಅಂತ ಕೇಳಿ ಹೇಳ್ತೇನೆ. ಯಾಕೆ ಅಂತಂದ್ರೆ ನೋಡಿ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 65,000 ಚಿಲ್ಲರೆ ಓಟ್ ಅನ್ನು ತಗೊಂಡು ಅವರು ಬೇಷರತ್ತಾಗಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರಿಗೆ ಬೇಷರತ್ತಾಗಿ ಪಾರ್ಟಿಗೆ ಬಂದು ಬೆಂಬಲವನ್ನು ಕೊಟ್ಟು ಅವರ ಗೆಲುವಿನಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದ್ದಾರೆ ಅರುಣ್ ಕುಮಾರ್ ಪುತ್ತಿಲ, ನಂಬರ್ 1.
ಇಷ್ಟರವರೆಗೆ ಓಕೆ, ಜೊತೆಗೆ ಜೊತೆಗೆ ಎಸ್ ಸರ್, ಹಾಗೆ ನೋಡಿದ್ರೆ ಓಕೆ, ಹಾಗೆ ನೋಡಿದ್ರೆ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಪುತ್ತಿಲ ನಾನು ಕೇಳುದು ಒಂದ್ ನಿಮಿಷ, ನಾನು ಕೇಳುದು ನಳಿನ್ ಕುಮಾರ್ ಕಟೀಲ್ ರವರು ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿದ್ದಂತ ನಳಿನ್ ಕುಮಾರ್ ಕಟೀಲ್ ರನ್ನ ದಕ್ಷಿಣ ಕನ್ನಡ ಜಿಲ್ಲೆ ಒಬ್ಬ ಬಂಟ ಸಮುದಾಯದ ನಾಯಕ ಅಂತಂದು ಇದು ಮಾಡದೆ ಅವರನ್ನು 3 ಬಾರಿ ಸಂಸದರನ್ನಾಗಿ ಮಾಡಿ ಮತ್ತೆ ಭಾರತೀಯ ಜನತಾ ಪಾರ್ಟಿಯ ಅತ್ಯುನ್ನತ ಹುದ್ದೆ ಕರ್ನಾಟಕ ರಾಜ್ಯದ ಬಿಜೆಪಿ ಅಧ್ಯಕ್ಷರವರೆಗೆ ಅವರನ್ನ ಪಟ್ಟಕ್ಕೆ ಕೂರಿಸಿದೆ. ಇನ್ನೂ ಮತ್ತೆ ಅಧಿಕಾರ ಬೇಕು, ಇನ್ನು ಬೇಕು ಅಂತಂದ್ರೆ ಏನ್ ಮಾಡುದು? ಹಾಗಾದ್ರೆ ಇವಾಗ ನಿತೀಶ್ ಸಾಲ್ಯನ್ ಅವರು ನಾನು ಕಂಡಂತೆ ಕರಾವಳಿ ಭಾಗದ ಒಬ್ಬ ನಂಬರ್ 1 ಜರ್ನಲಿಸ್ಟ್ ಅಂತಂದ್ರೆ ನಿತೀಶ್ ಸಾಲ್ಯನ್ ರವರು. ಹಾಗಾದ್ರೆ ಒಂದು 50 ವರ್ಷ ಕಳೆದ ನಂತರ ಕೂಡ ನಮ್ಮ ಗುಡ್ಡದಲ್ಲಿ ನಿತೀಶ್ ಕುಮಾರ್ ಮಗನೇ ಬಂದು ಕುತ್ಕೊಳ್ಬೇಕು ನಮ್ಮ ಗುಡ್ಡದಲ್ಲಿ ಅಂತ ಹೇಳಿದ್ರೆ ಅದು ನನ್ನ ಮೂರ್ಖತನಲ್ವಾ? ನಾನು ಇನ್ನೊಂದು ಹೇಳುದಂತಂದ್ರೆ ಪ್ರಮೋದ್ ಮಧ್ವರಾಜ್ ಅವರ ಬಗ್ಗೆ ನನ್ಗೇನು ಭಿನ್ನಾಭಿಪ್ರಾಯ ಇಲ್ಲ. ಬಟ್ ನಾನು ರಾಜಕೀಯ ಲೆಕ್ಕಾಚಾರದ ವಿಚಾರವಾಗಿ ನಾನು ಮಾತಾಡ್ಬೇಕಂತ ಹೇಳಿದ್ರೆ ಪ್ರಮೋದ್ ಮಧ್ವರಾಜ್ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನು ಶೋಭಾ ಕರಂದ್ಲಾಜೆ ಅವರ ಒಂದು ಅಭಿವೃದ್ಧಿಯ ವಿಚಾರವಾಗಿ ಏನು ಗೋ ಬ್ಯಾಕ್ ಒಂದು ಇದನ್ನ ಆರಂಭಿಸಿದ್ರು, ಅದು ಅವರಿಗೆ ಮೈನಸ್ ಆಗ್ಬೋದು ಅಂತ ಅಂದ್ಬಿಟ್ಟು ನಂದು ಒಂದು ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ. ಸೊ ಇಲ್ಲಿ ಅರುಣ್ ಕುಮಾರ್ ಪುತ್ತಿಲರ್ ಅವರಿಗೆ ಸೀಟ್ ಕೊಟ್ರೆ ಯಾಕೆ ಅಂತ ಹೇಳಿದ್ರೆ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೋಟ ಶ್ರೀನಿವಾಸ್ ಪೂಜಾರಿ ಅವರ ಪರವಾಗಿ ಕೂಡ ಕ್ಯಾಂಪೇನಿಂಗ್ ಮಾಡಿದ್ದಾರೆ. ಮತ್ತೆ ನಮ್ಮ ಧನಂಜಯ ಸರ್ಜಿ ಅವರ MLC ಎಲೆಕ್ಷನ್ ಅಲ್ಲಿ ಕೂಡ, ಮತ್ತೆ CN ಭೋಜೇಗೌಡ ಅವರ ಎಲೆಕ್ಷನ್ ಅಲ್ಲಿ ಕೂಡ ಅವರು ಕ್ಯಾಂಪೇನಿಂಗ್ ಮಾಡಿದ್ದಾರೆ. ಮತ್ತೆ ಎಲ್ಲಿವರೆಗೆ ಅಂತಂದ್ರೆ ನಮ್ಮ ಯಡಿಯೂರಪ್ಪನವರ ಪುತ್ರ ಆದಂತ ಇವರು ಯಾರು ನಮ್ಮ DY ರಾಘವೇಂದ್ರ ಅವರ ಪರವಾಗಿ ಕೂಡ ಕ್ಯಾಂಪೇನಿಂಗ್ ಮಾಡಿದ್ದಾರೆ. ಹಾಗಾಗಿ ಒಂದು ಒಳ್ಳೆಯ ರಾಜಕಾರಣಿ, ಸರಳ ಸಜ್ಜನ ರಾಜಕಾರಣಿ, ಅವರಿಗೆ ಏನು ತಪ್ಪಿಲ್ಲ. ಯಾಕೆ ಅಂತಂದ್ರೆ ಯಾವುದೇ ತರ ಜವಾಬ್ದಾರಿ ಮತ್ತೆ ಯಾವುದೇ ತರ ಅಧಿಕಾರವನ್ನು ಸ್ವೀಕರಿಸಿಲ್ಲ. ಅವರಿಗೆ ಕೂಡ ಒಂದು ಏನು ಅಧಿಕಾರವನ್ನ ಜನರ ಸೇವೆ ಮಾಡುವಂತ ಅವಕಾಶವನ್ನು ಬಿಜೆಪಿ ಪಾರ್ಟಿ ಕಲ್ಪಿಸಿ ಕೊಡ್ಲಿ ಅಂತಂದು ನನ್ನೊಂದು ಅಭಿಪ್ರಾಯ. ಪಾರ್ಟಿಯಲ್ಲಿ ಬಹಳಷ್ಟು ಒಳ್ಳೆ ವಿಚಾರಗಳನ್ನ ಹಂಚಿಕೊಂಡ್ರಿ. ಸೊ ದಟ್ಸ್ ವೈ ಆಸ್ಕಿಂಗ್ ವಿತ್ ಯು, ವಾಟ್ ಅಬೌಟ್ ಪ್ರಮೋದ್ ಮಧ್ವರಾಜ್ ಸರ್? ಯಾಕಂದ್ರೆ ಅವರು ಕೂಡ ಕಾಂಗ್ರೆಸ್ ಅನ್ನ ಬಿಟ್ಟು ಭಾರತೀಯ ಜನತಾ ಪಾರ್ಟಿಯನ್ನ ನಂಬಿ ಬಂದಂತಹ ವ್ಯಕ್ತಿ. ಅವರಿಗೆ MLC ಅಲ್ಲ, ನಾನು ಹೇಳುದೇನಂತಂದ್ರೆ ನಿತೀಶ್ ಅವರೇ, ಅವರಿಗೆ ಕೊಡುತ್ತಿ ನಂದೇನು ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳುದಿಲ್ಲ. ನಂದು ಫಸ್ಟ್ ಪ್ರಿಫರೆನ್ಸ್ ಬಂದು ಅರುಣ್ ಕುಮಾರ್ ಪುತ್ತಿಲರಿಗೆ ಕೊಡ್ಬೇಕು. ಎರಡನೇದು ಪ್ರಿಫರೆನ್ಸ್ ಬಂದು ಮಗವೀರ ಸಮಾಜದ ಪ್ರಮೋದ್ ಮಧ್ವರಾಜ್ ಅವರಿಗೆ ಕೊಡುದ್ರಲ್ಲಿ ನಂದೇನು ಅಭ್ಯಂತರ ಇಲ್ಲ ಅಂತಂದು ನಂದು ಎರಡನೇ ಅಭಿಪ್ರಾಯ. ಬಟ್ ಅಲ್ಲಿ ಈ ಒಂದು ರಾಜಕೀಯ ಲೆಕ್ಕಾಚಾರವನ್ನು ಗಮನಿಸಿದಾಗ ಈ ಸೀಟ್ ಕೊಡುವ ವಿಚಾರದಲ್ಲಿ ಕಳೆದ ಬಾರಿ ನೋಡಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಸ್ವಲ್ಪ ಒಂದು ನಿಮ್ಗೆ ಗೊತ್ತಿರೋದು ಏನಾಯ್ತು ಅಂತಂದು ಗೊತ್ತಾಯ್ತಾ? ಗೋಬ್ಯಾಕ್ ಇದನ್ನೆಲ್ಲ ಮಾಡಿ ತಗೊಂಡೋಗಿ ಮತ್ತೆ ಇದರಲ್ಲಿ ಸೌತ್ ಅಲ್ಲಿ ನಿಲ್ಲಿಸಿದ್ರು, ಗೊತ್ತಾಯ್ತಾ? ಬ್ಯಾಂಗ್ಳೂರ್ ಸೌತ್ ಅಲ್ಲಿ ಆ ತರ ಎಲ್ಲ ವಿಚಾರಗಳನ್ನ ನಾನು ಗಮನದಲ್ಲಿ ಇಟ್ಟುಕೊಂಡಾಗ ಇವ್ರು ಈ ತರ ಒಂದು ರಾಜಕೀಯವಾಗಿ ಈ ತರ ಎಲ್ಲ ಮಾಡಿದಾರಲ್ಲ ಅಂತಂದು ಅವರಿಗೆ ಒಂದು ಮೈನಸ್ ಆಗ್ಲಿಕ್ಕೆ ಚಾನ್ಸಸ್ ಇದೆ. ಪ್ರಮೋದ್ ಮಧ್ವರಾಜ್ ಅವರಿಗೆ. ಓಕೆ, ಸೊ ಹಾಗಿದ್ದಾಗ ಇವರಿಗೆ ಪುತ್ತಿಲ್ ಅವರಿಗೆ ಕೊಡ್ಬೇಕು, ತಮ್ಮ ಆಯ್ಕೆ ಪುತ್ತಿಲ ಅಂತ ಹೇಳ್ತೀವಿ. ಪುತ್ತಿಲ್ ಅವರಿಗೆ ಕೊಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಈಗ ನೋಡಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಏನಂತ ಕಾರ್ಯಕರ್ತರ ಒಳಗೆ ನೀವು ನುಗ್ಗಿ ಅಂದ್ರೆ ಒಂದು ಮನಸ್ಸಿನ ಒಳಗೆ ನೀವು ಹೋಗಿ ನೀವು ಏನೋ ಇದ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಏನಂತಂದ್ರೆ ಈ ಹಿಂದೂ ಮುಖಂಡರನ್ನ ಹಿಂದುತ್ವದ ಪರವಾಗಿ ಮಾತಾಡುವಂತವರನ್ನ ಮತ್ತು ಹಿಂದೂ ಸಮಾಜದ ಪರವಾಗಿ ಮಾತಾಡುವಂತವ್ರನ್ನ ಹಿಂದುತ್ವದ ಆಚಾರ ವಿಚಾರಗಳನ್ನ ಇಟ್ಕೊಂಡು ಮಾತಾಡುವಂತ ಯಾರು ನಾಯಕರನ್ನಿದ್ದಾರೆ ಸೈಲೆಂಟ್ ಆಗಿ ಒಂದು ಮೂಲೆ ಗುಂಪು ಮಾಡುವಂತ ಷಡ್ಯಂತ್ರಗಳು ನಡೀತಾ ಉಂಟು. ನೀವು ಕಳೆದ 2 ವಾರ ಮುಂಚೆಯಿಂದ ನೋಡ್ಬೋದು ಪ್ರಮೋದ್ ಮಧ್ವರಾಜ್ ಮತ್ತೆ ಅರುಣ್ ಕುಮಾರ್ ಪುತ್ತಿಲರ ಒಂದು ಹೆಸರು ಮುಂಚೂಣಿಯಲ್ಲಿ ಇರ್ಬೇಕಿದ್ರೆ MLC ಎಲೆಕ್ಷನ್ಗೆ 2 ವಾರ ಮುಂಚೆ ನೋಡ್ಬೋದು ನೀವು ಯಾವ್ದೆಲ್ಲ ಅರುಣ್ ಕುಮಾರ್ ಪುತ್ತಿಲರ ವಿರುದ್ಧವಾಗಿ ಏನೇನೆಲ್ಲ ಕೇಸಸ್ ಆಗಿರ್ಬೋದು, ಅವರ ಹೆಸರಿಗೆ ಮಸಿ ಬಳಿಯುವಂತ ಕೆಲಸಗಳಾಗಿರ್ಬೋದು, ಏನೆಲ್ಲ ನಡೀತು ಅಂತ ಸರ್ಕಸ್ ನಡೀತು ಅಂತ ನಿಮ್ಗೆ ಗೊತ್ತಿದೆ. ಅವತ್ತು ಕೂಡ ನಾನು ಕಾಲ್ ಮಾಡಿ ಮಾತಾಡಿದ್ದೆ ಇದೇ ವಿಚಾರವಾಗಿ, ನಿಮ್ಗೆ ನೆನಪಿರ್ಬೋದು. ನಾನು ಏನ್ ಹೇಳುದು ಅಂತಂದ್ರೆ ಈ ಒಂದು ಏನು ಬೇಸರ ಇದೆ ನೋಡಿ, ಈ ಬೇಸರ ಕಾರ್ಯಕರ್ತರಲ್ಲಿ ಬೇಸರ, ಆ ನಾಯಕರಿಗೆ ಕೊಡ್ಲಿಲ್ಲ, ಬರೀ ಇವರಿಗೆ ಬಕೆಟ್ ಹಿಡಿಯುವವರಿಗೆ ಕೊಡ್ತಿದ್ದಾರೆ, ಇವನು ಬ್ಯಾಕಪ್ ಇದ್ದಾನೆ ಅಂತ ಇವನಿಗೆ ಕೊಡ್ತಿದ್ದಾರೆ. ಹಾಗಾದ್ರೆ ನನಗೆ ಸೀಟ್ ಕೊಡ್ಬೇಕಂತ ನನ್ನ ಅಪ್ಪ ಬ್ಯಾಕಪ್ ಇದ್ದಾರೆ ಅಂತ ನನಗೆ ಸೀಟ್ ಕೊಟ್ರೆ ನನ್ನ ಅಪ್ಪಂದು ಮಾತ್ರ ಓಟ್ ಬೀಳ್ತದೆ, ಬೇರೆಯವ್ರು ನೀವ್ ಹಾಕ್ತೀರಾ ನನ್ಗೆ ಓಟು? ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಯಾರು ಪಾರ್ಟಿಗೋಸ್ಕರ ನಿಯತ್ತಾಗಿ ದುಡ್ಡಿದ್ದಾರೆ, ಯಾರು ಸಮಾಜಕ್ಕಾಗಿ ದುಡಿತಾ ಇದ್ದಾರೆ, ಯಾರು ನಿಷ್ಕಲ್ಮಶವಾಗಿ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಕೆಲಸ ಮಾಡ್ತಿದ್ದಾರೆ ಅಂತವರಿಗೆ ಮಣೆ ಹಾಕ್ಬೇಕು, ಗೊತ್ತಾಯ್ತು? ಇಲ್ಲಿ ಒಟ್ರಾಸಿ ಬಂದು ಇವನಿಗೆ ಅವನ್ ಬ್ಯಾಕಪ್ ಅಂತ ಅವನಿಗೆ ಇವನ್ ಬ್ಯಾಕಪ್ ಅಂತ ಅಂದ್ರೆ ಹಾಗಾದ್ರೆ ಕಾರ್ಯಕರ್ತರು ಅಂತ ಬ್ಯೂಟಿ ಪಾರ್ಲರ್ ಆಗ್ಲಿಕ್ಕೆ ಇರುದಾ? ಸಾಮಾನ್ಯ ಕಾರ್ಯಕರ್ತರು ಇರುದು? ಹಾಗಾದ್ರೆ ಅವಕಾಶ ಕೊಡ್ಬೇಕಲ್ಲ. ಹಾಗಾದ್ರೆ ಮುಂದೆ ಪುತ್ತೂರಿಗೆ ಬೇಡವಾ MLA ಆಗಿ?
ಅದು ನೆಕ್ಸ್ಟ್ ನೋಡುವ. ಈಗ ಪ್ರೆಸೆಂಟ್ ಈಗ ಅಲ್ಲಿ 3 ಏನೋ ಹೆಸರುಗಳು ನೀವು ಕ್ಯಾಪ್ಷನ್ ಹಾಕಿದಿರಲ್ಲ, ನೀವು ಮುಂದೆಗಡೆ 3 ಮುಖಗಳನ್ನ ಹಾಕಿದಿರಲ್ಲ, ಅದಕ್ಕೋಸ್ಕರ ನಾನು ಅದು ಅವರಿಗೆ ಕೊಟ್ರೆ ಸೂಕ್ತ ಅಂತ ಹೇಳಿದ್ದು. ಹಾಗಂತ ಹೇಳಿ ಇದನ್ನು ತಾವು ಅವರೇ ಆಯ್ಕೆ ಅಂತ ಬಂದಾಗ ಅವರು MLC ಆಗಿರ್ಬೇಕಾ ಅಥವಾ MLA ಆಗಿರ್ಬೇಕಾ ಅಂತ ತೆಗೆದ್ರೆ MLA ಗೆ ಮುಂಚೂಣಿಯಲ್ಲಿ ಇದ್ದದ್ದು, ಈಗ MLC ಆದ್ರೂ ಕೂಡ ತಾವು ಅಭಿಮಾನಿಯಾಗಿ ಓಕೆ ಅಕ್ಸೆಪ್ಟೇಬಲ್ ಮಾಡ್ತೀರಾ ಅಲ್ವಾ? ನಾನು ಅಕ್ಸೆಪ್ಟ್ ಮಾಡ್ತೇನೆ. ಓಕೆ ಸರ್, ಥ್ಯಾಂಕ್ ಯು ಧನ್ಯವಾದಗಳು. ಎಸ್ ಸರ್, ಇದು ಅರುಣ್ ಕುಮಾರ್ ಪುತ್ತಿಲ್ ಅವರಿಗೆ ಅವಕಾಶ ಕೊಡಬೇಕು BJPಯಿಂದ ಅನ್ನುವಂತಹ ಮಾತುಗಳು. ಯಾಕಂದರೆ ಅವರುಗಳಿಗೆ ಅವಕಾಶ ಸಿಗಲಿಲ್ಲ, ಜೊತೆಗೆ ಅವರು ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಇನ್ನೂ ಕೂಡ ಇದ್ದಾರೆ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಗಳಿಂದ ಸರ್? ನನ್ನ ಹೆಸರು ಎಚ್ ಮೊಹಮ್ಮದ್ ವೇಣೂರಿಂದ. ನಮಸ್ಕಾರ ಸರ್. ನಮ್ಮ ಮೊಹಮ್ಮದ್ ಅವರೇ ಮಾತಾಡಿ ಸರ್, ಏನ್ ಹೇಳ್ತೀರಿ? ನಮ್ಮ ಕ್ಷೇತ್ರದಲ್ಲಿ MP ಆಗಿ ತುಂಬಾ ವರ್ಷ ಸೇವೆ ಮಾಡಿದ ನಳಿನ್ ಕುಮಾರ್ ಕಟೀಲ್ ಅವರು ಸರ್. ಅವರು ಅದು ಅಲ್ಲದೆ ಈ ಸಲ ಅವರು ನಮ್ಮ ಬೇರೆ ಚೌಟ ಅವರಿಗೆ ಬಿಟ್ಟುಕೊಟ್ಟು ಅವರು ಗೆಲ್ಲುವುದಕ್ಕೆ ಬಹಳಷ್ಟು ಶ್ರಮಿಸಿದ್ದಾರೆ. ಅದು ಅಲ್ಲದೆ ಅವರು ಯಾವುದೇ ಒಂದು ಕಪ್ಪಿತಕ್ಕೆ ಇಲ್ಲ ಅವರಿಗೆ. ನಂಬರ್ 1 MP ಅಂತ ಹೆಸರು ಬಂದಿದೆ. ಹಾಗಿರುವಾಗ ಅವರಿಗೆ ಈ ಸಲ 100ರಲ್ಲಿ 99% ಅವರಿಗೆ BJP ಟಿಕೆಟ್ ಕೊಡ್ತಾರೆ ಅಂತ ನನ್ನ ಅಭಿಪ್ರಾಯ. ಅಂದ್ರೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಅವಕಾಶ ಸಿಗ್ಬೇಕು, ಅವರು ಮತ್ತೆ MLC ಆಗ್ಬೇಕು, ಅಂದ್ರೆ ಮತ್ತೆ ಅವರು ರಾಜಕೀಯ ರಂಗಕ್ಕೆ ಬರ್ಬೇಕು ಅಂತ ತಾವು ಹೇಳ್ತೀರಿ? ಹೌದು. ಆದ್ರೆ ಏನಂದ್ರೆ ಅವರಿಗೆ ಸಿಗ್ತದೆ, ಅದಕ್ಕೆ ಗ್ಯಾರಂಟಿ ಅಂತ ನಾನು 99% ಹೇಳ್ತೇನೆ. BJP ಅವರಿಗೆ ಕೊಡ್ತಾರೆ. ಓಕೆ, ಈ ಬಾರಿ ಹಾಗಾದ್ರೆ ನಳಿನ್ ಕುಮಾರ್ ಕಟೀಲ್ ಅವರು ಮತ್ತೆ ಬರ್ತಾರೆ ರಾಜಕೀಯ ರಂಗಕ್ಕೆ ಅಂತ ಹೇಳ್ತೀರಿ, MLC ಮೂಲಕ ಅಲ್ವಾ ಬರಬೇಕು ಅನ್ನೋದು? ಎಸ್ ಸರ್, ಇದು ಎಚ್ ಮೊಹಮ್ಮದ್ ವೇಣೂರಿಂದ. ಯಾಕಂದರೆ ನಳಿನ್ ಕುಮಾರ್ ಕಟೀಲ್ ಅವರು ಅಭ್ಯರ್ಥಿಯಾಗಿ ಮತ್ತೆ BJPಯಿಂದ ಬರಬೇಕು, ಜೊತೆಗೆ ಗೆಲ್ತಾರೆ ಅನ್ನುವಂತಹ ವಿಚಾರವನ್ನು. ಎಸ್, BJPಯಿಂದ ಬಂದವರು ಗೆಲ್ತಾರೆ, ನೋ ಡೌಟ್ ಆ ವಿಚಾರಗಳಲ್ಲಿ ಪರಿಷತ್ ಚುನಾವಣೆಯಲ್ಲಿ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರುಗಳಿಂದ ಸರ್? ನಾನು ಶಶಾಂಕ್ ಅಂತ ಸುರತ್ಕಲಿಂದ. ಶಶಾಂಕ್ ಅವರು ಸುರತ್ಕಲಿಂದ. ನಮಸ್ತೆ ಶಶಾಂಕ್ ಅವರೇ, ಮಾತಾಡಿ ಸರ್, ಏನು ಹೇಳ್ತೀರಿ? ನಮಗೆ ಪ್ರಮೋದ್ ಮಧ್ವರಾಜ್ಗೆ ಕೊಡ್ಬೇಕಂತ ನಮ್ಮ ಅಭಿಪ್ರಾಯ ಸರ್. ಓಕೆ, ಪ್ರಮೋದ್ ಮಧ್ವರಾಜ್ ಸಮಾಜದವರು ಬಹಳಷ್ಟು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದವರು. ಓಕೆ, ಪ್ರಮೋದ್ ಮಧ್ವರಾಜ್ ಅವರಿಗೆ ಅವಕಾಶ ಸಿಗ್ಬೇಕಂತ ಹೇಳ್ತೀರಿ? ಹೌದೌದು ಸರ್. ಓಕೆ, ಯಾಕಂದ್ರೆ ಬಂದಾಗ ಅವರು ಪಕ್ಷವನ್ನ ಬಿಟ್ಟು ಬಂದಿದ್ದಾರೆ, ಒಂದ್ಸಲ ಅದರ ಅವಕಾಶ ನೀಡಬೇಕು ಅನ್ನೋದು ತಮ್ಮ ಅಭಿಪ್ರಾಯ? ಹೌದೌದು ಸರ್. ಓಕೆ, ತಮ್ಮ ಆಯ್ಕೆ ಪ್ರಮೋದ್ ಮಧ್ವರಾಜ್ ಅವರು? ಹೌದು ಸರ್. ಅಲ್ವಾ? ಎಸ್ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದ. ಎಸ್ ಸರ್, ಇದು ಪ್ರಮೋದ್ ಮಧ್ವರಾಜ್. ಅಂದರೆ ಈಗ 3 ಕರೆಗಳು ಬಂತು ಬ್ಯಾಕ್ ಟು ಬ್ಯಾಕ್, 3ರಲ್ಲೂ ಕೂಡ ಇದೇ ರೀತಿ. ಒಂದು ಕಡೆ ಪ್ರಮೋದ್ ಮಧ್ವರಾಜ್ ಅವರಿಗೆ, ಜೊತೆಗೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ, ಪುತ್ತಿಲ್ ಅವರಿಗೆ, ಅಂದರೆ ಸಮನಾಗಿದ್ದಾರೆ. ಜೊತೆಗೆ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬಹಳಷ್ಟು ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ. ಬಹಳಷ್ಟು ಜನರು ಅರುಣ್ ಕುಮಾರ್ ಪುತ್ತಿಲ್ ಅವರಿಗೆ ಜೈ ಹೇಳ್ತಾ ಇದ್ದಾರೆ, ಜೊತೆಗೆ ನಳಿನ್ ಕುಮಾರ್ ಕಟೀಲ್ ಅವರಿಗೂ ಕೂಡ ಜೈ ಹೇಳ್ತಾ ಇದ್ದಾರೆ. ಜೊತೆಗೆ ಪ್ರಮೋದ್ ಮಧ್ವರಾಜ್ ಅವರು ಬಹಳಷ್ಟು ಸಂಖ್ಯೆಗಳು ಕೂಡ ಇದೆ. ಪ್ರಮೋದ್ ಮಧ್ವರಾಜ್, ಅರುಣ್ ಕುಮಾರ್ ಪುತ್ತಿಲ್ ಅವರಿಗೆ, ಜೊತೆಗೆ ಹರಿಕೃಷ್ಣ ಬಂಟ್ವಾಳ ಅವರ ಹೆಸರು ಕೂಡ ಇದೆ. ಜೊತೆಗೆ ಹೀಗೆ ಭಾಳಷ್ಟು ಕಮೆಂಟ್ಸ್ಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ಯಾಕಂದರೆ ಅರುಣ್ ಕುಮಾರ್ ಪುತ್ತಿಲ್ ಅವರು ಅಭ್ಯರ್ಥಿ ಆಗಬೇಕು, MLC ಆಗಿ ಗೆಲ್ಲಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಪ್ರಮೋದ್ ಮಧ್ವರಾಜ್ ಅವರು ಕೂಡ MLC ಆಗಬೇಕು ಅನ್ನುವಂಥ ವಿಚಾರವನ್ನು ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಜೊತೆಗೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಗಳಿಂದ ಸರ್? ಹಲೋ, ನಮಸ್ತೆ ಸರ್. ನಮಸ್ತೆ, ನಮಸ್ಕಾರ ಯತೀನ್ ರೇ. ನಮಸ್ಕಾರ ಸರ್. ಪಾತಿರ್ಲೆ ಸರ್, ದಾದಾ ಬನ್ಪರ್. ಪ್ರಮೋದ್ ಮಧ್ವರಾಜ್ ಆರ್ MLC ಅವಡು ಬಂದೊಂದುಲ್ಲಾರ್? ಮೀನುಗಾರ ಮುಖಂಡ ಆರೇ ಬೋರ್ಡ್ ಸರ್. ಮೀನುಗಾರನ ಸವಲತ್ತು ಸರಿ ಮಾಡ್ಬೋಡ ಆರೇ ಬೋರ್ಡ್ ಸರ್. ಓಕೆ, ಪ್ರಮೋದ್ ಮಧ್ವರಾಜ್ ಆಸೆ ಬಂತಿರತ್ತೆ ಸರ್. ಈ ಟರ್ಮ್ MP ಒಂದು ಅಧ್ಯಕ್ಷ ಅದು ಅಟ್ಲ ಆಸೆ ನಮಗೆ ಮಸ್ತ್ ಪಿರ ಮಾಡ್ಬೋಡು ಸರ್. ನನ್ನ ಬರ್ದಿನಕ್ಕೆ ಪೂರ ಒಂದು ಚಾನ್ಸ್ ಕೊಡು ಸರ್. ಅಂಚ ಪ್ರಮೋದ್ ಮಧ್ವರಾಜ್ ಗೊಂಜಿ ಅವಕಾಶ ತಿಕ್ಕಡೆ ಚಾನ್ಸ್ ತಿಕ್ಕಡೆ ಬಂದ್ಪೇರಾ? ಪ್ರಮೋದ್ ನೆಕ್ಸ್ಟ್ ಮೇಯರ್ ನಮ್ಮ ಪುತ್ತಿಲೆ ಕೆಂಚ ತುಯರ ಪುಣ ಪ್ರಮೋದ್ ಮಧ್ವರಾಜ್ ಮಾಜಿ ಸಚಿವರು ಪುರ ಆತಿರತ್ತೆ, ಯಾರು ಸಚಿವರು ಆತಿರ, ಯಾರು ಅವಕಾಶ ತಿಕ್ಕದಂಡೆ BJP ಬತ್ತಿನತ್ತೆ ಯಾರಗೊಂದು ಸ್ಥಾನಮಾನ ಕೊಡೋಡತ್ತೆ ಸರ್. ಬಟ್ ಅರೆ ಆಲ್ರೆಡಿ ಅವಕಾಶ ತಿಕ್ಕದನತ್ತೆ ಇರ್ಬಣ್ಣ ಒಂಜಿ ಅವಕಾಶ ತಿಕ್ಕೊಡೊಂದು ಅಣ್ಣ ಅರೆಗೆ ಅವಕಾಶ ತಿಕ್ಕದನತ್ತೆ ಆಲ್ರೆಡಿ. ಸೊ ನಲ್ಲ ಅವಕಾಶ ತಿಕ್ಕೊಡೋದು ಪನ್ಪಿನಿ ಕೊಡ್ಲೆ ಸರ್. ಅಂತ ಮಸ್ತ್ ಅನುಕೂಲ ಆಗ್ಬೋದು ಮೀನುಗಾರರಿಗೆ ಪೂರ. ಎಸ್ ಸರ್, ಮೊಗವೀರ ಸಮುದಾಯದ ಪ್ರಬಲ ನಾಯಕಿ ಅರೆಗೊಂಜಿ ಅವಕಾಶ ತಿಕ್ಕಡ ಅಣ್ಣಗ ಮುಲ್ಪದ ಕರಾವಳಿ ಭಾಗದ ಮೀನುಗಾರರಿಗೆ ಮಸ್ತ್ ಹೆಲ್ಪ್ ಆಪಣ್ ಬಂದು ವಿಚಾರ ಪನ್ನೋದಿಲ್ಲ ರತೆ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಯತೀನ್ ಸರ್, ಥ್ಯಾಂಕ್ ಯು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್?
ನನ್ನ ಅಶೋಕ್ ಅಂತ ವಡಮಂಡೇಶ್ವರ. ಅಶೋಕ್ ಅವರು ಎಲ್ಲಿಂದ ಸರ್? ವಡಮಂಡೇಶ್ವರ. ವಡಮಂಡೇಶ್ವರ. ಎಸ್ ಸರ್, ನಮಸ್ತೆ ಸರ್, ಮಾತಾಡಿ ಸರ್, ಏನ್ ಹೇಳ್ತೀರಿ? ನಮಸ್ತೆ. ನಾನು ಹೇಳುವುದೇನೆಂದ್ರೆ, ಈಗ ಅಲ್ಲಿ ಹೆಸರಿನಲ್ಲಿ ನಳಿನ್ ಕುಮಾರ್ ಅವರು ಆಲ್ರೆಡಿ ಅಧಿಕಾರ ಅನುಭವಿಸಿ ಆಗಿದೆ, ರಾಜ್ಯದ ಅಧ್ಯಕ್ಷರಾಗಿದ್ರೆ ಅವರಿಗೆ ಸಾಕು. ಓಕೆ, ಅವರನ್ನೇ ಪುನಃ ಆಯ್ಕೆ ಮಾಡುದಂದ್ರೆ ಅದು ಮೂರ್ಖತನ. ಯಾಕಂದ್ರೆ ಅಲ್ಲಿ ಇನ್ನೊಬ್ಬರಿಗೆ ಅವಕಾಶ ಬೇಕಲ್ವಾ. ಬಿಜೆಪಿ ಇದ್ದವರಿಗೆ ಕೊಡುವುದಲ್ಲ, ಅವ್ರದ್ದಾಯ್ತು. ಅರುಣ್ ಕುಮಾರ್ ಪುತ್ತಿಲ ಹೇಳುದಾದ್ರೆ ಅವರು ನೆಕ್ಸ್ಟ್ MLA ಅಲ್ಲಿ ಪುತ್ತೂರಿನಲ್ಲಿ, ಅವ್ರ MLA ಕ್ಯಾಂಡಿಡೇಟ್ ಗೆ ಫಿಟ್ ಅಲ್ಲಿ. ಸೊ ಆ ದೃಷ್ಟಿಯಲ್ಲಿ ನೋಡುವಾಗ ಪ್ರಮೋದ್ ಮಧ್ವರಾಜ್ ಕೊಡ್ಬೇಕಂತ ನನ್ನ ಅನಿಸಿಕೆ. ತಾವು ಕೂಡ ಪ್ರಮೋದ್ ಮಧ್ವರಾಜ್ ಅಂತ ಹೇಳ್ತೀರಿ? ಪ್ರಮೋದ್ ಮಧ್ವರಾಜ್. ಹಾಗಿದ್ರೆ ತಮ್ಮ ವಿಚಾರಕ್ಕೆ ಬರ್ತೀನಿ ಸರ್. ಅಂದ್ರೆ ನಳಿನ್ ಕುಮಾರ್ ಕಟೀಲ್ಗೆ ಅವಕಾಶ ಸಿಕ್ಕಿದೆ, ಪುತ್ತಿಲ್ ಅವರು ಮುಂದಿನ MLA ಆಗ್ಬಹುದು ಅಂತ ಹೇಳ್ತೀರಿ. ವಾಟ್ ಅಬೌಟ್ ಅವಕಾಶ ಇದೆ? ವಾಟ್ ಅಬೌಟ್ ಪ್ರಮೋದ್ ಮಧ್ವರಾಜ್ ಸರ್? ವಾಟ್ ಅಬೌಟ್ ಪ್ರಮೋದ್ ಮಧ್ವರಾಜ್ ಅವರಿಗೂ ಕೂಡ ಅವಕಾಶ ಬದಲು ಅವರು MLA ಆಗೋದು ಒಳ್ಳೆಯದು. ಪುತ್ತಿಲ ನಳಿನ್ ಕುಮಾರ್ ಕಟೀಲ್ ರಿಟೈರ್ಡ್ ಆಗೋದು ಒಳ್ಳೆಯದು. ಪ್ರಮೋದ್ ಮಧ್ವರಾಜ್ ಕೆಲಸ ಮಾಡ್ತಿದ್ದಾರೆ, ಅವರಿಗೆ ಒಂದು ಅವಕಾಶ ಮಾಡಿ ಕೊಡ್ಬೇಕು. ಮಧ್ವರಾಜ್ ಅವರಿಗೆ ಹಿಂದೆಯೂ ಕೂಡ ಅವಕಾಶ ಸಿಕ್ಕಿದೆ ಅಲ್ಲ ಸರ್? MLA ಆಗಿದ್ರು, ಅವರು ಸಚಿವರಾಗಿದ್ದಾರೆ. ಕಾಂಗ್ರೆಸ್ ನಲ್ಲಿ ಸಿಕ್ಕಿದ್ದು, ಬಿಜೆಪಿಯಲ್ಲಿ ಸಿಗ್ಲಿಲ್ಲ. ಓಕೆ, ಬಿಜೆಪಿಯಲ್ಲೂ ಬಿಜೆಪಿಗೆ ಬಂದಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ ಮಂತ್ರಿ ಇರುವಾಗಲೂ. ಅನ್ಫಾರ್ಚುನೇಟ್ಲಿ ಅವರು ಸೋತಿರ್ಬೋದು, ಅದು ಬೇರೆ ವಿಷಯ ಕಾಂಗ್ರೆಸ್ ನಲ್ಲಿ. ಬಟ್ ಅವರಿಗೆ ಭವಿಷ್ಯ ಇದೆ, ಒಳ್ಳೆ ನಾಯಕತ್ವ ಇದೆ, ದೂರದೃಷ್ಟಿ ಇದೆ, ಕ್ಷೇತ್ರದ ಬಗ್ಗೆ ಪರಿಚಯ ಇದೆ ಅವರಿಗೆ. ಎಲ್ಲ ಕಾರಣದಿಂದ ಅವರಿಗೆ ಕೊಟ್ರೆ ಒಳ್ಳೇದು. ಓಕೆ, ರಘುಪತಿ ಭಟ್ ಅಲ್ಲ, ಸಾರಿ, ಕ್ಷಮಿಸಿ, ಪ್ರಮೋದ್ ಮಧ್ವರಾಜ್ ಅವರನ್ನ ತಾವು ಆಯ್ಕೆ ಮಾಡ್ತಾ ಇದ್ರಿ, ಅವರ ಆಯ್ಕೆ ಆಗ್ಬೇಕು ಅಂತ ಹೇಳ್ತಾ ಇದ್ರಿ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದ ಸರ್, ಧನ್ಯವಾದ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಕರೆ ಕಟ್ಟಾಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ. ಜೊತೆಗೆ ಬಹಳಷ್ಟು ಕಮೆಂಟ್ಸ್ಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ಅಂದರೆ ಪ್ರಮೋದ್ ಮಧ್ವರಾಜ್ ಅವರ ಆಯ್ಕೆ ಬಹಳಷ್ಟು ಜನರು ಹೇಳ್ತಾ ಇದ್ದಾರೆ, ಪ್ರಮೋದ್ ಮಧ್ವರಾಜ್ ಅವರು ಆಯ್ಕೆ ಆಗಬೇಕು, ಅವರು MLC ಆಗಬೇಕು ಅನ್ನೋಂಥದ್ದು. ಅದೇ ರೀತಿ ನೆಕ್ಸ್ಟ್ ಹೈಯೆಸ್ಟ್ ಕಮೆಂಟ್ಸ್ ಇರುವಂಥದ್ದು ಅರುಣ್ ಕುಮಾರ್ ಪುತ್ತಿಲ್ ಅವರು MLC ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಕಮೆಂಟ್ಸ್ಗಳು ಬರ್ತಾ ಇದೆ. ಜೊತೆಗೆ ಬಹಳಷ್ಟು ಮಿಶ್ರ ಕಮೆಂಟ್ಸ್ಗಳು ಕೂಡ ಅಚ್ಚರಿಯ ಆಯ್ಕೆ ಎನ್ನುವಂತೆ ಕಿಶೋರ್ ಕುಮಾರ್ ಬೊಟ್ಯಾಡಿ ಅವರು, ಹರಿಕೃಷ್ಣ ಬಂಟ್ವಾಳ ಅವರು, ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಬಹಳಷ್ಟು ಜನರು ಕಮೆಂಟ್ಸ್ಗಳನ್ನು ಹಾಕ್ತಾ ಇದ್ದಾರೆ. ಯಾಕಂದರೆ ಅಚ್ಚರಿಯ ಆಯ್ಕೆಯು ಕೂಡ BJPಲಿ ಆದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಘಟನುಘಟಿ 3 ನಾಯಕರು, ಈ 3 ನಾಯಕರು ಕೂಡ ಒಂದು ಕಡೆ ಮಾಜಿ BJP ರಾಜ್ಯಾಧ್ಯಕ್ಷರು, 3 ಬಾರಿ ಗೆದ್ದಂತಹ ಸಂಸದರು, ಅಟ್ ದ ಸೇಮ್ ಟೈಮ್ ಇವರು ಪ್ರಬಲ ನಾಯಕರು. ಅದರ ಜೊತೆಗೆ ಮತ್ತೊಬ್ಬರು ಮಾಜಿ ಸಚಿವರು, ಅದು ಪ್ರಮೋದ್ ಮಧ್ವರಾಜ್ ಅವರು, ಒಂದು ಪ್ರಬಲವಾಗಿದ್ದ ಮೊಗರವೀರ ಸಮುದಾಯದ ನಾಯಕರು. ಸೊ ಅವರು ಪ್ರಬಲ ನಾಯಕರಾಗಿದ್ದರೆ ಮತ್ತೊಬ್ಬರು ಅರುಣ್ ಕುಮಾರ್ ಪುತ್ತಿಲ, ಹಿಂದುತ್ವದ ಭದ್ರಕೋಟೆ ಕರಾವಳಿ ಭಾಗ ಅಂತ ಬಂದಾಗ ಅಲ್ಲಿ ಹಿಂದುತ್ವದ ಕಿಚ್ಚನ್ನು ಹಬ್ಬಿಸಿದಂತಹ ನಾಯಕ ಅರುಣ್ ಕುಮಾರ್ ಪುತ್ತಿಲ ಅವರು. ಅವರ ಬಂಡಾಯ ಯಾವ ರೀತಿ ಇತ್ತು ಅನ್ನೋದು ಕರಾವಳಿ ಭಾಗ ನೋಡಿದೆ. ಸೊ ಹಾಗಿದ್ದಾಗ ಅವರನ್ನು ಕೂಡ ತಣಿಸಬೇಕು. ಸೊ ಆ ನಿಟ್ಟಿನಲ್ಲಿ ಈ 3 ಪ್ರಬಲ ನಾಯಕರು ಯಾರಿಗೂ ಕೂಡ ಬೇಸರ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅಚ್ಚರಿಯ ಆಯ್ಕೆ ನಡೆದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ಬಹಳಷ್ಟು ಜನರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಸತೀಶ್ ಕುಂಪಾಲ ಅವರು ಸದ್ಯ BJPಯ ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಸೊ ಸತೀಶ್ ಕುಂಪಾಲ ನಯ ವಿನಯತೆ ಸರಳತೆ ಇರುವಂತಹ ನಾಯಕ. ಸೊ ಸದ್ಯ ಅವರ ಒಂದು ಮುಂದಾಳತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದೆ. ಜೊತೆಗೆ ಬಹಳಷ್ಟು ಮತಗಳನ್ನು ಪಡೆದುಕೊಂಡಿದೆ. ಜೊತೆಗೆ ಗೆದ್ದಿದೆ MP ಚುನಾವಣೆ, MLA ಚುನಾವಣೆಗಳು. ಸೊ ಹಾಗಿದ್ದಾಗ ಅವರು ಕೂಡ ಹಾಟ್ ಫೇವರೇಟ್ ಆದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ವಿಜಯೇಂದ್ರ ಅವರು ಮಂಗಳೂರಿಗೆ ಬಂದಾಗ ಹೇಳಿದರು, ಇಷ್ಟು ಸೌಮ್ಯ ಸ್ವಭಾವದಂಥ ವ್ಯಕ್ತಿ ಸತೀಶ್ ಕುಂಪಾಲ, ಇವರನ್ನು ನಾನು BJP ಜಿಲ್ಲಾಧ್ಯಕ್ಷನಾಗಿ ಮಾಡಿದ್ದೇನೆ, ಇಷ್ಟು ಸೌಮ್ಯ ಸ್ವಭಾವ ಇದೆ ಅನ್ನುವಂಥದ್ದು ನನಗೆ ಗೊತ್ತೇ ಇರಲಿಲ್ಲ ಅನ್ನುವಂಥದ್ದು. ಅಂದರೆ BJP ಅಂತ ಬಂದಾಗ ಒಂದು ಪಕ್ಷ, ಒಂದು ಬಹಳಷ್ಟು ಒಂದು ಕಾರ್ಯಕರ್ತರು ಮಾಸ್ ಆಗಿರ್ತಾರೆ. ಸೊ ಆ ಒಂದು ಕಾರ್ಯಕರ್ತರನ್ನು ಅತ್ಯಂತ ಸೌಮ್ಯ ಸ್ವಭಾವದಿಂದ, ಸರಳತೆಯಿಂದ ತೆಗೆದುಕೊಂಡು ಹೋದಂತಹ ವ್ಯಕ್ತಿ ಸತೀಶ್ ಕುಂಪಾಲ. ಸತೀಶ್ ಕುಂಪಾಲ ಅವರು ಕೂಡ ಪರಿಷತ್ ಚುನಾವಣೆಯ ಫೈಟ್ನಲ್ಲಿ ಮುಂಚೂಣಿಯಲ್ಲಿದ್ದಾರೆ. MLC ಚುನಾವಣೆಯಲ್ಲಿ ಅವಕಾಶ ಅವರಿಗೂ ಕೂಡ ಸಿಕ್ಕಿರೋದು ಕೂಡ ತಪ್ಪಾಗಲಿಲ್ಲ. ಯಾಕಂದರೆ ಅಚ್ಚರಿಯ ಆಯ್ಕೆ ಎಂಬಂತೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಜೊತೆಗೆ ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ದರೆ ಕರೆ ಕಟ್ಟಾಗುತ್ತೆ. ಜೊತೆಗೆ ಬಹಳಷ್ಟು ಕರೆಗಳು ಬರ್ತಾ ಇದೆ, ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ. ಅಟ್ ದ ಸೇಮ್ ಟೈಮ್ ನಾನು ಭಾರತೀಯ ಜನತಾ ಪಾರ್ಟಿಯ ಅಪ್ಡೇಟ್ಸ್ಗೆ ಹೋಗೋದಾದರೆ, ಭಾರತೀಯ ಜನತಾ ಪಾರ್ಟಿ ಅಪ್ಡೇಟ್ಸ್ಗೆ ಹೋಗೋದಾದರೆ
ಎಸ್, ಇದು ಪರಿಷತ್ ಚುನಾವಣೆ ಮರು ಚುನಾವಣೆಯ ವಿಚಾರವಾಗಿ ಬಹಳಷ್ಟು ಪರಿಷತ್ ಫೈಟ್ ನಡೀತಾ ಇದೆ ಕರಾವಳಿ ಭಾಗದಲ್ಲಿ. ಹಾಗಿದ್ದಾಗ ಮತ್ತಷ್ಟು ಈ ಬಗ್ಗೆ ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಬಿಫೋರ್ ದಟ್ ನಾನು ಮತ್ತೊಂದು ಕರೆಯನ್ನು ತೆಗೆದುಕೊಳ್ತೀನಿ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಲ್ವಾ? ತಮ್ಮ ಹೆಸರು ಎಲ್ಲಿಂದ ಸರ್? ನಮ್ಮ ಹೆಸರು ನಾವು ಗಣೇಶ್ ಅಂತ. ಗಣೇಶ್ ಅವರು ಎಲ್ಲಿಂದ ಸರ್? ಮಾತಾಡ್ತಿದ್ದೀವಿ. ಓಕೆ, ನಮಸ್ತೆ ಸರ್. ಎಸ್ ಸರ್, ಏನ್ ಹೇಳ್ತೀರಿ? ತಮ್ಮ ಆಯ್ಕೆ, ತಮ್ಮ ಅಭಿಪ್ರಾಯ ಏನು? ಎಸ್, ಪರಿಷತ್ ಫೈಟ್ ಕೇಳ್ತಾ ಇಲ್ಲ ಸರ್. ಯಾರು? ನಮ್ಮ ಆಯ್ಕೆ ಪ್ರಮೋದ್ ಮಧ್ವರಾಜ್. ಪ್ರಮೋದ್ ಮಧ್ವರಾಜ್ ಅವರು. ವೈ ಸರ್? ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್ ಉಡುಪಿ ಜಿಲ್ಲೆಯಲ್ಲಿ. ಎಲ್ಲರಿಗೂ ಬೇಕಾದಂತ ವ್ಯಕ್ತಿ. ಓಕೆ, ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಓಕೆ ಓಕೆ, ಅವರಿಗೆ ಒಂದು ಅವಕಾಶ ಸಿಗ್ಬೇಕು ಅಂತ ಹೇಳ್ತೀರಿ ಈ ಬಾರಿ ಬಿಜೆಪಿಯಿಂದ? ನಮ್ಮ ಮಗರ ಸಮಾಜದವರು ಅವರು. ಓಕೆ ಓಕೆ, ಅವರಿಗೊಂದು ಅವಕಾಶ ಸಿಗ್ಬೇಕು. ಬಿಜೆಪಿಯಲ್ಲಿ ಅಲ್ವಾ? ಓಕೆ ಸರ್, ಥ್ಯಾಂಕ್ ಯು ಧನ್ಯವಾದಗಳು. ವೆರಿ ಇಂಟ್ರೆಸ್ಟಿಂಗ್. ಬಹಳಷ್ಟು ಕರೆಗಳು ಬರ್ತಾ ಇರುವಂಥದ್ದು ಪ್ರಮೋದ್ ಮಧ್ವರಾಜ್ ಅವರು. ಪ್ರಮೋದ್ ಮಧ್ವರಾಜ್ ಅವರಿಗೆ ಅವಕಾಶ ಸಿಗಬೇಕು, ನೀಡಬೇಕು. ಈ ಬಾರಿ ಬಿಜೆಪಿ ಅವರಿಗೆ ಕೈ ಕೊಡಬಾರ್ದು, ಬಿಜೆಪಿ ಅವರನ್ನು ಆಯ್ಕೆ ಮಾಡಬೇಕು ಅನ್ನೋಂಥದ್ದು ಬಹಳಷ್ಟು ಕರೆಗಳು ಬರ್ತಾ ಇದೆ. ಅಂದರೆ ಅಪಾರ ಪ್ರಮಾಣದ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಹಾಗಾದರೆ ನಾಟ್ ಓನ್ಲಿ ಕರೆಗಳು, ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪ್ರಮೋದ್ ಮಧ್ವರಾಜ್ ಅವರಿಗೆ ಅವಕಾಶವನ್ನು ಕೊಡಿ ಅನ್ನೋಂಥದ್ದು ಬಹಳಷ್ಟು ಜನರು ಕೇಳ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಪ್ರಮೋದ್ ಮಧ್ವರಾಜ್ ಅವರು ನಾಟ್ ಓನ್ಲಿ ರಾಜ್ಯ ನಾಯಕರ ರೇಸ್ನಲ್ಲಿ ಮುಂಚೂಣಿಯಲ್ಲಿರುವಂಥದ್ದು, ಜನರ ಮನಸ್ಸಿನಲ್ಲೂ ಕೂಡ ಮುಂಚೂಣಿಯಲ್ಲಿದ್ದಾರೆ ಬಹುಶಃ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಾನು ಮಂಗಳೂರಿಂದ ಸುರೇಶ್ ಶೆಟ್ಟಿ. ಸುರೇಶ್ ಶೆಟ್ಟಿ ಅವರು ಮಂಗಳೂರಿಂದ. ನಮಸ್ತೆ ಸರ್, ತಮ್ಮ ಅಭಿಪ್ರಾಯ ಏನು ಸರ್? ನನ್ನ ಅಭಿಪ್ರಾಯ ಏನು ಹೇಳುದಾದ್ರೆ, ಅಲ್ಲಿ ಇವರಿಗೆ ಕೊಡುದು ಒಳ್ಳೇದು. ಯಾರಿಗೆ? ನಮ್ಮ ಪುತ್ತೂರಿನ ಇವರಿದ್ದಾರೆ, ಕಿಶೋರ್ ಇದ್ದಾರಲ್ಲ, ಬೊಟ್ಯಾಡಿ ಅವರು, ಕಿಶೋರ್ ಬೊಟ್ಯಾಡಿ, ಅವರಿಗೆ ಕೊಡುದು ಒಳ್ಳೇದು. ವಕೀಲರಿಗೆ ನೆಕ್ಸ್ಟ್ ಮತ್ತೆ ಪುತ್ತೂರಿಂದ ಟಿಕೆಟ್ ಕೊಟ್ಟು ಅಲ್ಲಿಂದ ನಿಲ್ಲಿಸ್ಬೇಕಾಗ್ತದೆ. ಮತ್ತೆ ಪ್ರಮೋದ್ ಮಧ್ವರಾಜು ಅಷ್ಟೇನು ಪ್ರಯೋಜನ ಇಲ್ಲ ಅವರು. ಮತ್ತೆ ನಳಿನ್ ಕುಮಾರ್ಗೆ ಯಾಕೆ ಟಿಕೆಟ್ ಕೊಡುವ? ಅವರು 15 ವರ್ಷ MP ಆಗಿದ್ದಾರೆ, ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವರೀಗ ಹಿರಿಯ ಒಟ್ಟಿಗೆ ಕೂತ್ಕೊಂಡು ಮಾರ್ಗದರ್ಶನ ಕೊಟ್ಟು ಅಥವಾ ಸಂಘಟನಾ ಕಾರ್ಯದರ್ಶಿಯಾಗಿ ಅವರು ಕಾರ್ಯಕರ್ತರಾಗಿ ಉಳಿಯುವುದು ಒಳ್ಳೇದಲ್ಲ? ಅವರು 15 ವರ್ಷ ಅನುಭವಿಸಿದಾರಲ್ಲ ಅಧಿಕಾರ. ಓಕೆ ಓಕೆ ಓಕೆ, ಅಂದ್ರೆ ಇವರಿಗೆ ಕಿಶೋರ್ ಕುಮಾರ್ ಬೊಟ್ಯಾಡಿ ಅವರಿಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳ್ತೀನಿ. ಅಂದ್ರೆ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿ ಕೊಡ್ಬೇಕು. ಯಾಕಂತ ಹೇಳಿದ್ರೆ ಅಲ್ಲಿ ಈಗ ಇವರಿಗೆ ನಮ್ಮ ಇವರಿದ್ದಾರಲ್ಲ, ಪುತ್ತಿಲರಿಗೆ ಕೊಟ್ಟರೆ ಅಲ್ಲಿ ನಾಡ್ದು ಈ ಗವರ್ಮೆಂಟ್ ಹೇಗೂ ಇನ್ನು ಸ್ವಲ್ಪ ದಿವಸದಲ್ಲಿ ಬೀಳ್ತದೆ, ಕಾಂಗ್ರೆಸ್ ಗವರ್ಮೆಂಟ್. ಇದು ಬಿದ್ದಾಗ ಅಲ್ಲಿ ಪುತ್ತೂರಲ್ಲಿ ಮತ್ತೆ ಇವರು ಪುತ್ತಿಲರು ಮತ್ತೆ ಕಿಶೋರ್ ಮತ್ತೆ ಹೊಡೆದಾಡಿಕೊಳ್ಬೇಕಾಗ್ತದೆ. ಅದರ ಬದಲು ಕಿಶೋರಿಗೆ ಈಗ ಕೊಟ್ರೆ ಪುತ್ತೂರಿನಲ್ಲಿ ಒಂದು ಸತಿ ಒಂದೊಂದು ಪುತ್ತೂರಲ್ಲಿ ನಿಲ್ಲಿಸಬಹುದಲ್ಲ, ಅವರಿಗೆ ಗೆದ್ದು ಬರ್ತಾರಲ್ಲ. ಓಕೆ, ಅಲ್ಲ ಸರ್, ಹೇಗೆ ಬೀಳುತ್ತೆ ಸರ್ ಈ ಗವರ್ಮೆಂಟ್? ವೆರಿ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಮೆಜಾರಿಟಿ ಬಂದಿರುವಂತಹ ಪಕ್ಷ 136 ಸೀಟ್ಗಳು ಬರೋಬ್ಬರಿ. ಹಾಗಿದ್ದಾಗ ಹೌ ಅಂಡ್ ವೈ, ಹೇಗೆ ಬೀಳುತ್ತೆ ಇದು? ಅದು ನೋಡಿ, ಈಗ ನಾಳೆ 12 ಗಂಟೆಗೆ ಸಿದ್ದರಾಮಯ್ಯರದ್ದು ಭವಿಷ್ಯ ಗೊತ್ತಾಗ್ತದೆ. ನಾಳೆ ಸಿದ್ದರಾಮಯ್ಯ ಭವಿಷ್ಯದಲ್ಲಿ ಪ್ರಾಸಿಕ್ಯೂಷನ್ ಅವರ ವಿರುದ್ಧ ತನಿಖೆ ಮಾಡ್ಲಿಕ್ಕೆ ನಾಳೆ ಜಡ್ಜ್ಮೆಂಟ್ ಬರ್ತದೆ, ಗೊತ್ತಾಯ್ತಾ? ಆಗ ಅಲ್ಲಿ ಶುರು ಅವರ ಒಳಗಡೆ ಜಗಳ ಶುರು ಆಗ್ತದೆ. ಅಭಿವೃದ್ಧಿ ಯಾವ್ದು? ಈಗ ಅಭಿವೃದ್ಧಿ 1 ರೂಪಾಯಿ ಬರುದಿಲ್ಲ. ಎಲ್ಲ ಜನರು ಕಟ್ಟಿದ ಟ್ಯಾಕ್ಸ್ ಇಂದ ಎಲ್ಲ ಹಣವನ್ನು ತೆಗೆದು 5 ಭಾಗ್ಯ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. 5 ಭಾಗ್ಯ ಕೊಟ್ಟು ಮತ್ತೆ ರಾಜ್ಯೋದ್ಧಾರ ಆಗ್ತದ? ಈಗ ನೋಡಿ, ಹಿಮಾಚಲದಲ್ಲಿ ರಾಜ್ಯಕ್ಕೆ ಮುಖ್ಯಮಂತ್ರಿಯವ್ರದ್ದು ಸಂಬಳದಿಂದ ಗವರ್ಮೆಂಟ್ ನಡೆಸುವ ಪರಿಸ್ಥಿತಿ ಬಂದಿದೆ ಅಂತ ಅಲ್ಲಿ ಅವರು ಹೇಳಿದ್ದಾರೆ, ನಾವು 1 ತಿಂಗಳ ಸಂಬಳವನ್ನು ಜನರಿಗೋಸ್ಕರ ಕೊಡ್ತೇವಂತ. ಇಲ್ಲಿ ಮುಂದೆ ಇದೇ ಪರಿಸ್ಥಿತಿ ಬರುದಲ್ಲ? ಮತ್ತೆ ಇವರ ಹಗರಣ 1-2 ದಿವಸಕ್ಕೊಂದೊಂದು ಹಗರಣ ಬರ್ತಾ ಉಂಟು ನೋಡಿ. ಈಗ ಅಲ್ಲಿ ಖರ್ಗೆ ಅವರು ಅಲ್ಲಿ ಜಾಗ ಒಳಗಾಕಿದ್ರು. ಹಾಗಾಗಿ ಕಷ್ಟ ಅಂತ ಹೇಳ್ತೀರಿ? ಹೌದು. ಮತ್ತೆ ಒಳಜಗಳು ಉಂಟವಲ್ಲ ಅಲ್ಲಿ, ಅವರ ಒಳಗಳು ಸರಿ ಇಲ್ಲ. ಈಗ ಯಾಕಂತ ಹೇಳಿದ್ರೆ, ಈಗ MLA ಆದವರಿಗೆ ಹಣ, ಅವರ ಕ್ಷೇತ್ರದಲ್ಲಿ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಹಣ ಸಿಗಲಿಲ್ಲ. ಈಗ ಬಿಜೆಪಿಗೂ ಕೊಡುದಿಲ್ಲ, ಬಿಡಿ ಮಣ್ಣು ಹಾಕಿ. ಅದು
ಅವರ ಕ್ಷೇತ್ರ ಕಾಂಗ್ರೆಸ್ ಇಂದ ಗೆದ್ದ 135 ಮತ್ತು ಒಬ್ಬ 136 ಅವರಿಗೆ ಹಣ ಅದರಲ್ಲಿ ಅವರಿಗೆ ಹಣ ಸಿಗುದಿಲ್ಲ ಅಂತ ಹೇಳಿದ್ರೆ ಕೆಲಸ ಮಾಡ್ಲಿಕ್ಕೆ. ಮತ್ತೆ ಅವರು MLA ಎಂತದಕ್ಕೆ ಮನೆಯಲ್ಲಿ ಕೂತ್ಕೊಳ್ಬಹುದಲ್ಲ, ಅವರು MLA ಆಗಿ ಹೊರಗೆ ಬರ್ಬೇಕು, ಅವರು ವಿಧಾನಸಭೆಗೆ ಎಂತದಕ್ಕೆ ಹೋಗ್ಬೇಕು ಅವರು, ಹೌದಲ್ಲ? ಏನಾಗ್ತದೆ, ಸ್ವಲ್ಪ ಜನ ಒಟ್ಟುಗೂಡಿ ಮೆಲ್ಲಗೆ ಹೊರಗೆ ಬರ್ತಾರೆ, ತನ್ನಷ್ಟಿಗೆ ಅದು ಗವರ್ಮೆಂಟ್ ಬೀಳ್ತದೆ. ಮುಂದುವರಿಸಿ ಬಿಜೆಪಿ ಗವರ್ಮೆಂಟ್ ಮಾಡಬಹುದು. ಎಲೆಕ್ಷನ್ ಹೋಗ್ಬೇಕು. ಇನ್ನು ಯಡಿಯೂರಪ್ಪ ಇರುವಾಗ ಇನ್ನು 12 ಜನರನ್ನು ಎತ್ತುಕೊಂಡು ಇಲ್ಲಿ ಬಂದು ಗವರ್ಮೆಂಟ್ ಮಾಡಿದಾಗೆ ಅದು ಗಲೀಜೆಲ್ಲ ಮಾಡಬಾರ್ದು ಪುನಃ ಬಿಜೆಪಿ. ಮಾಡಬಾರ್ದು. ಥ್ಯಾಂಕ್ ಯು ಸರ್, ಧನ್ಯವಾದ. ತಮ್ಮ ಅಭಿಪ್ರಾಯ ಅಂದ್ರೆ ಮೆಜಾರಿಟಿ ಬಂದು ಕೂಡ 136 ಸೀಟ್ ಬಹುಮತ ಪಡೆದ್ರು ಕೂಡ ಸರ್ಕಾರ ಬೀಳುತ್ತೆ ಅಂತ ಹೇಳ್ತೀರಿ. ಜೊತೆಗೆ ತದನಂತರ ಬಿಜೆಪಿ ಅವರ ಸಂಖ್ಯೆಯು ಕೂಡ ತಾವು ಗಮನಿಸಬೇಕು. ಅಟ್ ದ ಸೇಮ್ ಟೈಮ್ ಅವರುಗಳು ಇಲ್ಲಿಂದ ಮತ್ತೆ ಕುದುರೆ ರೇಸ್ಗಳನ್ನ ಮಾಡಬೇಕು ಅನ್ನುವಂಥ ಪ್ರಶ್ನೆಗಳು, ಇವೆಲ್ಲದರ ಜೊತೆಗೆ ಮತ್ತೆಗಳು ಏನ್ಗಳನ್ನು ನೋಡಬೇಕು ಅನ್ನೋ ಪ್ರಶ್ನೆ. ಆದರೆ ತಮ್ಮ ಅಭಿಪ್ರಾಯ ಅದು, ಏನು ಮಾಡೋಕ್ಕಾಗಲ್ಲ. ಎಸ್, ಎನಿವೆ ಥ್ಯಾಂಕ್ ಯು ಸರ್. ತಮ್ಮ ಅಭಿಪ್ರಾಯ ಜೊತೆಗೆ ತಮ್ಮ ಆಯ್ಕೆ ಇರುವಂಥದ್ದು ಕಿಶೋರ್ ಕುಮಾರ್ ಬೊಟ್ಯಾಡಿ ಅವರು, ಅಂದರೆ ಸದ್ಯ ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಅವರು. ಜೊತೆಗೆ ಪುತ್ತೂರಿನಲ್ಲಿ ಕಳೆದ ಬಾರಿ ಆಶಾ ತಿಮ್ಮಪ್ಪ ಗೌಡ್ರು ಅವರ ಪರವಾಗಿ ಅರುಣ್ ಕುಮಾರ್ ಪುತ್ತಿಲ್ ಅವರು ಇದ್ದರು, ಅವರ ವಿರೋಧವಾಗಿ ಅದನ್ನು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಭಾಳಷ್ಟು ದುಡಿದಂತಹ ವ್ಯಕ್ತಿ ಕಳೆದ ಬಾರಿಯ ಚುನಾವಣೆಯಲ್ಲಿ. ಸೊ ಹಾಗಿದ್ದಾಗ ಕಿಶೋರ್ ಕುಮಾರ್ ಬೊಟ್ಯಾಡಿ ಅವರ ಹೆಸರನ್ನು ಅವರು ಹೇಳಿದರು, ಅವರಿಗೊಂದು ಅವಕಾಶವನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಅವರು ಕೂಡ MLC ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಇಲ್ಲಿಂದ ಸರ್? ಲೋಕೇಶ್ ಅಂತ. ಲೋಕೇಶ್ ಅವರು ಇಲ್ಲಿಂದ ಸರ್? ಮಂಗಳೂರಿಂದ. ನಮಸ್ತೆ ಲೋಕೇಶ್ ಅವರು, ಮಾತಾಡಿ ಸರ್. ಏನ್ ಹೇಳ್ತೀರಿ, ಯಾರು ಆಯ್ಕೆ ಆಗಬೇಕು, ಯಾರು ಅಭ್ಯರ್ಥಿ ಆಗಬೇಕು? ನಮ್ಮ ಆಯ್ಕೆ ಅರುಣ್ ಕುಮಾರ್ ಪುತ್ತಿಲ. ಅರುಣ್ ಕುಮಾರ್ ಪುತ್ತಿಲ, ಎಸ್ ಸರ್. ವೈ ಸರ್? ಅವರಿಗೆ ಕೊಡ್ಲಿಲ್ಲ ಅಂದ್ರೆ ಸಾಮಾನ್ಯ ಕಾರ್ಯಕರ್ತರು ಯಾರಿದ್ದಾರೆ ಅವರಿಗೆ ಕೊಡ್ಬೇಕು ಬಿಜೆಪಿ. ಓಕೆ. ಉಳಿದ ನಾಯಕರಿಗೆ ಯಾರಿಗೆ ಕೊಡ್ಬಾರ್ದು. ನಳಿನ್ ಕುಮಾರ್ ಕಟೀಲ್ ಎಲ್ಲ ಅವರು ನಿವೃತ್ತಿ ಘೋಷಿಸಬೇಕು ರಾಜಕೀಯದಿಂದ. ಪ್ರಮೋದ್ ಮಧ್ವರಾಜ್ ಬೇಡ. ಓಕೆ, ಬೇಡ ಅಂತ ಹೇಳ್ತೀರಿ. ಮಾಡುದು ಅವರು ನಮ್ಮ ನಾಯಕರಿಗೆ ನಿಜವಾದ ಯಾರು ನಾಯಕರಿದ್ದಾರೆ ಅವರಿಗೆ ಕೊಡುದಿಲ್ಲ ಟಿಕೆಟ್. ಅದಕ್ಕೆ ಬೇರೆ ಒಂದು ತಂಡ ಈಗಾಗಲೇ ಸಿದ್ಧ ಆಗಿರ್ತದೆ, ಅದಕ್ಕೆ ಬೇಕಾದಂತ ವ್ಯವಸ್ಥೆ ಎಲ್ಲ ಮಾಡಿಟ್ಟು ನಿಜವಾದ ನಾಯಕರು ಯಾರಿದ್ದಾರೆ ಅವರನ್ನು ತುಳಿಯುವಂತ ಕೆಲಸ ಆಗ್ತಾ ಉಂಟು. ಇದು ಬಾರಿ ಬೇಸರ ಸಂಗತಿ. ಆ ರೀತಿ ಹೇಳ್ತೀರಿ ಅಲ್ವಾ? ಓಕೆ, ಎಸ್ ಸರ್. ಪುತ್ತಿಲ ಅವರಿಗೆ ಅವಕಾಶ ಸಿಗ್ಬೇಕು ಅಂತ ತಾವು ಹೇಳ್ತೀರಿ. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಅರುಣ್ ಕುಮಾರ್ ಪುತ್ತಿಲ್ ಅವರು ತಮ್ಮ ಆಯ್ಕೆ. ಜೊತೆಗೆ ಬಹಳಷ್ಟು ಕರೆಗಳಿದೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಜೊತೆಗೆ ಬಹಳಷ್ಟು ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ. ಒಂದು ಕಡೆ ಲೀಡಿಂಗಲ್ಲಿ ಪ್ರಮೋದ್ ಮಧ್ವರಾಜ್ ಅವರು, ಜೊತೆಗೆ ಅರುಣ್ ಕುಮಾರ್ ಪುತ್ತಿಲ್ ಅವರು 2ನೇ ಸ್ಥಾನದಲ್ಲಿದ್ದಾರೆ. ಜೊತೆಗೆ ತದನಂತರ ಬಹಳಷ್ಟು ಮಿಶ್ರವಾಗಿರೋ ಪ್ರತಿಕ್ರಿಯೆಗಳು ಬರ್ತಾ ಇದೆ. ಜೊತೆಗೆ ನಾನೊಂದು 1 by 1 ಸದ್ಯ ವಿಧಾನ ಪರಿಷತ್ ಮರುಚುನಾವಣೆಯ ಬಗ್ಗೆ, ಎಸ್, ವಿಧಾನ ಪರಿಷತ್ ಮರುಚುನಾವಣೆ. ಸೊ ಈ ಬಗ್ಗೆ ನಾವು ಮಾಹಿತಿಯನ್ನು ನೋಡೋದಾದರೆ, ಪ್ರಮೋದ್ ಮಧ್ವರಾಜ್ ಅವರು ಅರುಣ್ ಪುತ್ತಿಲರಲ್ಲಿ ಯಾರಿಗೆ ಟಿಕೆಟ್ ಫಿಕ್ಸ್ ಅನ್ನುವಂತಹ ಪ್ರಶ್ನೆಗಳು ಬರುತ್ತೆ. ಜೊತೆಗೆ ಅಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಜೊತೆಗೆ ಬಹಳಷ್ಟು ಈಗಲೂ ಕೂಡ ಕಮೆಂಟ್ಸ್ ಬಂದಿರುವಂತಹ ವಿಚಾರಗಳ ಪ್ರಕಾರ ಅಭಿಪ್ರಾಯ ಜನರ ಯಾವ ರೀತಿ ಇದೆ ಅಂತ ಬಂದಾಗ ಪ್ರಮೋದ್ ಮಧ್ವರಾಜ್ ಅವರು ಫಸ್ಟ್ ಪ್ರಿಫರೆನ್ಸ್, ಜೊತೆಗೆ ಅರುಣ್ ಕುಮಾರ್ ಪುತ್ತಿಲ್ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಯಾಕಂದರೆ ಇವರುಗಳಿಗೆ ಅವಕಾಶವನ್ನು ನೀಡಬೇಕು ಭಾರತೀಯ ಜನತಾ ಪಾರ್ಟಿ ಈ ಬಾರಿ ಅನ್ನುವಂತಹ ವಿಚಾರವನ್ನು ಅಭಿಮಾನಿಗಳು, ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಕಾರಣ ಪ್ರಮೋದ್ ಮಧ್ವರಾಜ್ ಅವರು ಕಾಂಗ್ರೆಸ್ ಅನ್ನು ಬಿಟ್ಟು ಭಾರತೀಯ ಜನತಾ ಪಾರ್ಟಿಯನ್ನು ಸೇರಿದ್ದಾರೆ. ಸೊ ಅವರಿಗೆ MLA ಸೀಟ್ ಸಿಗುತ್ತೆ ಅನ್ನುವಂಥ ಮಾತುಗಳಿತ್ತು, ಆದರೆ ಸಿಗಲಿಲ್ಲ. MP ಚುನಾವಣೆಯಲ್ಲಿ ಪಕ್ಕ ಅವರಿಗೆ ಸೀಟ್ ಸಿಗುತ್ತೆ ಅನ್ನುವಂಥ ಮಾತುಗಳಿತ್ತು, MP ಚುನಾವಣೆಯಲ್ಲಿ ಕೂಡ ಸೀಟ್ ಸಿಗಲಿಲ್ಲ. ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಸೀಟ್ಸ್ ನೀಡಲಾಗಿತ್ತು, ಅವ್ರು ಗೆದ್ದರು. ತದನಂತರ ಇದೀಗ ಉಳಿದಿರುವಂಥದ್ದು MLC ಚುನಾವಣೆ. ಅದರಲ್ಲೂ ಕೂಡ ಇದೆಲ್ಲವೂ ಕೂಡ ಅರ್ಹತೆಗಳ ನಡುವೆ ಅವರು ಪ್ರಬಲವಾಗಿರುವಂಥ ಮೊಗವೀರ ಸಮುದಾಯದ ನಾಯಕರು ಅವರು. ಜೊತೆಗೆ ಈ ಹಿಂದೆಯೂ ಕೂಡ ಅವರು ಮಾಜಿ ಸಚಿವರಾಗಿದ್ದವರು. ಸೊ ಅವರುಗಳಿಗೆ ಗೊತ್ತಿದೆ ಯಾವ ರೀತಿ ರಾಜಕೀಯ ಮಾಡಬೇಕು, ಏನು ಕತೆ. ಜೊತೆಗೆ ಎಲ್ಲ ಜನರು ಅವರನ್ನು ಇಷ್ಟಪಡ್ತಾರೆ, ಅವರಿಗೆ ವಿರೋಧಿಗಳಂತ ಇರುವಂಥದ್ದು ಬಹಳಷ್ಟು ಕಡಿಮೆ. ಆದರೂ ಕೂಡ ಅವರು ಕಾಂಗ್ರೆಸ್ಸನ್ನು ಬಿಟ್ಟರು, BJPಗೆ ಬಂದರು. ಜೊತೆಗೆ ಇದೀಗ BJP ಜೊತೆಗೆ JDS ಮೈತ್ರಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತಾ ಇರುವಂಥದ್ದು ಈ ಪರಿಷತ್ ಚುನಾವಣೆಗೆ. ಸೊ ಆಗಿದ್ದಾಗ ಪ್ರಮೋದ್ ಮಧ್ವರಾಜ್ ಅವರಿಗೆ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಮಣೆ ಹಾಕಬಹುದು ಅನ್ನುವಂತಹ ಮಾತುಗಳು. ಯಾಕಂದರೆ JDS ಅಭ್ಯರ್ಥಿಯಾಗಿಯೂ ಕೂಡ ಅವರು ಕಳೆದ ಬಾರಿ ಅಂದರೆ ಕಾಂಗ್ರೆಸ್ನಲ್ಲಿದ್ದಾಗ JDSನವ್ರ ಜೊತೆಯೂ ಕೂಡ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡಿದ್ರು, JDSನವರು ಕೂಡ ಅವರಿಗೆ ಆಪ್ತವಾಗಿದ್ದರು. ಸೊ ಹಾಗಿದ್ದಾಗ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಜೊತೆಗೆ JDS ಮೈತ್ರಿ ಇರುವಂಥದ್ದು. ಹಾಗಿದ್ದಾಗ JDSನ ಕಾರ್ಯಕರ್ತರು, JDSನವರು ಕೂಡ ಪ್ರಮೋದ್ ಮಧ್ವರಾಜ್ ಅವರಿಗೆ ಒಂದು ಅವಕಾಶ ನೀಡೋಣ ಅನ್ನುವಂತಹ ಮಾತುಗಳನ್ನು ಹೇಳಬಹುದು. ಯಾಕಂದರೆ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಮಾತ್ರ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಜೊತೆಗೆ JDS ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸ್ತಾ ಇರುವಂಥದ್ದು. ಹಾಗಿದ್ದಾಗ ಪ್ರಮೋದ್ ಮಧ್ವರಾಜ್ ಅವರ ಆಯ್ಕೆ ಬಹುತೇಕ ಖಚಿತ ಆಗಬಹುದು ಅನ್ನುವಂತಹ ಮಾತುಗಳ ನಡುವೆ
ಮತ್ತೊಂದು ವಿಚಾರವನ್ನು ಕೂಡ ನಾವು ತಳ್ಳಿ ಹಾಕುವಂತಿಲ್ಲ. ಯಾಕಂದರೆ ಮಾಜಿ ಸಂಸದರು, ಹ್ಯಾಟ್ರಿಕ್ ಸಂಸದರು, ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು, ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು, ಕರ್ನಾಟಕ ವಿಭಾಗದ ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷರಾಗಿದ್ದಂತಹ ನಳಿನ್ ಕುಮಾರ್ ಕಟೀಲ್ ಅವರು ಸದ್ಯ ರಾಜಕೀಯವಾಗಿ ಯಾವುದೇ ಜವಾಬ್ದಾರಿಗಳಿಲ್ಲ, ಹುದ್ದೆಗಳಿಲ್ಲ. ಹಾಗಿದ್ದಾಗ ಕಳೆದ ಬಾರಿ ಅವರಿಗೆ ರಾಜ್ಯಾಧ್ಯಕ್ಷರಾಗಿದ್ದರೂ ಕೂಡ ಎಂ ಪಿಯಾಗಿ 3 ಬಾರಿ ಆಯ್ಕೆಯಾಗಿದ್ದರೂ ಕೂಡ ಅವರಿಗೆ ಟಿಕೆಟ್ ನೀಡಲಾಗಿಲ್ಲ. ಆದರೂ ಕೂಡ ಅವರು ಯಾವುದೇ ರೀತಿಯ ಮನಸ್ತಾಪವನ್ನು ಮಾಡದೆ, ಯಾವುದೇ ರೀತಿಯ ಬೇಜಾರನ್ನು ಮಾಡದೆ ಪಕ್ಷ ಆಯ್ಕೆ ಮಾಡಿದಂತಹ MP ಅಭ್ಯರ್ಥಿ ಬ್ರಿಜೇಶ್ ಚೌಟ ಅವರ ಪರವಾಗಿ ಅವರು ಕ್ಯಾಂಪೇನ್ ಮಾಡಿದರು, ಅವರ ಪರವಾಗಿ ಅವರು ಕೆಲಸವನ್ನು ಮಾಡಿದರು. ಜೊತೆಗೆ ಬಹಳಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ವರ್ತನೆಯನ್ನು ಮಾಡಿದರು. ಅವರ ಮನಸ್ಸಿಗೆ ನೋವಾಗಿದ್ದರೂ ಕೂಡ ಎಲ್ಲೂ ಕೂಡ ಹೇಳಿಕೊಳ್ಳಲಿಲ್ಲ, ಬಹಿರಂಗವಾಗಿ ಯಾವುದೇ ಕೂಡ ಅಸಮಾಧಾನವನ್ನು ಅವರು ವ್ಯಕ್ತಪಡಿಸಲಿಲ್ಲ. ಸೊ ಹಾಗಿದ್ದಾಗ ಅವರ ನಡೆಯ ಬಗ್ಗೆ, ಅವರ ಒಂದು ನಿಲುವಿನ ಬಗ್ಗೆ ಬಹಳಷ್ಟು ಪ್ರಶಂಸೆಗಳು ವ್ಯಕ್ತವಾಗಿತ್ತು. ಅವರ ಒಂದು ನಡೆದಂತಹ ರೀತಿಯ ಬಗ್ಗೆ ಬಹಳಷ್ಟು ಒಳ್ಳೆಯ ಮಾತುಗಳು, ಮೆಚ್ಚುಗೆಯ ಮಾತುಗಳು ನಾಟ್ ಓನ್ಲಿ ಅಭಿಮಾನಿಗಳಲ್ಲಿ, ಕಾರ್ಯಕರ್ತರಲ್ಲಿ, ರಾಜ್ಯ ನಾಯಕರಲ್ಲೂ ಕೂಡ ಬಹಳಷ್ಟು ಪ್ರಶಂಸೆಗೆ ಕಾರಣವಾಗಿತ್ತು. ಹಾಗಿದ್ದಾಗ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಆಯ್ಕೆಯಾದರೂ ಕೂಡ, ಅಭ್ಯರ್ಥಿಯಾದರೂ ಕೂಡ ಇದರಲ್ಲಿ ಅಚ್ಚರಿ ಪಡುವಂಥದ್ದು ಏನೂ ಇಲ್ಲ ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ. ಯಾಕಂದರೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಸದ್ಯ ಯಾವುದೇ ಜವಾಬ್ದಾರಿಗಳಿಲ್ಲ. MLC ಚುನಾವಣೆಯಲ್ಲೂ ಕೂಡ ಅವಕಾಶ ನೀಡಿದರೆ ಅವರು MLC ಆಗಿ ಗೆದ್ದು ಬರ್ತಾರೆ. ಸೊ ಹಾಗಿದ್ದಾಗ ಮತ್ತೆ ರಾಜಕೀಯ ರಂಗದಲ್ಲಿ ಸಕ್ರಿಯವಾಗಿರ್ತಾರೆ ಅನ್ನುವಂತಹ ಒಂದು ವಿಚಾರ ರಾಜ್ಯ ನಾಯಕರಲ್ಲಿ, ರಾಜ್ಯದ ಪ್ರಬಲ ನಾಯಕರಲ್ಲಿ. ಯಾಕಂದರೆ BL ಸಂತೋಷ್ ಅವರ ವಿಚಾರವಾಗಿಯೂ ಕೂಡ ನಾವು ಮಾತಾಡಿದಾಗ ಅವರ ಪರವಾಗಿ ಬಹಳಷ್ಟು ಬ್ಯಾಟಿಂಗನ್ನು ಮಾಡ್ತಾರೆ. ಜೊತೆಗೆ ಈ ಹಿಂದೆಯೂ ಕೂಡ ಗೊತ್ತಿರುವಂತಹ ವಿಚಾರ. ಇವೆಲ್ಲ ಜೊತೆಗೆ ನಳಿನ್ ಕುಮಾರ್ ಕಟೀಲ್ ಅವರ ಆಯ್ಕೆಯಾದರೂ ಕೂಡ ಏನು ಅಚ್ಚರಿ ಇಲ್ಲ ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ. ಅಟ್ ದ ಸೇಮ್ ಟೈಮ್ ಮತ್ತೊಬ್ಬ ಪ್ರಮುಖವಾಗಿರುವಂತಹ ಪ್ರಬಲ ನಾಯಕ ಅರುಣ್ ಕುಮಾರ್ ಪುತ್ತಿಲ್ ಅವರು, ಇವರ ಬಗ್ಗೆ ಇಂಟ್ರೊಡಕ್ಷನ್ ಕೊಡುವಂಥದ್ದಿಲ್ಲ ಬಹುಶಃ ಸದ್ಯದ ಪರಿಸ್ಥಿತಿಯಲ್ಲಿ. ಯಾಕಂದರೆ ಬಹಳಷ್ಟು ಜನರಿಗೆ ಗೊತ್ತಿದೆ ಪುತ್ತೂರಿನಲ್ಲಿ ನಡೆದಿರುವಂತಹ ಘಟನೆ. ತದನಂತರ ಅರುಣ್ ಕುಮಾರ್ ಪುತ್ತಿಲ್ ಅವರು ಸದ್ಯ ಅವರಿಗೂ ಕೂಡ ಯಾವುದೇ ರೀತಿಯ ಜವಾಬ್ದಾರಿಗಳಿಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲಿ. ಅಂದರೆ ಅವರು ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ರಾಜ್ಯದಲ್ಲಿ ಕೆಲವು ಅವಕಾಶಗಳನ್ನು ಸಂಘಟನಾತ್ಮಕವಾಗಿ ನೀಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಅದು ಕೂಡ ಈಗ ಕನ್ಫರ್ಮ್ ಇಲ್ಲ. ಇವೆಲ್ಲದ ಜೊತೆಗೆ ಜಿಲ್ಲಾ ಉಪಾಧ್ಯಕ್ಷ ಸ್ಥಾನವನ್ನು ಕೇಳಿದ್ರು, ಅದು ಕೂಡ ಸಿಗಲಿಲ್ಲ. ಜೊತೆಗೆ MLA ಇಲ್ಲ, MP ಅಭ್ಯರ್ಥಿ ಆಗಬೇಕು ಅಂತ ಕನಸು ಕಂಡಿದ್ರು, ಅದು ಕೂಡ ಇಲ್ಲ. ಯಾವುದೇ ರೀತಿಯ ಜವಾಬ್ದಾರಿಗಳು ಸದ್ಯ ಇಲ್ಲ. ಮಂಡಲ ಜೊತೆಗೆ ಪುತ್ತೂರು ಆ ಭಾಗದ ಕೆಲವು ಜವಾಬ್ದಾರಿಗಳನ್ನು ಕೇಳಿದರು ಅವರು. ಸೊ ಅದು ಕೂಡ ಅವರಿಗೆ ಸಿಗಲಿಲ್ಲ. ಸೊ ಹಾಗಿದ್ದಾಗ ಅರುಣ್ ಕುಮಾರ್ ಪುತ್ತಿಲ್ ಅವರು ಸದ್ಯ ಸಾಮಾನ್ಯ ಕಾರ್ಯಕರ್ತರಾಗಿ ಪುತ್ತಿಲ ಪರಿವಾರವನ್ನು ವಿಸರ್ಜನೆ ಮಾಡಿ ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದಾರೆ. ಸೊ ಹಾಗಿದ್ದಾಗ ಅವರಿಗೆ ಈ ಬಾರಿ MLC ಟಿಕೆಟ್ ನೀಡಬೇಕು, MLC ಆಗಿ ಪುತ್ತಿಲ್ ಅವರು ಆಯ್ಕೆಯಾಗಬೇಕು ಅನ್ನೋಂಥದ್ದು ಅವರ ಅಭಿಮಾನಿಗಳು, ಅವರ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಜೊತೆಗೆ ಬಹಳಷ್ಟು ಕರೆಗಳು ಕೂಡ ಬಂದಿದೆ, ಜೊತೆಗೆ ಬಹಳಷ್ಟು ಕಮೆಂಟ್ಸ್ಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪುತ್ತಿಲ ಅವರ ಪರವಾಗಿ ಕಂಡು ಬರ್ತಾ ಇದೆ. ಯಾಕಂದರೆ ಪುತ್ತಿಲ ಅವರಿಗೆ ಅವಕಾಶ ನೀಡಬೇಕು ಭಾರತೀಯ ಜನತಾ ಪಾರ್ಟಿ ಅನ್ನುವಂಥದ್ದು. ಅಂದರೆ ಪ್ರಬಲವಾಗಿ ಮೂವರು ನಾಯಕರ ಹೆಸರು ಮುಂಚೂಣಿಯಲ್ಲಿರುವಂಥದ್ದು. ಒಂದು ಕಡೆ ನಳಿನ್ ಕುಮಾರ್ ಕಟೀಲ್, ಜೊತೆಗೆ ಪ್ರಮೋದ್ ಮಧ್ವರಾಜ್, ಜೊತೆಗೆ ಅರುಣ್ ಕುಮಾರ್ ಪುತ್ತಿಲ್ ಅವರು. ಈ ಮೂವರು ಪ್ರಬಲ ನಾಯಕರ ಹೆಸರು ಮುಂಚೂಣಿಯಲ್ಲಿದ್ದರೆ ತದನಂತರ ಇದೆಲ್ಲವೂ ಕೂಡ ನೋಡಿದಾಗ ಅಚ್ಚರಿಯ ಆಯ್ಕೆಯಾದರೂ ಕೂಡ ತಪ್ಪಿಲ್ಲ ಅನ್ನುವಂಥದ್ದು ಪ್ರಶ್ನೆ ಅಷ್ಟೇ ಸಹಜವಾಗಿ ಮೂಡಿ ಬರುವಂಥದ್ದು. ಪಕ್ಷದ ನಿಷ್ಠೆ ಮುಂದುವರಿಸಿಕೊಂಡು ಬರ್ತಾ ಇರುವಂತಹ ನಳಿನ್ಗೆ ಟಿಕೆಟ್ ನೀಡಲು ರಾಜ್ಯ ನಾಯಕರ ಆಗ್ರಹವಾಗಿದೆ. ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ನಾಯಕರು ಬ್ಯಾಟಿಂಗನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ 3 ಬಾರಿ ಸಂಸದರಾಗಿದ್ದಾರೆ, BJP ರಾಜ್ಯಾಧ್ಯಕ್ಷರು ಕೂಡ ಆಗಿದ್ದಾರೆ. ಹಾಗಿದ್ದಾಗ ಅವರ ರಾಜಕೀಯ ಭವಿಷ್ಯವನ್ನು ಸೈಡ್ಲೈನ್ ಮಾಡುವಂಥದ್ದು ಬೇಡ. ಸೊ ಅವರಿಗೆ ಗೌರವವನ್ನು ನೀಡೋಣ ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ನಾಯಕರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು. 3 ಬಾರಿ ಸಂಸದ, BJP ರಾಜ್ಯಾಧ್ಯಕ್ಷರು ಆಗಿದ್ದಂಥ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಮತ್ತೆ ಟಿಕೆಟ್ ಸಿಕ್ಕಿದ್ರು ಕೂಡ MLC ಆಗಿ ಅಚ್ಚರಿ ಏನಿಲ್ಲ. ಅದೇ ರೀತಿ ಮತ್ತೊಂದೆಡೆ ಟಿಕೆಟ್ ರೇಸ್ನಲ್ಲಿರುವಂತಹ ಅರುಣ್ ಕುಮಾರ್ ಪುತ್ತಿಲ್ ಅವರು ಪ್ರಮುಖವಾಗಿರುವಂತಹ ಟಿಕೆಟ್ ರೇಸ್ನಲ್ಲಿ ಸ್ಥಾನಮಾನವನ್ನು ಪಡೆದುಕೊಂಡಿದ್ದಾರೆ. ಅರುಣ್ ಕುಮಾರ್ ಪುತ್ತಿಲ್ ಅವರು ಕೂಡ ಅವಕಾಶ ಸಿಕ್ಕಿದ್ರು ಕೂಡ ಅಚ್ಚರಿ ಏನಿಲ್ಲ. ಅಟ್ ದ ಸೇಮ್ ಟೈಮ್ ಉಡುಪಿ ಭಾಗದಿಂದ ಪ್ರಬಲವಾಗಿ ಕೇಳಿ ಬರ್ತಾ ಇರುವಂಥ ಹೆಸರು ಪ್ರಮೋದ್ ಮಧ್ವರಾಜ್ ಅವರ ಹೆಸರು. ಯಾಕಂದರೆ ಕೋಟ ಶ್ರೀನಿವಾಸ್ ಪೂಜಾರಿ ಅವರ ಸಂಸದ ಸ್ಥಾನದ ಆಯ್ಕೆಯಾಗಿದ್ದರಿಂದ ಅವರ ಸ್ಥಾನ ತೆರವಾಗಿರುವಂಥದ್ದು. ಹಾಗಿದ್ದಾಗ ಉಡುಪಿಯಿಂದಲೇ ಪ್ರಬಲವಾಗಿರುವಂತಹ ನಾಯಕರನ್ನ ಆಯ್ಕೆಯಾಗಬೇಕು ಅನ್ನುವಂಥದ್ದು ಉಡುಪಿ ಭಾಗದ ಜನರ ಮಾತುಗಳು. ಅದರಲ್ಲೂ ಕೂಡ ಪ್ರಬಲ ಸಮುದಾಯ, ಮೊಗವೀರ ಸಮುದಾಯದ ಪ್ರಮೋದ್ ಮಧ್ವರಾಜ್ ಅವರು ಕಾಂಗ್ರೆಸ್ ಇರೋದು BJPಯಲ್ಲಿದ್ದಾರೆ ಸದ್ಯ. ಹಾಗಿದ್ದಾಗ ಪ್ರಮೋದ್ ಮಧ್ವರಾಜ್ ಅವರಿಗೆ ನಾನು ಆಗಲೇ ಹೇಳಿದಾಗೆ ಒಂದು ಅವಕಾಶವನ್ನು ನೀಡಬೇಕು ಅನ್ನುವಂಥದ್ದು ಅವರ ಅಭಿಮಾನಿಗಳು ಕೇಳ್ತಾ ಇರುವಂಥದ್ದು. ಸದ್ಯ BJP ಪಕ್ಷದ ಯಾವುದೇ ಜವಾಬ್ದಾರಿಗಳಲ್ಲಿಲ್ಲ,
ಪ್ರಮೋದ್ ಮಧ್ವರಾಜ್ ಅಂತಹ ನಾಯಕನಿಗೆ ಇಂತಹ ಸ್ಥಿತಿ ಅನ್ನುವಂಥದ್ದು ಅವರ ಕಾರ್ಯಕರ್ತರು ಬಹಳಷ್ಟು ಬಾರಿ ಬಹಳಷ್ಟು ಅಳಲನ್ನು ತೋಡಿಕೊಂಡಿದ್ದಾರೆ. ಇತ್ತ ಅರುಣ್ ಕುಮಾರ್ ಪುತ್ರರು ಕೂಡ ಬಿಜೆಪಿಯಲ್ಲಿ ಯಾವುದೇ ಜವಾಬ್ದಾರಿಗಳಿಲ್ಲ. ಸೊ ಹಾಗಿದ್ದಾಗ ಇದು ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಅಚ್ಚರಿಯ ಆಯ್ಕೆ ಎಂಬಂತೆ ಇನ್ನಿತರ ಹೆಸರುಗಳು ಕೂಡ ಮುಂದಕ್ಕೆ ಬರ್ತಾ ಇದೆ. ಅಚ್ಚರಿಯ ಆಯ್ಕೆ ಎಂಬಂತೆ ಇನ್ನಿತರ ಹೆಸರುಗಳು ಕೂಡ ಮುಂಚೂಣಿಯಲ್ಲಿದೆ. ಅದು ಯಾರು ಅಂತ ನೋಡೋದಾದ್ರೆ ಎಸ್, ಅಲ್ಲಿ ಬರ್ತಾ ಇರುವಂಥದ್ದು ಒಂದು ಕಡೆ ಓಕೆ, ಭಾರತೀಯ ಜನತಾ ಪಾರ್ಟಿಯ ವಿಚಾರ ಒಂದು ಕಡೆ ಆದರೆ ಕಾಂಗ್ರೆಸ್ನ ವಿಚಾರ, ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ಲೆಕ್ಕಾಚಾರಗಳು ನಡೀತಾ ಇದೆ. ಅದರಲ್ಲಿ ಪೈಪೋಟಿಗಳಿಲ್ಲ. ಕಾರಣ ಕಾಂಗ್ರೆಸ್ನಲ್ಲಿ ಯಾರಿಗೂ ಟಿಕೆಟ್ ಸಿಕ್ಕಿದ್ರು ಕೂಡ ಗೆಲ್ಲುವಂತಹ ವಿಚಾರ ದೂರದ ಬೆಟ್ಟ ನುಣ್ಣಗೆ ಅನ್ನುವಂತಹ ವಿಚಾರ. ಹಾಗಿದ್ದಾಗ ಕಾಂಗ್ರೆಸ್ನಿಂದ ಅಭ್ಯರ್ಥಿಗಳ ಆಯ್ಕೆಯ ವಿಚಾರವಾಗಿ ಲೆಕ್ಕಾಚಾರಗಳು ನಡೀತಾ ಇದೆ. ಹಾಗೆ ನೋಡೋದಾದ್ರೆ ನಾವು ಕಾಂಗ್ರೆಸ್ನಿಂದ ವಿನಯ್ ಕುಮಾರ್ ಸೊರಕೆ ಅವರ ಹೆಸರು ಮುಂಚೂಣಿಯಲ್ಲಿದೆ. ಕಾಂಗ್ರೆಸ್ನಿಂದ ವಿನಯ್ ಕುಮಾರ್ ಸೊರಕೆ ಅವರ ಹೆಸರು ಮುಂಚೂಣಿಯಲ್ಲಿದೆ. ಮಾಜಿ ಸಚಿವರು ಜೊತೆಗೆ ಶಾಸಕರು ಕೂಡ ಆಗಿದ್ರು ವಿನಯ್ ಕುಮಾರ್ ಸೊರಕೆ ಅವರು. ಜೊತೆಗೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸ್ಪರ್ಧೆಯನ್ನು ಮಾಡಿ ಗುರುಮೆ ಸುರೇಶ್ ಶೆಟ್ಟಿ ಅವರ ಎದುರುಗಡೆ ಸೋತಿದ್ರು ಕಾಪುವಿನಿಂದ. ಅಟ್ ದ ಸೇಮ್ ಟೈಮ್ ಇವರು MP ಚುನಾವಣೆಯ ಆಕಾಂಕ್ಷಿಯೂ ಕೂಡ ಆಗಿದ್ರು ದಕ್ಷಿಣ ಕನ್ನಡ ಜಿಲ್ಲೆಯಿಂದ. ಆದರೆ ಅವಕಾಶ ಸಿಗಲಿಲ್ಲ. ಪದ್ಮರಾಜ್ ಪೂಜಾರಿ ಅವರಿಗೆ ಅವಕಾಶ ನೀಡಲಾಗಿತ್ತು. ಹಾಗಿದ್ದಾಗ MLC ಟಿಕೆಟ್ ನೀಡಬೇಕು ಅಥವಾ ನೀಡಬಹುದು ಅಥವಾ ಅವಕಾಶ ಸಿಗಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ವಿನಯ್ ಕುಮಾರ್ ಸೊರಕೆ ಅವರು ಜೊತೆಗೆ ಕಾಂಗ್ರೆಸ್ನ ಅಭಿಮಾನಿಗಳಿದ್ದಾರೆ. ಇದು ಕಾಂಗ್ರೆಸ್ನಿಂದ ಒಂದು ಕಡೆ ವಿನಯ್ ಕುಮಾರ್ ಸೊರಕೆ ಅವರು ಆದರೆ ಎಸ್, ಜಯಪ್ರಕಾಶ್ ಹೆಗ್ಡೆ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಹೆಗ್ಡೆ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಯಾಕೆಂದರೆ ಜಯಪ್ರಕಾಶ್ ಹೆಗ್ಡೆ ಅವರು ಕೂಡ ಅವಕಾಶ ಸಿಗಬಹುದು. ಯಾಕೆಂದರೆ ಕಳೆದ ಬಾರಿಯ MP ಚುನಾವಣೆಯಲ್ಲಿ ಕೋಟ ಶ್ರೀನಿವಾಸ್ ಪೂಜಾರಿ ಅವರ ಮುಂದುಗಡೆ ಅವರು ಸೋಲನ್ನು ಅನುಭವಿಸ್ತಾರೆ. ಜೊತೆಗೆ ಆ ಭಾಗದಲ್ಲಿ ಈಗಲೂ ಕೂಡ ಬಹಳಷ್ಟು ಚಾರ್ಮ್ ಇರುವಂತಹ ರಾಜಕೀಯ ಮುಖಂಡರಾಗಿದ್ದರು. ಆದರೆ ಕಳೆದ ಬಾರಿಯ ಚುನಾವಣೆ ಮಾತ್ರ ಬಹುಶಃ ಅವರಿಗೆ ಇನ್ನೂ ಕೂಡ ಅರಗಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಬಹುಶಃ, ಯಾಕಂದರೆ ಹ್ಯೂಜ್ ಮಾರ್ಜಿನಲ್ಲಿ ಸೋತಿರುವಂಥದ್ದು. ಬಟ್ ಸ್ಟಿಲ್ ಜಯಪ್ರಕಾಶ್ ಹೆಗ್ಡೆ ಅವರಿಗೆ MLC ಆದರೆ ಒಂದು ಒಳ್ಳೆಯ ಅವಕಾಶಗಳು ಉಡುಪಿ ಭಾಗಕ್ಕೆ ಬರುತ್ತೆ ಅನ್ನುವಂತಹ ನಂಬಿಕೆ ಉಡುಪಿ ಭಾಗದ ಜನರು. ಸೊ ಹಾಗಿದ್ದಾಗ ಕಾಂಗ್ರೆಸ್ಸಿಂದ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಕೂಡ ಟಿಕೆಟ್ ಸಿಗಬಹುದು. ಅಟ್ ದ ಸೇಮ್ ಟೈಮ್ ಮತ್ತೊಬ್ಬರ ಹೆಸರು ಬರ್ತಾ ಇರುವಂಥದ್ದು ಅಭಯ್ ಚಂದ್ರ ಜೈನ್ ಅವರು. ಪ್ರಮುಖವಾಗಿ ಮಾಜಿ ಸಚಿವರು ಅಭಯ್ ಚಂದ್ರ ಜೈನ್ ಅವರು, ಮಾಜಿ ಶಾಸಕರು ಕೂಡ ಹೌದು. ಸೊ ಹಾಗಿದ್ದಾಗ ಅಭಯ್ ಚಂದ್ರ ಜೈನ್ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ ಕಾಂಗ್ರೆಸ್ನಿಂದ. ಹಾಗಾಗಿ ಕಾಂಗ್ರೆಸ್ನಿಂದ ಇಲ್ಲಿ MLC ಚುನಾವಣೆಗೆ ಟಿಕೆಟ್ಗಾಗಿ ಪೈಪೋಟಿಗಳಿಲ್ಲ, ಆದರೆ ಲೆಕ್ಕಾಚಾರಗಳು ನಡೀತಾ ಇದೆ. ಯಾಕಂದರೆ ಇಲ್ಲಿ BJPಯಲ್ಲಿ ಗೆಲ್ಲುವಂಥ ಅಭ್ಯರ್ಥಿಗಳು ಪಕ್ಕ, BJP ಯಾರು ನಿಂತರೂ ಕೂಡ ಗೆಲ್ತಾರೆ. ಸೊ ಹಾಗಿದ್ದಾಗ ಹ್ಯೂಜ್ ಮಾರ್ಜಿನಲ್ಲಿ ಗೆಲ್ತಾರೆ. ಸ್ಥಳೀಯ ಚುನಾವಣೆಗಳು 6037 ಮತಗಳು. ಸೊ ಹಾಗಿದ್ದಾಗ ಭಾರತೀಯ ಜನತಾ ಪಾರ್ಟಿಗೆ ಪ್ಲಸ್ ಇರುವಂಥದ್ದು ಪರಿಷತ್ ಫೈಟ್ನಲ್ಲಿ. ಸೊ ಹಾಗಿದ್ದಾಗ ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಹೆಗ್ಡೆ ಅವರು, ಅಭಯ್ ಚಂದ್ರ ಜೈನ್ ಅವರು ಜೊತೆಗೆ ವಿನಯ್ ಕುಮಾರ್ ಸೊರಕೆ ಅವರ ಹೆಸರು ಮುಂಚೂಣಿಯಲ್ಲಿದೆ. ಅಟ್ ದ ಸೇಮ್ ಟೈಮ್ BJPಯಿಂದ ಮತ್ತೊಮ್ಮೆ ನಾವು ನೋಡೋದಾದರೆ ಅಚ್ಚರಿಯ ಆಯ್ಕೆಗಳ ಬಗ್ಗೆ ನಾವು ನೋಡೋದಾದರೆ ಹರಿಕೃಷ್ಣ ಬಂಟ್ವಾಳ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ. ಅಟ್ ದ ಸೇಮ್ ಟೈಮ್ ನೆಕ್ಸ್ಟ್ ಒನ್ ಎಸ್, ಸತೀಶ್ ಕುಂಪಾಲ್ ಅವರು. ನಾನು ಆಗಲೇ ಹೇಳಿದಾಗೆ ಅಚ್ಚರಿಯ ಆಯ್ಕೆ ಆದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ನಾನು ಆಗಲೇ ಹೇಳಿದಾಗ ಪ್ರಬಲ ನಾಯಕರು ಒಂದು ಕಡೆ ನಳಿನ್ ಕುಮಾರ್ ಕಟೀಲ್ ಅವರು, ಜೊತೆಗೆ ಪ್ರಮೋದ್ ಮಧ್ವರಾಜ್ ಅವರು, ಅರುಣ್ ಕುಮಾರ್ ಪೊತ್ತಿಲ ಅವರು. ಇವರ ಪ್ರಬಲ ರೇಸ್ಗಳ ನಡುವೆ ಒಂದು ಸರಳ ಸ್ವಭಾವದ ಒಂದು ಸಿಂಪಲ್ ಆಗಿರುವಂತಹ ವ್ಯಕ್ತಿಗೆ ಟಿಕೆಟ್ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಹುಡುಕ್ತಾ ಇದ್ದರೆ ಬಹುಶಃ ಅವರ ಕಣ್ಣಿಗೆ ನೇರವಾಗಿ ಕಾಣಬಹುದು ಸತೀಶ್ ಕುಂಪಾಲ. ಯಾಕೆಂದರೆ BJPಯ ಜಿಲ್ಲಾಧ್ಯಕ್ಷರು ಅಟ್ ಪ್ರೆಸೆಂಟ್ BJPಯ ಜಿಲ್ಲಾಧ್ಯಕ್ಷರಾಗಿರುವಂತಹ ಸತೀಶ್ ಕುಂಪಾಲ ಇವರಿಗೆ ಕಳೆದ ಬಾರಿ MLA ಚುನಾವಣೆಯಲ್ಲಿ ಅವಕಾಶವನ್ನು ಕೂಡ ನೀಡಲಾಗಿತ್ತು ಉಳ್ಳಾಲದಿಂದ, ಮಂಗಳೂರು ವಿಧಾನಸಭಾ ಕ್ಷೇತ್ರದಿಂದ UT ಖಾದರ್ ಅವರ ಎದುರುಗಡೆ. ಆದರೆ UT ಖಾದರ್ ಅವರ ಎದುರುಗಡೆ ಗೆಲ್ಲುವಂಥದ್ದು ಬಹಳಷ್ಟು ಕಷ್ಟ ಅನ್ನುವಂಥದ್ದು ರಾಜಕೀಯ ಲೆಕ್ಕಾಚಾರಗಳು ಗೊತ್ತಿರುವಂಥದ್ದೇ. ಸೊ ಹಾಗಿದ್ದಾಗ ಸತೀಶ್ ಕುಂಪಾಲ್ ಅವರು ನಾನು ಆಗಲೇ ಹೇಳಿದಾಗೆ ಸರಳ ವಿನಯತೆ ಇರುವಂತಹ ವ್ಯಕ್ತಿ, ಜೊತೆಗೆ ಜಿಲ್ಲಾಧ್ಯಕ್ಷರಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ BJPಯನ್ನು ಜೊತೆಗೆ ಒಂದು ಕಾಲಘಟ್ಟದಲ್ಲಿ ಒಡೆದ ಮನೆಯಾಗಿತ್ತು, ಇದೀಗ BJP ಒಂದಾಗಿದೆ ಅನ್ನುವಂತಹ ಮಾತುಗಳು. ಹಾಗಿದ್ದಾಗ ಅಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾರೆ ಸತೀಶ್ ಕುಮಾರ್ ಕುಂಪಾಲ್ ಅವರು. ಹಾಗಾಗಿ ಸತೀಶ್ ಕುಂಪಾಲ್ ಅವರಿಗೆ
ಇವು ಪ್ರಬಲ ಸ್ಪರ್ಧೆಗಳು ಬೇಡ, ಒಬ್ಬ ಡೀಸೆಂಟ್ ಆಗಿರುವಂಥ ವ್ಯಕ್ತಿಗೆ ಕೊಡೋಣ ಅವಕಾಶ ಅಂತ ಹೇಳಿದ್ರೆ ಸತೀಶ್ ಕುಂಪಾಲ್ ಅವರು ಕೂಡ ಆಯ್ಕೆ ಆಗಿದ್ರೆ ಕೂಡ ತಪ್ಪಾಗಲಿಕ್ಕಿಲ್ಲ, ಅಚ್ಚರಿ ಆಗಬೇಕಾಗಿಲ್ಲ. ಅಟ್ ದ ಸೇಮ್ ಟೈಮ್ ಮತ್ತೊಬ್ಬರು ಅಲ್ಲಿ ವ್ಯಕ್ತಿ ಅಂತ ಬಂದಾಗ ಅದು ಕಿಶೋರ್ ಕುಮಾರ್ ಬೊಟ್ಟಿಯಾಡಿ ಅವರು, ಪುತ್ತೂರಿನ ಪ್ರಬಲ ನಾಯಕರು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆಕಾಂಕ್ಷಿಯಾಗಿದ್ದರು. ಅತ್ತ ಕಡೆ ಅರುಣ್ ಕುಮಾರ್ ಪುತ್ತಿಲ್ ಅವರು ಕೂಡ. ಆದರೆ ಆಶಾ ತಿಮ್ಮಪ್ಪ ಗೌಡ್ರಿಗೆ ಅವಕಾಶವನ್ನು ನೀಡಲಾಗಿತ್ತು, ಆದರೂ ಕೂಡ ಅವರು ವಿಚಲಿತರಾಗದೆ ಆಶಾ ತಿಮ್ಮಪ್ಪ ಗೌಡ್ರ ಪರವಾಗಿ ಪ್ರಚಾರವನ್ನು ಮಾಡಿದರು, ಕೆಲಸವನ್ನು ಮಾಡಿದರು. ಸ್ವಲ್ಪ ಮಟ್ಟಿನಲ್ಲಿ ನೋಡೋದಾದರೆ ಪುತ್ತಿಲ್ ಅವರ ವಿರೋಧವೂ ಕೂಡ ಆ ಸಂದರ್ಭಗಳಲ್ಲಿ ಇತ್ತು. ಆದರೆ ಸದ್ಯ ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ ಕಿಶೋರ್ ಕುಮಾರ್ ಬೊಟ್ಟಿಯಾಡಿ ಅವರು. ಸೊ ಹಾಗಿದ್ದ ಕಿಶೋರ್ ಕುಮಾರ್ ಬೊಟ್ಟಿಯಾಡಿ ಅವರಿಗೆ MLC ಆಗಿ ಅವಕಾಶವನ್ನು ನೀಡಬೇಕು ಅನ್ನುವಂಥದ್ದು ಅವರ ಅಭಿಮಾನಿಗಳು ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಕೂಗು. ಯಾಕಂದರೆ ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತನಾಗಿ ಕಿಶೋರ್ ಕುಮಾರ್ ಬೊಟ್ಟಿಯಾಡಿ ಅವರು ಆ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಕೆಲಸವನ್ನು ನಿರ್ವಹಿಸಿದ್ದಾರೆ, ಅವಕಾಶ ವಂಚಿತರಾದರೂ ಕೂಡ ಕೆಲಸವನ್ನು ನಿರ್ವಹಿಸಿದ್ದಾರೆ ಅನ್ನುವಂಥದ್ದು ಅವರ ಅಭಿಮಾನಿಗಳ ಮಾತು. ಇದು ಕಿಶೋರ್ ಕುಮಾರ್ ಬೊಟ್ಟಿಯಾಡಿ ಅವರು ಕೂಡ ಅಚ್ಚರಿಯ ಆಯ್ಕೆಯಾದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸುರೇಶ್ ಕುಯಿಲಾಡಿಯಲ್ಲ ಜೊತೆಗೆ ಬಿಜೆಪಿಯಲ್ಲಿ ಮಟ್ಟಾರು ರತ್ನಾಕರ ಹೆಗ್ಡೆ ಅಚ್ಚರಿಗೆ ಆಯ್ಕೆ ಅಂತ ಬಂದಾಗ ಇದೇ ರೀತಿ, ಅಂದರೆ ಸಿಂಪಲ್ ಆಗಿರುವಂತಹ ವ್ಯಕ್ತಿಗಳು, ಯಾವುದೇ ರೀತಿಯ ಕಾಂಟ್ರವರ್ಸಿಗಳಿಲ್ಲ, ಯಾವುದೇ ರೀತಿಯ ಪ್ರಬಲವಾಗಿರುವಂತಹ ಬಹಳಷ್ಟು ಮಾಸ್ ಆಗಿರುವಂತಹ ಕಾರ್ಯಕರ್ತರ ಪಡೆಗಳಿಲ್ಲ. ಆದರೂ ಕೂಡ ಅವರು ಸಿಂಪಲ್ ಆಗಿ ಬಹಳಷ್ಟು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡ್ತಾ ಇರುವಂತಹ ನಿಷ್ಠಾವಂತ ಕಾರ್ಯಕರ್ತರು. ಸೊ ಹಾಗಿದ್ದಾಗ ಮಟ್ಟಾರು ರತ್ನಾಕರ ಹೆಗ್ಡೆ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ ಭಾರತೀಯ ಜನತಾ ಪಾರ್ಟಿಯ MLC ಚುನಾವಣೆಯಲ್ಲಿ. ಯಾಕೆಂದರೆ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಉಡುಪಿ ಭಾಗದವರು. ಹಾಗಿದ್ದಾಗ ಮಟ್ಟಾರು ರತ್ನಾಕರ ಹೆಗ್ಡೆ. ನೆಕ್ಸ್ಟ್ ಒನ್ ಸುರೇಶ್ ಕುಮಾರ್ ಕುಯಿಲಾಡಿ ಅವರು. ಸುರೇಶ್ ಕುಮಾರ್ ಕುಯಿಲಾಡಿ ಅವರು ಉಡುಪಿಯ ಮಾಜಿ ಜಿಲ್ಲಾಧ್ಯಕ್ಷರು ಸುರೇಶ್ ಕುಮಾರ್ ಕುಯಿಲಾಡಿ ಅವರು. ಸುರೇಶ್ ಕುಮಾರ್ ಕುಯಿಲಾಡಿ ಅವರು ಎಸ್, ಇವರು ಬಿಜೆಪಿಯ ಉಡುಪಿಯ ಮಾಜಿ ಜಿಲ್ಲಾಧ್ಯಕ್ಷರು. ಸೊ ಹಾಗಿದ್ದಾಗ ಸುರೇಶ್ ಕುಮಾರ್ ಕುಯಿಲಾಡಿ ಅವರು ಕೂಡ ಅಚ್ಚರಿಯ ಆಯ್ಕೆ ಎಂಬಂತೆ MLC ಟಿಕೆಟ್ ಚುನಾವಣೆಯಲ್ಲಿ ಟಿಕೆಟ್ ಗಿಟ್ಟಿಸಿಕೊಂಡ್ರು ಕೂಡ ಏನು ಅಚ್ಚರಿ ಏನಲ್ಲ. ಯಾಕಂದರೆ ಅವರಿಗೆ ಕೂಡ ಅವಕಾಶವನ್ನು ನೀಡಬೇಕು ಅನ್ನುವಂಥದ್ದು ಬಹಳಷ್ಟು ಜನರು ಹೇಳ್ತಾರೆ. ಯಾಕಂದರೆ ಬಹಳಷ್ಟು ವರ್ಷಗಳಿಂದ ಅವರು ಬಿಜೆಪಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಸುರೇಶ್ ಕುಯಿಲಾಡಿ ಅವರು. ಸೊ ಈ ಬಾರಿ ಅವರು ಮಾಜಿ ಜಿಲ್ಲಾಧ್ಯಕ್ಷರು, ಈ ಹಿಂದಿನ ಉಡುಪಿಯ ಜಿಲ್ಲಾಧ್ಯಕ್ಷರು. ದ ನೆಕ್ಸ್ಟ್ ಒನ್ ಮತ್ತೊಬ್ಬರ ಅಚ್ಚರಿಯ ಆಯ್ಕೆ ಅಂತ ಬಂದಾಗ ಎಸ್, ಕೆ ಉದಯ್ ಕುಮಾರ್ ಶೆಟ್ಟಿ ಅವರು ಕೂಡ ಉಡುಪಿಯಲ್ಲಿ ಪಕ್ಷ ಸಂಘಟನೆಗೋಸ್ಕರ ಬಿಜೆಪಿಯಲ್ಲಿ ಬಹಳಷ್ಟು ಶ್ರಮಿಸಿದವರು, ದುಡಿದವರು. ಹಾಗಿದ್ದಾಗ ಕೆ ಉದಯ್ ಕುಮಾರ್ ಶೆಟ್ಟಿ ಅವರಿಗೂ ಕೂಡ ಈ ಬಾರಿ MLC ಚುನಾವಣೆಯಲ್ಲಿ ಅವಕಾಶ ಸಿಕ್ಕರೆ ಅಚ್ಚರಿ ಏನಿಲ್ಲ ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ. ಅಟ್ ದ ಸೇಮ್ ಟೈಮ್ ದ ನೆಕ್ಸ್ಟ್ ಒನ್ ಜೊತೆಗೆ ಕೃಷ್ಣ ಬಂಟ್ವಾಳ ಅವರು, ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಜೊತೆಗೆ ಹರೀಶ್ ಕೃಷ್ಣ ಬಂಟ್ವಾಳ ಅವರು ಕೂಡ ಬಹಳಷ್ಟು ವರ್ಷಗಳಿಂದ ಬಿಜೆಪಿಯ ಪರವಾಗಿ ಬ್ಯಾಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಯಾಕಂದರೆ ಹಿರಿಯ ವ್ಯಕ್ತಿ, ಕಾಂಗ್ರೆಸ್ನಲ್ಲಿದ್ದರು, ಜೊತೆಗೆ ಬಿಜೆಪಿಯಲ್ಲಿದ್ದಾರೆ ಈಗ ಸದ್ಯ. ಜೊತೆಗೆ ಅವರು ಭಾರತೀಯ ಜನತಾ ಪಾರ್ಟಿಯ ನಳಿನ್ ಕುಮಾರ್ ಕಟೀಲ್ ಅವರು, ಜೊತೆಗೆ ಬ್ರಿಜೇಶ್ ಚೌಟ್ ಅವರು ಸೇರಿದಂತೆ ಬಹಳಷ್ಟು ಅಭ್ಯರ್ಥಿಗಳ ಪರವಾಗಿ ಅವರು ಬಹಳಷ್ಟು ಭಾಷಣಗಳನ್ನು ಮಾಡ್ತಾರೆ. ಜೊತೆಗೆ ಬಹಳಷ್ಟು ಪ್ರಚಾರ ಕಾರ್ಯವನ್ನು ಮಾಡಿದ್ದಾರೆ. ಬಹಳಷ್ಟು ವರ್ಷಗಳಿಂದ ಜನಾರ್ದನ ಪೂಜಾರಿ ಅವರ ಆಪ್ತ. ಸೊ ಹಾಗಿದ್ದಾಗ ಬಿಲ್ಲವ ಸಮಾಜದ ವಿಚಾರವಾಗಿಯೂ ಕೂಡ ನೋಡಿದಾಗ, ಯಾಕಂದರೆ ಅಲ್ಲಿ ಆ ಕಡೆಯಿಂದ ನೋಡೋದಾದರೆ ಕೋಟ ಶ್ರೀನಿವಾಸ್ ಪೂಜಾರಿ ಅವರ ತೆರವಾಗಿರುವಂಥ ಸ್ಥಾನ ಬಿಲ್ಲವ ನಾಯಕರು. ಹಾಗಿದ್ದಾಗ ಹರಿಕೃಷ್ಣ ಬಂಟ್ವಾಳ ಅವರು ಬಿಲ್ಲವ ನಾಯಕರು. ಹಾಗಿದ್ದಾಗ ಅವಕಾಶ ಸಿಗ್ಬೋದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ.
ಸದ್ಯ ಇದು ಪರಿಷತ್ ಫೈಟ್ ಬಗ್ಗೆ ಆಗ್ತಾ ಇರುವಂತಹ ಒಂದು ಕೆಲವು ಚರ್ಚೆಗಳು. ಇವೆಲ್ಲದರ ಜೊತೆಗೆ ಈಗಾಗಲೇ ದಿನ ನಿಗದಿಯಾಗಿದೆ, ಅಕ್ಟೋಬರ್ 21ರಂದು ಪರಿಷತ್ ಫೈಟ್ ನಡೀಲಿಕ್ಕಿದೆ. ಜೊತೆಗೆ ಈಗ ಡಿಸ್ಕಷನ್ ಆಗ್ತಾ ಇರುವಂಥದ್ದು, ಚರ್ಚೆ ಆಗ್ತಾ ಇರುವಂಥದ್ದು, ಯಾರಿಗೆ ಟಿಕೆಟ್ ನೀಡುತ್ತೆ, ಯಾರಿಗೆ ಟಿಕೆಟ್ ಸಿಗುತ್ತೆ, ಯಾರಿಗೆ MLC ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು. ಅದರಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ MLC ಟಿಕೆಟ್ ಯಾರಿಗೆ ಸಿಗುತ್ತೆ. ಯಾಕಂದರೆ ಭಾರತೀಯ ಜನತಾ ಪಾರ್ಟಿಯ MLC ಟಿಕೆಟ್ ಯಾರಿಗೆ ಸಿಗುತ್ತೆ, ಅವರು ಪಕ್ಕ MLC ಆಗ್ತಾರೆ. ಹಾಗಿದ್ದಾಗ MLC ಪಕ್ಕ ಅಂತ ಬಂದಾಗ ಆ ಒಂದು ಟಿಕೆಟ್ಗಾಗಿ ಬಹಳಷ್ಟು ಲಾಬಿಗಳು ನಡೀತಾ ಇದೆ, ಬಹಳಷ್ಟು ಲೆಕ್ಕಾಚಾರಗಳು ನಡೀತಾ ಇದೆ, ಬಹಳಷ್ಟು ಒಂದು ಪೈಪೋಟಿಗಳು ನಡೀತಾ ಇದೆ. ಇವೆಲ್ಲದರ ಜೊತೆಗೆ 3 ಪ್ರಬಲವಾಗಿರುವಂತಹ ನಾಯಕರ ಹೆಸರು ಮುಂಚೂಣಿಯಲ್ಲಿದೆ. ಅಟ್ ದ ಸೇಮ್ ಟೈಮ್ 3 ಪ್ರಬಲ ನಾಯಕರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅಂತ ಬಂದಾಗ, ರೇಸ್ನಲ್ಲಿ ಜಿದ್ದಾಜಿದ್ದಿಗೆ ಬಿದ್ದಿದ್ದಾರೆ ಅಂತ ಬಂದಾಗ, ಭಾರತೀಯ ಜನತಾ ಪಾರ್ಟಿಯ ಮತ್ತೊಂದು ಆಯ್ಕೆ ಇರುವಂಥದ್ದು ಅಚ್ಚರಿ ಆಯ್ಕೆ. ಸೊ ಹಾಗಿದ್ದಾಗ ಅಚ್ಚರಿ ಆಯ್ಕೆಯ ವಿಚಾರವಾಗಿಯೂ ಕೂಡ ಬಹಳಷ್ಟು ಅಭ್ಯರ್ಥಿಗಳ ಹೆಸರು ಮುಂಚೂಣಿಯಲ್ಲಿದೆ. ಸೊ ಅದನ್ನು ಕೂಡ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸಿದ್ದೀವಿ. ಜೊತೆಗೆ ಬಹಳಷ್ಟು ಕರೆಗಳು ಈಗಲೂ ಕೂಡ ಬರ್ತಾ ಇದೆ. ಆದರೆ ದಯಮಾಡಿ ಕ್ಷಮಿಸಿ, ಸಮಯದ ಅಭಾವ ತುಂಬಾನೇ ಇದೆ. ಹಾಗಿದ್ದಾಗ ಇನ್ನು ಮುಂದಕ್ಕೆ ಕರೆಗಳನ್ನು ನಾನು ತೆಗೆದುಕೊಳ್ತಾ ಇಲ್ಲ. ತಮ್ಮ ಅಭಿಪ್ರಾಯವನ್ನು ತಾವುಗಳು ವ್ಯಕ್ತಪಡಿಸಿದ್ದೀರಿ. ಜೊತೆಗೆ ಸೋಷಿಯಲ್ ಮೀಡಿಯಾದ ಮೂಲಕ ಬಹಳಷ್ಟು ಕಮೆಂಟ್ಸ್ಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ, ಯೂಟ್ಯೂಬ್ಗಳಲ್ಲಿ. ಬಹಳಷ್ಟು ಜನರ ಆಯ್ಕೆ ಆಗಿರುವಂಥದ್ದು ಇಲ್ಲಿ ಪ್ರಮೋದ್ ಮಧ್ವರಾಜ್ ಅವರು. ಇಲ್ಲಿ ಕರೆಗಳು ಕೂಡ ಬಂದಿರುವಂಥದ್ದು ಪ್ರಮೋದ್ ಮಧ್ವರಾಜ್ ಅವರ ಪರವಾಗಿ ಬಹಳಷ್ಟು ಕರೆಗಳು ಬಂದಿತ್ತು. ಜೊತೆಗೆ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪ್ರಮೋದ್ ಮಧ್ವರಾಜ್ ಅವರ ಹೆಸರು ಮುಂಚೂಣಿಯಲ್ಲಿದೆ. ಅಟ್ ದ ಸೇಮ್ ಟೈಮ್ ಅದೇ ರೀತಿಯಾಗಿ ಅರುಣ್ ಕುಮಾರ್ ಪುತ್ತಿಲ್ ಅವರು, ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಆಸ್ ವೆಲ್ ಆಸ್ ಕಾಲರ್ಸ್, ಆಸ್ ವೆಲ್ ಆಸ್ ನಮ್ಮ ಯೂಟ್ಯೂಬ್ ಮುಖಾಂತರ ಕೂಡ ಬಹಳಷ್ಟು ಕಮೆಂಟ್ಸ್ಗಳು ಕೂಡ ಅರುಣ್ ಕುಮಾರ್ ಪುತ್ತಿಲ್ ಅವರ ಹೆಸರನ್ನ ಬರಿತಾ ಇದ್ದಾರೆ. ಇವೆಲ್ಲದರ ಜೊತೆಗೆ ನಳಿನ್ ಕುಮಾರ್ ಕಟೀಲ್ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಬಹಳಷ್ಟು ಜನರು ನಳಿನ್ ಕುಮಾರ್ ಕಟೀಲ್ ಅವರಿಗೆ ಅವಕಾಶವನ್ನು ನೀಡಬೇಕು ಅನ್ನೋ ವಿಚಾರವನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಅಚ್ಚರಿ ಆಯ್ಕೆ ಎಂಬಂತೆ ಇಲ್ಲಿ ಸತೀಶ್ ಕುಂಪಾಲ್ ಅವರ ಹೆಸರು ಮುಂಚೂಣಿಯಲ್ಲಿದೆ. ಜೊತೆಗೆ ಕಿಶೋರ್ ಕುಮಾರ್ ಬೊಟ್ಯಾಡಿ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಸೊ ಹಾಗಿದ್ದಾಗ ಭಾರತೀಯ ಜನತಾ ಪಾರ್ಟಿ ಯಾರನ್ನ ಆಯ್ಕೆ ಮಾಡುತ್ತೆ ಅನ್ನುವಂಥದ್ದೇ ಅಲ್ಟಿಮೇಟ್ಲಿ ಬಿಟ್ಟಿರುವಂತಹ ವಿಚಾರ. ಯಾರನ್ನ ಆಯ್ಕೆ ಮಾಡುತ್ತೆ ಅವ್ರ ಪಕ್ಕ MLC ಆಗ್ತಾರೆ. ಸೊ ಹಾಗಿದ್ದಾಗ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಂದ ತೆರವಾಗಿರುವಂತಹ ಸ್ಥಾನಕ್ಕೆ ನಡೀತಾ ಇರುವಂತಹ ಚುನಾವಣೆ. ಸೊ ಹಾಗಿದ್ದಾಗ ಇದು ಕರಾವಳಿ ಭಾಗದಲ್ಲಿ ಬಹಳಷ್ಟು ದಿನಗಳ ಬಳಿಕ MP ಚುನಾವಣೆ ಆದ ಬಳಿಕ MLC ಚುನಾವಣೆ ಅಂದರೆ ರಾಜಕೀಯ ವಿಚಾರವಾಗಿ ಬಹಳಷ್ಟು ಚರ್ಚೆಗಳು ಆಗ್ತಾ ಇದೆ. ಯಾವ ರೀತಿ ಆಗುತ್ತೆ, ಯಾರನ್ನ ಆಯ್ಕೆ ಮಾಡುತ್ತೆ ಮತ್ತಿರುವಂಥದ್ದು ಈ ಒಂದು ರಾಜಕೀಯ ಚರ್ಚೆಗಳು, ರಾಜಕೀಯ ವಿಚಾರಗಳು. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಗೋಲ್ಡ್ ವಿನ್ನರ್ ಎಣ್ಣೆ